ಇನ್ನು ಕೆಲವೇ ಕ್ಷಣದಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಸಭಾ ಕಾರ್ಯಕ್ರಮಕ್ಕೆ ಧರ್ಮಯೋಗಿ ಶ್ರೀ ಮೋಹನದಾಸ ಸ್ವಾಮೀಜಿ ಅವರು, ಕುಟ್ಟಾರು ಬ್ರಹ್ಮಶ್ರೀ ಕುಟ್ಟಾರು ರವಿಶಂಕರಿ ಅವರು, ಖ್ಯಾತ ವಿದ್ಯಾರಾಧ ಡಾಕ್ಟರ್ ಎನ್ ಕೆ ಪ್ರಸಾದ್ ಅವರು, ಮುಂಬಯಿಯ ಉದ್ಯಮಿಯಾದಂಥ ಶ್ರೀ ಸದಾಶಿವ ಅವರು, ಬೆಳ್ತಂಗಡಿಯ ಶಾಸಕರಾಗಿರುವಂತಹ ಶ್ರೀಯುತ ಹರೀಶ್ ಪೂಜಾ ಅವರು ಇವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಕಾರ್ಯಕ್ರಮ ಪ್ರಾರ್ಥನೆಯಿಂದ ಪ್ರಾರಂಭಗೊಂಡು ಶಾಂತಿವಂತರೊಂದಿಗೆ ಮುಕ್ತಾಯಗೊಳ್ಳಲಿದೆ. ಹೊರಗಡೆಯಿಂದ ನಾವು ಆಹ್ವಾನಿಸಿರುವಂತಹ ಅಭ್ಯಾಗತರ ಜೊತೆಗೆ ನಮ್ಮ ಸಮಿತಿಯ ಪ್ರಮುಖರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಭಾ ಕಾರ್ಯಕ್ರಮ ಪ್ರಾರಂಭಗೊಳ್ಳಲಿದೆ.
ಸಮಾರಂಭದ ಎಲ್ಲ ಅಭ್ಯಾಗತರು ತಾಯಿ ಮಹಿಷಮರ್ದಿನಿಗೆ ಪುಷ್ಪಾರ್ಚನೆಯನ್ನು ಮಾಡಿ, ಭಾರತ ಮಾತೆಗೆ ಪುಷ್ಪಾರ್ಚನೆಯನ್ನು ಮಾಡಿ ಸಭಾಂಗಣದೊಳಗೆ ಪ್ರವೇಶಿಸ್ತಾ ಇದ್ದಾರೆ. ಪುಣಚ ಗ್ರಾಮದ ಈ ಬ್ರಹ್ಮಕಲಶೋತ್ಸವಕ್ಕೆ ಆಗಮಿಸಿರುವಂಥ ಎಲ್ಲ ಗಣ್ಯರು ಸಭಾಂಗಣದೊಳಗೆ ಆಗಮಿಸ್ತಾ ಇದ್ದಾರೆ. ತಾವೆಲ್ಲರೂ ಎದ್ದು ನಿಂತು ಗೌರವವನ್ನು ಸೂಚಿಸಬೇಕಾಗಿ ಪ್ರಾರ್ಥನೆ. ಮಾಣಿಲ ಶ್ರೀಧಾಮದ ಯೋಗಿ ಕೌಸ್ತುಭ ಶ್ರೀಯುತ ಮೋಹನದಾಸ ಸ್ವಾಮೀಜಿಯವರು, ಬ್ರಹ್ಮಶ್ರೀ ಕುಂಟಾರು ರವೀಶತಂತ್ರಿಯವರು, ಮುಂಬೈನಲ್ಲಿ ಉದ್ಯಮಿಯಾಗಿರುವಂತಹ ಶ್ರೀ ಸದಾಶಿವ ಶೆಟ್ಟಿ ಕನ್ಯಾ ನಾಯಕರೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಡಾಕ್ಟರ್ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಲ್ಲ ಅತಿಥಿಗಳನ್ನು ಸ್ವಾಮೀಜಿಯವರನ್ನು ವೇದಿಕೆಗೆ ಆಹ್ವಾನ ಮಾಡಬೇಕಾಗಿ ನಮ್ಮ ಸಮಿತಿ ಉಪಾಧ್ಯಕ್ಷರಾದ ಮಾನವ ಶೆಟ್ಟರು ಇವರನ್ನ ವಿನಂತಿ ಮಾಡಿಕೊಂಡಿದ್ದೇನೆ. ತಾಯಿ ಮಹಿಷಮರ್ದಿನಿಯ ಬ್ರಹ್ಮಕಲಶೋತ್ಸವದ ಈ ಶುಭ ಸಂದರ್ಭದಲ್ಲಿ ನಡೀತಾ ಇರುವಂತಹ 5ನೇ ದಿನದ ಈ ಧಾರ್ಮಿಕ ಸಭಾ ಕಾರ್ಯಕ್ರಮ ಇದೀಗ ಪ್ರಾರಂಭಗೊಳ್ಳುತ್ತಾ ಇದೆ. ವೇದಿಕೆಯಲ್ಲಿ ಮಾಣಿಲ ಶ್ರೀಧಾಮದ ಶ್ರೀ 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 ಮೋಹನದಾಸ ಸ್ವಾಮೀಜಿಯವರು, ಬ್ರಹ್ಮಶ್ರೀ ಕುಂಟಾರು ರವೀಶತಂತ್ರಿಯವರು, ಖ್ಯಾತ ವೈದ್ಯರಾದಂಥ ಡಾಕ್ಟರ್ ಎಂ ಕೆ ಪ್ರಸಾದ್ ಅವರು, ಶ್ರೀಯುತ ಸದಾಶಿವ ಶೆಟ್ಟಿ ಕನ್ಯಾನ, ಇವರೆಲ್ಲರೂ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಪ್ರಾರ್ಥನೆಯೊಂದಿಗೆ ಈ ಸಭಾ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ದಂಬೆಯ ಅನುಷಾ ಇವರು ಪ್ರಾರ್ಥನೆಯನ್ನು ನಡೆಸಿಕೊಡ್ಬೇಕಾಗಿ ವಿನಂತಿ ಮಾಡಿಕೊಳ್ತೇನೆ. त्रिभुवन जननी जगन्मोहिनी, त्रिभुवन जननी जगन्मोहिनी, अभय प्रदायिनी पावनि पाहि मां, अभय प्रदायिनी पावनि पाहि मां, त्रिभुवन जननी जगन्मोहिनी, करुणाकरी शंकरी देवी पार्वती परमेश्वरी दयावती, त्रिभुवन जननी जगन्मोहिनी, वरसति कल्याणी परशिवे पणिवेणी, मरगद निजराणि परम गुणमणि, वारिज संजाते वांछित फलदाते, वारिज संजाते वांछित फलदाते, वर शुभगात्रे नीरज नेत्रे, वर शुभगात्रे नीरज नेत्रे, सुरनर सेविते गिरिज परम ज्योति, गौरी जगन्माते सुजन सुप्रीते, त्रिभुवन जननी जगन्मोहिनी, अभय प्रदायिनी पावनि पाहि मां, अभय प्रदायिनी पावनि पाहि मां, त्रिभुवन जननी
ಜಗನ್ಮೋಹಿನಿ ಜಗನ್ಮೋಹಿನಿ ಜಗನ್ಮೋಹಿನಿ. ಧನ್ಯವಾದಗಳು. ಶ್ರೀಯುತ ಜಯಶ್ಯಾಮ್ ನೀರ್ಕಜೆ ಅವರು ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಸ್ವಾಮೀಜಿಯವರನ್ನು ಹಾಗೆ ಆಗಮಿಸಿರುವಂಥ ಎಲ್ಲ ಅಭ್ಯಾಗತರನ್ನು ಪರಿಚಯಿಸಿ ಸ್ವಾಗತಿಸಬೇಕಾಗಿ ವಿನಮ್ರಪೂರ್ವಕವಾಗಿ ವಿನಂತಿ ಮಾಡಿಕೊಳ್ತೇನೆ. ಶ್ರೀಯುತ ಜಯಶ್ಯಾಮ್ ನೀರ್ಕಜೆ ಅವರು ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಇಡೀ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮದ ಪಾಕಶಾಲೆಯ ನಿರ್ವಹಣೆಯ ಅಧ್ಯಕ್ಷರು. ವೇದಿಕೆಯಲ್ಲಿರುವ ಸ್ವಾಮೀಜಿಯವರಿಗೆ ನಮಸ್ಕರಿಸುತ್ತಾ ಎಲ್ಲ ಗಣ್ಯರ ಒಪ್ಪಿಗೆಯನ್ನು ಪಡೆದು ಒಂದು ಕವಿವಾಣಿಯನ್ನು ಹೇಳಬೇಕು ಅಂತ ಅನ್ನಿಸ್ತದೆ. 3,100 ಮಂದಿರ ದೈವ ಸಾಸಿರವಿದ್ದರೆ, ಗಂಗೆ ಇದ್ದರೆ ತುಂಗೆ ಇದ್ದರೆ ವರ ಹಿಮಾಲಯವಿದ್ದರೆ, ವೇದವಿದ್ದರೆ ಶಾಸ್ತ್ರವಿದ್ದರೆ ಸ್ಮೃತಿ ಪುರಾಣಗಳಿದ್ದರೆ, ಏನು ಸಾರ್ಥಕ ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದರೆ ಅನ್ನುವ ಕವಿವಾಣಿಯನ್ನು ಸುಳ್ಳಾಗಿಸಿ ಇಂದು ತಾಯಿ ಮಹಿಷಮರ್ದಿನಿಯ ಬ್ರಹ್ಮಕಲಶೋತ್ಸವವನ್ನು ಅದ್ಧೂರಿಯಾಗಿ ನೆರವೇರಿಸುತ್ತಿರುವಂತಹ ಪುಣಚದ ಎಲ್ಲ ಮಹಾಜನತೆಯನ್ನು ಸ್ಮರಿಸುತ್ತಾ 5ನೇ ದಿನದ ಇವತ್ತಿನ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಯೋಗಿವರೇಣ್ಯರಾದ ಪರಮಪೂಜ್ಯ ಯೋಗಿ ಕೌಸ್ತುಭ ಕರ್ಮಯೋಗಿ ಶ್ರೀ 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 ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಒಂದು 10-30 ವರ್ಷ ಮೊದಲು ಮಾಣಿಲ ಹೇಗಿತ್ತು ಅಂತ ಇಲ್ಲಿ ಅನೇಕರಿಗೆ ಗೊತ್ತಿದೆ. ಇವತ್ತು ಮಾಣಿಲದಲ್ಲಿ ಒಂದು ಶ್ರೀಧಾಮವನ್ನು ಮಹಾಲಕ್ಷ್ಮೀಪುರಂ ಅನ್ನುವುದರ ಮೂಲಕ ಸ್ಥಾಪಿಸಿ ನೂರಾರು ಸಹಸ್ರಾರು ಕುಟುಂಬಗಳು ಸಮಾಜದಲ್ಲಿ ಹೇಗೆ ಬದುಕಬೇಕು, ಭಜನೆ ಇದ್ದರೆ ವಿಭಜನೆ ಇಲ್ಲ ಅನ್ನುವುದನ್ನು ಸಾಕ್ಷೀಕರಿಸಿದಂತಹ ಒಬ್ಬರು ಹಿರಿಯ ಯೋಗಿಗಳು ಇವತ್ತು ಆಶೀರ್ವಚನಕ್ಕೆ ನಮ್ಮಲ್ಲಿಗೆ ಬಂದಿದ್ದಾರೆ. ಶ್ರೀಯುತ ಯೋಗಿ ಕೌಸ್ತುಭ ಕರ್ಮಯೋಗಿ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರಿಗೆ ನಿಮ್ಮೆಲ್ಲರ ಪರವಾಗಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸ್ವಾಮೀಜಿ ಪರಮಪೂಜ್ಯ ಸ್ವಾಮೀಜಿ ಅವರಿಗೆ ಮೂಡಂಬೈಲ್ನ ಶ್ರೀ ಮೋನಪ್ಪ ಸುವರ್ಣ ದಂಪತಿಗಳು ಫಲ ಸಮರ್ಪಿಸಿ ಹಾರಾರ್ಪಣೆ ಮಾಡಬೇಕಾಗಿ ವಿನಮ್ರ ಪ್ರಾರ್ಥನೆ. ಶ್ರೀ ಮೋನಪ್ಪ ಸುವರ್ಣ ಅವರು ಇಲ್ಲಿಯ ಪಾಕಶಾಲೆಯ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸ್ತಾ ಇರುವಂಥ ಒಬ್ಬ ಕಾರ್ಯಕರ್ತ. ಸ್ವಾಮೀಜಿಗಳಿಗೆ ಹಾರಾರ್ಪಣೆ ಮಾಡ್ತಾ ಇದ್ದಾರೆ. ನಮ್ಮ ನೆರೆಯ ಸೀಮೆಯ ಪುತ್ತೂರು ಸೀಮೆಯ ದೊರೆ ಆದಂತಹ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ತಂತ್ರಿಗಳಾಗಿ ಕಾರ್ಯನಿರ್ವಹಿಸುತ್ತಾ ಒಂದು ಧಾರ್ಮಿಕ ಚೌಕಟ್ಟಿನಲ್ಲಿ ಹಿಂದೂ ಸಮಾಜ ಯಾವ ರೀತಿ ಸಾಗಬೇಕು ಮತ್ತು ಆ ಸಮಾಜಕ್ಕೆ ಆಘಾತವಾದಾಗ ಯಾವ ರೀತಿಯಲ್ಲಿ ಹಿಂದೂ ಸಮಾಜ ಪ್ರತಿಕ್ರಿಯೆ ಕೊಡಬೇಕು ಅನ್ನುವುದನ್ನು ತನ್ನ ಸ್ವಂತ ಶಕ್ತಿಯಿಂದ ತೋರಿಸಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನ ಆಯೋಜಿಸಿ ನಿರ್ವಹಿಸುತ್ತಾ ಇರುವಂತಹ ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದ ತಂತ್ರಿವರೇಣ್ಯರಾದ ಶ್ರೀಯುತ ರವೀಶ್ ತಂತ್ರಿಗಳು ಕುಂಟಾರು ಇವತ್ತಿನ ಧಾರ್ಮಿಕ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಶ್ರದ್ಧಾಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಶ್ರೀ ಲೋಕೇಶ್ ಅವರು ಶಾಲು ಸಮರ್ಪಣೆ ಮಾಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಶ್ರೀ ಲೋಕೇಶ್ ಅವರು ನಮ್ಮ ಹೊರೆಕಾಣಿಕೆ ಸಮಿತಿಯ ಪ್ರಮುಖರು. ಭಾಳ ಅತ್ಯದ್ಭುತವಾದಂಥ ಹೊರೆಕಾಣಿಕೆಯನ್ನು ಲೋಕೇಶ್ ಅವರ ನೇತೃತ್ವದಲ್ಲಿ ನಮ್ಮ ಈ ಬ್ರಹ್ಮಕಲಶೋತ್ಸವ ಸಮಿತಿ ಕಂಡಿದೆ. ಇನ್ನೋರ್ವ ಹಿರಿಯರು ಪ್ರಪ್ರಥಮವಾಗಿ ನಮ್ಮ ಊರಿಗೆ ಆಗಮಿಸಿದ್ದಾರೆ. ಶ್ರೀಯುತ ಸದಾಶಿವ ಶೆಟ್ಟಿ ಕೂಳೂರು ಕನ್ಯಾನ ಹೇರಂಬ ಇಂಡಸ್ಟ್ರೀಸ್ ಅದರ ಅಧ್ಯಕ್ಷರಾಗಿ ಮುಂಬೈಯಲ್ಲಿ ತನ್ನ ಕಾರ್ಯಚಟುವಟಿಕೆಯನ್ನು ಅನೇಕ ವರ್ಷಗಳಿಂದ ನಿರ್ವಹಿಸ್ತಾ ಇದ್ದಾರೆ. ಬಂಧುಗಳೇ, ಒಂದು ಮಾತು ಹೇಳಬೇಕು ಅಂತ ಅನ್ನಿಸ್ತದೆ. ತಮ್ಮೆಲ್ಲರ ಕ್ಷಮೆಯನ್ನು ಕೋರಿ ವೇದಿಕೆಯಲ್ಲಿರುವ ಎಲ್ಲ ಹಿರಿಯರ, ಅನೇಕರು ಗಳಿಸ್ತಾರೆ, ಗಳಿಸುವವರು ಸಾವಿರಾರು ಜನ ಇರ್ತಾರೆ. ಅನೇಕರು ಅದನ್ನು ಉಳಿಸ್ತಾರೆ, ಅದು ಅನಿವಾರ್ಯವಾಗಿರ್ತದೆ, ಅವರು ಉಳಿಸ್ತಾರೆ. ಅನೇಕರು ಅದನ್ನು ಬೆಳೆಸ್ತಾರೆ, ಅದು ಕೂಡ ಸಾವಿರಾರು ಜನ ಇರ್ತಾರೆ. ಆದರೆ ಗಳಿಸಿ ಉಳಿಸಿ ಬೆಳೆಸಿದ್ದನ್ನು
ಒಳ್ಳೆಯ ಕಾರ್ಯಕ್ರಮಗಳಿಗೆ ಹಂಚುವವರು ಬಹಳ ವಿರಳಾತಿ ವಿರಳ. ಅಂಥ ವಿರಳಾತಿ ವಿರಳದ ವ್ಯಕ್ತಿಗಳಲ್ಲಿ ಒಬ್ಬರು ಶ್ರೀ ಸದಾಶಿವ ಶೆಟ್ಟಿ ಕೂಳೂರು ಕನ್ಯಾನದವರು. ತನ್ನ ಊರಿನ, ತನ್ನ ಸೀಮೆಯ ಅಕ್ಕಪಕ್ಕದ ಎಲ್ಲ ಗ್ರಾಮಗಳ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ತನ್ನಿಂದಾದಂತಹ ದೇಣಿಗೆಯನ್ನು ನೀಡಿ ಹರಸುವಂಥ ವ್ಯಕ್ತಿತ್ವದವರು. ಇವತ್ತು ಮುಂಬೈ, ಗುಜರಾತ್ ಭಾಗದಲ್ಲಿ ಸಾವಿರಾರು ಜನಕ್ಕೆ ಅನ್ನ ಕೊಡುವುದರ ಮೂಲಕ ತನ್ನ ಬಟ್ಟಲಿನ ಒಂದೊಂದು ಅಗುಳನ್ನು ಆ ವ್ಯಕ್ತಿ ಊಟ ಮಾಡುವಾಗ ಆ ಬಟ್ಟಲಿನಲ್ಲಿ ಶ್ರೀಯುತ ಸದಾಶಿವ ಶೆಟ್ಟರ ಮುಖವನ್ನು ಆ ವ್ಯಕ್ತಿಗಳು ನೋಡ್ತಾ ಇದ್ದಾರೆ. ಆ ಅನ್ನವನ್ನು ಕೊಡುವುದರ ಮೂಲಕ ತಾನೇನು ಗಳಿಸಿದ್ದೇನೆ ಅದರ ಬಹುವಂಶವನ್ನು ಸಮಾಜಕ್ಕೆ ಪುನರಪಿ ದೇಣಿಗೆಯನ್ನು ನೀಡುವುದರ ಮೂಲಕ ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಗೆ ಬದುಕಬೇಕು ಅಂತ ತೋರಿಸಿದಂತಹ ಒಬ್ಬ ಧೀಮಂತ ವ್ಯಕ್ತಿತ್ವ ಶ್ರೀ ಸದಾಶಿವ ಶೆಟ್ಟಿ ಕೂಳೂರವರು. ಈ ರೀತಿ ನೂರಾರು ಸಾವಿರಾರು ಜನರ ಅನ್ನದ ಋಣವನ್ನು ಹೊಂದಿದಂತಹ ಶ್ರೀಯುತರಿಗೆ ತಾಯಿ ಮಹಿಷಮರ್ದಿನಿ ಆಯುರಾರೋಗ್ಯ ಸೌಭಾಗ್ಯವನ್ನಲ್ಲದೆ ಬೇರೆ ಏನು ಕೊಡಲಿಕ್ಕೆ ಸಾಧ್ಯ ಅನ್ನುವಂತಹ ಕಲ್ಪನೆಯನ್ನು ಇಟ್ಟುಕೊಂಡು ಇವತ್ತು ನಮ್ಮ ಈ ಒಂದು ಪುಟ್ಟ ಗ್ರಾಮದ ಕಾರ್ಯಕ್ರಮಕ್ಕೆ ತಮ್ಮನ್ನು ಆಮಂತ್ರಿಸಿದ್ದೇವೆ. ನಮ್ಮ ಮೇಲೆ ಪ್ರೀತಿ ಇಟ್ಟು ಶ್ರೀಯುತ ಸದಾಶಿವ ಶೆಟ್ಟಿ ಕೂಳೂರವರು ಇಲ್ಲಿಗೆ ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಶ್ರೀಯುತ ಹಿರಿಯರಿಗೆ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ಪ್ರೀತಂ ಪೂಂಜ ನಮ್ಮ ಸ್ವಾಗತ ಸಮಿತಿ ಅಧ್ಯಕ್ಷರು ಶ್ರೀಯುತ ಸದಾಶಿವ ಶೆಟ್ಟಿ ಅವರಿಗೆ ಶಾಲು ಹಾಕಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಮ್ರಪೂರ್ವಕ ಪ್ರಾರ್ಥನೆಯನ್ನು ಮಾಡ್ತಿದ್ದೇನೆ. ಇನ್ನೋರ್ವ ಹಿರಿಯರನ್ನು ವೇದಿಕೆಯ ಶಿಷ್ಟಾಚಾರದಂತೆ ಹೆಸರು ಹೇಳಬೇಕು. ಡಾಕ್ಟರ್ ಎಂ ಕೆ ಪ್ರಸಾದ್. ಯಾಕೆ ಹೇಳಬೇಕು, ಏನು ಹೇಳಬೇಕು, ಯಾತಕ್ಕೆ ಹೇಳಬೇಕು, ಅದಕ್ಕೆ ಉತ್ತರ ಇಲ್ಲ. ನಮ್ಮ ಊರಿನ ಪುತ್ತೂರಿನ ಆದರ್ಶ ಆಸ್ಪತ್ರೆಯಲ್ಲಿ ಒಬ್ಬರು ಡಾಕ್ಟ್ರು ಹೇಗಿರಬೇಕು ಅಂತ ಹೇಳೋದಕ್ಕೆ ಆದರ್ಶವಾಗಿ ಈ ಹೊತ್ತಿಗೂ ತನ್ನ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಹಿಂದೂ ಸಮಾಜದ ಒಬ್ಬ ಅಗ್ರಗಣ್ಯ ನಾಯಕರಾಗಿ ಇವತ್ತು ಎಲ್ಲ ಹಿಂದೂಗಳ ಹೃದಯ ಸಾಮ್ರಾಟರಾಗಿ ಮೆರಿತಾ ಇರುವಂಥ ಡಾಕ್ಟರ್ ಎಂ ಕೆ ಪ್ರಸಾದ್ ಅವರು ನಮ್ಮ ಈ ಸಭೆಗೆ ಓಗೊಟ್ಟು ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಮ್ಮ ಡಾಕ್ಟ್ರಿಗೆ ಹಾರ್ದಿಕ ಸ್ವಾಗತ. ಶ್ರೀ ರವಿ ಹಿತ್ತಿಲು ನಮ್ಮ ಆರ್ಥಿಕ ಸಮಿತಿಯ ಒಬ್ಬ ಸದಸ್ಯ ಡಾಕ್ಟರ್ ಎಂ ಕೆ ಪ್ರಸಾದ್ ಅವರಿಗೆ ಶಾಲು ಹಾಕಿ ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಪುಣಚ ಗ್ರಾಮದ ಮಹಿಷಮರ್ದಿನಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರು ರವಿ ಶೆಟ್ಟಿ ಮೂಡಂಬೈಲು ಅವರು ಕತಾರ್ನಲ್ಲಿ ತನ್ನ ಕಾರ್ಯ ವ್ಯಾಪ್ತಿಯನ್ನು ವಿಸ್ತರಿಸಿ ತನ್ನ ಊರಿನ ಋಣವನ್ನು ತೀರಿಸುವುದಕ್ಕೋಸ್ಕರ ಇವತ್ತು ಗೌರವಾಧ್ಯಕ್ಷರಾಗಿ ನಮ್ಮೊಂದಿಗಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ರವಿ ಶೆಟ್ಟಿ ಮೂಡಂಬೈಲು ಅವರಿಗೆ ಹಾರ್ದಿಕವಾದಂಥ ಸ್ವಾಗತ. ಮಾರಪ್ಪ ಶೆಟ್ಟಿ ಬೈಲುಗುತ್ತು ನಮಗೆಲ್ಲರಿಗೂ ಹಿರಿಯರು. ನಮ್ಮ ದೇವಸ್ಥಾನದ ಆಡಳಿತ ಸಮಿತಿಯ ಉಪಾಧ್ಯಕ್ಷರು. 73ನೇ ಇಸ್ವಿಯಲ್ಲಿ ಒಂದು ಬ್ರಹ್ಮಕಲಶ ಆಗಿತ್ತು. ಅದ ನಂತರ ಈ ದೇವಸ್ಥಾನದ ಆಡಳಿತ ಮಂಡಳಿಯ ವಾಘೆಯನ್ನು ಹಿಡಿದಂತಹ ನಮ್ಮ ಮಾರಪ್ಪ ಶೆಟ್ಟರು, ಮಾರಪ್ಪಣ್ಣ ಯಾವುದು ಹೇಳಿದರೂ ನಡೀತದೆ, ಅವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಈ ರೀತಿ ಅಂದಿನಿಂದ ಇಂದಿನವರೆಗೆ ನಮ್ಮ ದೇವಸ್ಥಾನದ ಎಲ್ಲ ಆಗು ಹೋಗುಗಳಲ್ಲಿ ತನ್ನನ್ನು ತಾನು ಸಮರ್ಥವಾಗಿ ತೊಡಗಿಸಿದಂಥ ಶ್ರೀಯುತ ಬೈಲುಗುತ್ತು ಮಾರಪ್ಪ ಶೆಟ್ಟರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂಥ ಸ್ವಾಗತ. ನಮ್ಮೋರ್ವ ಯುವ ನಾಯಕ, ಬ್ರಹ್ಮಕಲಶೋತ್ಸವ ಸಮಿತಿಯ ಕೋಶಾಧಿಕಾರಿಯ ಕಾರ್ಯನಿರ್ವಹಿಸುತ್ತಾ ಕಳೆದ ಕೆಲವಾರು ತಿಂಗಳಿಂದ ತನ್ನನ್ನು ತಾನು ಇಲ್ಲಿ ಸಮರ್ಪಿಸಿಕೊಂಡು ತಾಯಿ ಮಹಿಷಮರ್ದಿನಿಯ ಸೇವೆಯನ್ನು ಮಾಡ್ತಾ ಇರುವಂಥ ಶ್ರೀಯುತ ಉದಯಕುಮಾರ ದಂಬೆ ಅವರು ಕೂಡ ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹಾರ್ದಿಕವಾದಂಥ ಸ್ವಾಗತ. ಪತ್ರಕರ್ತ ಬಂಧುಗಳು ಬಂದಿದ್ದೀರಿ. ಇಲ್ಲಿ ನಡೆದಂತಹ ಧಾರ್ಮಿಕ ಸಭೆ ಮತ್ತು ಉಳಿದಂಥ ಎಲ್ಲ ಕಾರ್ಯಕ್ರಮಗಳ ಆಗು ಹೋಗುಗಳನ್ನು ಸಮಾಜಕ್ಕೆ ಬಿತ್ತರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ನಿಮಗೂ ಕೂಡ ಹಾರ್ದಿಕವಾದ ಸ್ವಾಗತ ಮಾತ್ರ ಅಲ್ಲ, ಈ ಒಂದು ಬ್ರಹ್ಮಕಲಶೋತ್ಸವಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದಂಥ ಊರ ಪರವೂರ ಮಹಾದಾನಿಗಳು, ಸ್ನೇಹಿತ ಬಂಧುಗಳು, ಶ್ರದ್ಧೆಯ ತಾಯಂದಿರು, ಸಜ್ಜನ ಬಂಧುಗಳು ಎಲ್ಲರಿಗೆ ಕೂಡ ಸಮಿತಿಯ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಮಾಡ್ತಾ ವಿರಮಿಸ್ತೇನೆ. ಜೈ ಶ್ರೀರಾಮ್. ನಿಮಗೂ ಧನ್ಯವಾದಗಳು ಜಯಣ್ಣ.
ಸಭಾ ಕಾರ್ಯಕ್ರಮ ಮುಂದುವರಿಸೋಣ. ಶ್ರೀಯುತ ರವೀಶ ತಂತ್ರಿಗಳಿಗಾಗಿ ಈಗ ವೇದಿಕೆ. ಹಿಂದುತ್ವದ ಒಬ್ಬ ಪ್ರಖರ ಪ್ರತಿಪಾದಕ, ಇಂತಹ ನೂರಾರು ಬ್ರಹ್ಮಕಲಶೋತ್ಸವಗಳ ನೇತಾರ, ಕಾಸರಗೋಡಿನಲ್ಲಿ ಹಿಂದುತ್ವ ಮತ್ತು ಸಮಾಜ ಇದನ್ನು ಒಂದೇ ರಥದಲ್ಲಿ ತೆಗೆದುಕೊಂಡು ಹೋಗುವಂಥ ಒಬ್ಬ ಪ್ರಖರ ಹಿಂದುತ್ವವಾದಿ ಈ ಧಾರ್ಮಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಪ್ರಾರ್ಥನೆ. ಆರಾಧ್ಯ ಮೂರ್ತಿ ತಾಯಿ ಶ್ರೀ ಮಹಿಷಮರ್ದಿನಿ ದೇವರ ಸನ್ನಿಧಿಯಲ್ಲಿ ಶಿರಸ ಪ್ರಣಾಮವನ್ನು ಅರ್ಪಿಸುತ್ತಾ, ಈ ವೇದಿಕೆಯಿಂದ ನಮ್ಮೆಲ್ಲರನ್ನ ಆಶೀರ್ವದಿಸಲಿರುವ ಪರಮ ಪೂಜ್ಯ ಯೋಗ ಕೌಸ್ತುಭ ಕರ್ಮಯೋಗಿ ಶ್ರೀ ಶ್ರೀ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿಯವರ ಅನುಗ್ರಹವನ್ನು ಪ್ರಾರ್ಥಿಸುತ್ತಾ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಆತ್ಮೀಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಶ್ರೀ ಕ್ಷೇತ್ರದ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ದೇವತಾ ಕಾರ್ಯ ಜೊತೆಯಲ್ಲಿ ಭವಿಷ್ಯತ್ತಿನ ಸಮಾಜಕ್ಕೋಸ್ಕರವಾಗಿ ನಾವು ಯಾವ ರೀತಿ ಜೀವಿಸಬೇಕು, ನಮ್ಮ ಜೀವನ ಶೈಲಿ ಹೇಗಿರಬೇಕು, ಇದೆಲ್ಲವನ್ನು ಕೂಡ ಅರಿತುಕೊಳ್ಳಿಕ್ಕೋಸ್ಕರವಾಗಿ ಈ ರೀತಿಯ ಧಾರ್ಮಿಕ ಸಭೆಯನ್ನು ಕೂಡ ನಾವು ಸಂಯೋಜಿಸ್ತೇವೆ. ಇವತ್ತು ಕ್ಷೇತ್ರ ಸಂಬಂಧವಾಗಿ ಆಗತಕ್ಕಂಥ ಎಲ್ಲ ಆ ಕಾರ್ಯಗಳಲ್ಲಿ ನಾವು ಸಕ್ರಿಯವಾಗಿ ತೊಡಗಿಸಿಕೊಳ್ತೇವೆ. ಅಲ್ಲಿ ಆಗಬೇಕಾದಂಥ ಜೀರ್ಣೋದ್ಧಾರ, ಬ್ರಹ್ಮಕಲಶ. ಆದರೆ ಮನುಷ್ಯನಿಗೆ ಯಾವತ್ತೂ ಕೂಡ ದೇವರ ಭಯ ಮತ್ತು ಭಕ್ತಿ ಅಂತ ನಮ್ಮ ಹಿರಿಯರು ಬೋಧಿಸಿಕೊಟ್ರು, ಎರಡೂ ಕೂಡ ಇರಬೇಕು ಅಂತ. ಆ ಭಕ್ತಿ ನಮ್ಮಲ್ಲಿ ಜಾಗೃತವಾಗಬೇಕು ಅಂತ ಆದರೆ ದೇವರು ಮತ್ತು ನಾನು ನಮ್ಮೊಳಗಿರುವಂಥ ಸಂಬಂಧ ಏನು ಎಂಬುದನ್ನು ನಾವು ಅರಿತುಕೊಳ್ಬೇಕು. ಪೂಜ್ಯ ಹಿರಿಯ ಪೇಜಾವರ ಶ್ರೀಯವರು ಯಾವತ್ತೂ ಕೂಡ ಒಂದು ವೇದಿಕೆಯಿಂದ ಮಾತನಾಡುವಾಗ ಹೇಳ್ತಾ ಇದ್ದಂಥ ಮಾತು, ದೇವರು ಮತ್ತು ಮನುಷ್ಯರೊಳಗಿರುವಂಥ ಸಂಬಂಧ ಬಿಂಬ ಮತ್ತು ಪ್ರತಿಬಿಂಬಗಳೊಳಗಿರುವಂಥ ಆ ಸಂಬಂಧ ಅಂತ. ಬಿಂಬ ಅದು ಚೆನ್ನಾಗಿದ್ದರೆ ಮಾತ್ರ ಪ್ರತಿಬಿಂಬವು ಕೂಡ ಚೆನ್ನಾಗಿರುತ್ತದೆ. ನಮ್ಮ ಮುಖ ಅಲಂಕಾರಯುಕ್ತವಾಗಿದ್ದರೆ ಮಾತ್ರ ನಾವು ಪ್ರತಿಬಿಂಬ ಕನ್ನಡಿಯಲ್ಲಿ ಕಾಣುವಂಥ ಸಂದರ್ಭದಲ್ಲಿ ಮುಖ ಸುಂದರವಾಗಿ ಗೋಚರಿಸ್ತದೆ. ಅದೇ ರೀತಿ ಆ ಒಳಗಿರುವಂಥ ಬಿಂಬ ಸಾಲಂಕೃತವಾಗಿದ್ದರೆ ಮಾತ್ರ ಆ ಬಿಂಬವನ್ನು ಆಶ್ರಯಿಸಿಕೊಂಡಿರುವ ನಾವು ಕೂಡ ಸಾಲಂಕೃತರಾಗಿರಲಿಕ್ಕೆ ಸಾಧ್ಯ ಎಂಬುದನ್ನು ಬೋಧಿಸಿಕೊಟ್ಟರು. ಆ ದೃಷ್ಟಿಯಿಂದ ಈ ದೇವಾಲಯ ಯಾಕೆ, ದೇವಾಲಯದಲ್ಲಿ ಈ ರೀತಿಯ ಬ್ರಹ್ಮಕಲಶಗಳು ಯಾಕೆ, ದೇವಾಲಯದಲ್ಲಿ ನಾವು ಮಾಡಿಕೊಂಡು ಬರುವಂಥ ಆಚರಣೆಗಳು ಯಾಕೆ, ಇದೆಲ್ಲವನ್ನು ಕೂಡ ನಾವು ಅರ್ಥವಿಸಿಕೊಳ್ಳಬೇಕು. ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡಿದರೆ ಎಲ್ಲವನ್ನೂ ನಮಗೆ ಕೊಡುವಂಥ ದೇವರಿಗೆ ಏನೂ ಬೇಡ. ದೇವರಿಗೆ ನಾವು ಪೂಜೆಯನ್ನು ಮಾಡಬೇಕಾದ ಅಗತ್ಯ ಇಲ್ಲ, ದೇವರಿಗೆ ನಾವು ನೈವೇದ್ಯವನ್ನು ಮಾಡಬೇಕಾದ ಅಗತ್ಯ ಇಲ್ಲ, ಅಥವಾ ದೇವರಿಗೆ ಈ ರೀತಿ ಸುಂದರವಾಗಿರುವಂಥ ಗರ್ಭಗೃಹವನ್ನು ಕಟ್ಟಬೇಕಾದಂಥ ಅಗತ್ಯವೂ ಇಲ್ಲ. ಆದರೆ ಯದ್ಭಾವಂ ತದ್ಭವತಿ ಅಂತ ಶಾಸ್ತ್ರ ಬೋಧಿಸಿದೆ. ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವೋ ಜನಾರ್ದನ ಎಂಬ ವಚನ ಇದೆ. ನಿನ್ನ ಶರೀರವನ್ನೇ ನೀನು ದೇವಾಲಯವಾಗಿ ಗ್ರಹಿಸಿಕೊಂಡ್ರೆ ಆ ಶರೀರದೊಳಗಿರುವಂಥ ಹೃದಯ ಎಂಬ ಮಂದಿರವನ್ನು, ಆ ಮಂದಿರದೊಳಗಿರುವಂಥ ಆತ್ಮನೇ ಪರಮಾತ್ಮ ಎಂಬ ಚಿಂತನೆ ನಿನ್ನಲ್ಲಿ ಜಾಗೃತವಾದರೆ ಯಾವ ರೀತಿ ನೀನು ನಿನ್ನನ್ನು ಪರಿಪಾಲಿಸಿಕೊಂಡು ಬರ್ತೀಯೋ ಅದೇ ರೀತಿ ಜೀವಾತ್ಮನಿಗೂ ಪರಮಾತ್ಮನಿಗೂ ಒಂದು ಅವಿನಾಭಾವವಾಗಿರುವಂಥ ಸಂಬಂಧ ಇದೆ ಎಂಬ ಗ್ರಹಿಕೆಯೊಂದಿಗೆ ಆ ಪರಮಾತ್ಮನ ಅಂಶವನ್ನು ಕೂಡ ನೀನು ಕಾಪಾಡಿಕೊಂಡು ಬರಲಿಕ್ಕಿರುವಂಥ ಪ್ರಯತ್ನದಲ್ಲಿ ಮುಂದುವರಿತೀಯಾ ಅಂತ ನಮ್ಮ ಹಿರಿಯರು ಬೋಧಿಸಿಕೊಟ್ರು. ಆದ್ದರಿಂದ ನಮಗೋಸ್ಕರವಾಗಿ ನಾವು ದೇವರಿಗೆ ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ದೇವೆ. ನಮ್ಮ ವೈಯಕ್ತಿಕವಾಗಿ ನಮಗೆ ಕ್ಷೇಮ ಸಿಗಬೇಕು, ನಮ್ಮ ಊರಿಗೆ ಕ್ಷೇಮ ಸಿಗಬೇಕು, ನಮ್ಮ ಸೀಮೆಗೆ ಕ್ಷೇಮ ಸಿಗಬೇಕು, ನಮ್ಮ ದೇಶಕ್ಕೆ ಕ್ಷೇಮ ಸಿಗಬೇಕೆಂಬ ಒಂದು ಚಿಂತನೆಯೊಂದಿಗೆ ನಾವು ಈ ರೀತಿ ದೇವರನ್ನು ಆರಾಧನೆ ಮಾಡಿಕೊಂಡು ಬರ್ತೇವೆ. ಕಲಿಯುಗದಲ್ಲಿ ಮೂರ್ತಿ ಆರಾಧನೆ ಬಂತು. ಪೂರ್ವಿಕವಾಗಿರುವಂಥ ಯುಗಗಳಲ್ಲಿ ಮೂರ್ತಿ ಆರಾಧನೆ ಇಲ್ಲ.
ಇವತ್ತು ಹಲವಾರು ಬುದ್ಧಿಜೀವಿಗಳು ನಮ್ಮ ಹತ್ರ ಪ್ರಶ್ನಿಸ್ತಾರೆ, ಎಲ್ಲ ಕಡೆಯೂ ಕೂಡ ದೇವರಿದ್ದಾರೆ, ಜಗದ್ವ್ಯಾಪಿಯಾಗಿ ಇರುವಂಥ ಭಗವಂತನನ್ನು ಈ ದೇವಾಲಯದಲ್ಲೇ ಆರಾಧಿಸಬೇಕು ಯಾಕೆ ಅಂತ ಆ ರೀತಿ ಪ್ರಶ್ನಿಸಿ ಸಮಾಜವನ್ನು ದಾರಿ ತಪ್ಪಿಸುವರಿದ್ದಾರೆ. ಅದಕ್ಕೆ ಒಬ್ಬರು ಒಂದು ವೇದಿಕೆಯಿಂದ ಮಾತನಾಡ್ತಾ ಇರುವಂಥ ಬಹಳ ಸುಂದರವಾಗಿ ಬಹಳ ಸರಳವಾಗಿರುವಂಥ ಒಂದು ಉತ್ತರವನ್ನು ಕೊಟ್ಟರು. ಯಾಕೆ ದೇವರನ್ನು ದೇವಾಲಯದಲ್ಲಿ ಆರಾಧನೆ ಮಾಡಬೇಕು ಅಂತ ಅವ್ರು ಹೇಳ್ತಾರೆ, ನಾವು ನಮ್ಮ ಊರಿನಿಂದ ಬ್ಯಾಂಗ್ಳೂರಿಗೆ ಹೊರಟಾಗುವಾಗ ದಾರಿಯಲ್ಲಿ ನಮಗೆ ಜೋರು ಬಾಯಾರಿಕೆ ಆಗ್ತದೆ. ಬಾಯಾರಿಕೆ ಆಗುವಂಥ ಸಂದರ್ಭದಲ್ಲಿ ಎರಡು ಬದಿಯಲ್ಲಿ, ಒಂದು ಬದಿಯಿಂದ ಹೊಳೆ ಇದೆ, ಮತ್ತೊಂದು ಬದಿಯಲ್ಲಿ ನೀರು ಹರಿದು ಹೋಗ್ತಾ ಇದೆ. ಆದರೂ ಕೂಡ ನಾವು ಆ ನೀರನ್ನು ಕುಡಿಯುವುದಿಲ್ಲ. ಬದಲಾಗಿ ಎಲ್ಲಿ ಮನೆ ಇದೆಯೋ ಆ ಮನೆಯನ್ನು ಹುಡುಕಿಕೊಂಡು ಹೋಗಿ ಆ ಮನೆಯ ತಾಯಿ ಬಾವಿಯಿಂದ ಸೇದಿ ಬಹಳ ಜೋಪಾನವಾಗಿಟ್ಟಿರುವಂಥ ನೀರನ್ನು ಕುಡಿತೇವೆ. ಯಾಕೆಂದರೆ ಅದು ಶುದ್ಧವಾಗಿದೆ, ಆ ನೀರು ಕುಡಿದ್ರೆ ನನ್ನ ಆರೋಗ್ಯಕ್ಕೆ ಹಾನಿ ಬರಲಿಕ್ಕಿಲ್ಲ ಅಂತ ಹೇಳುವಂಥ ಭಾವನೆಯೊಂದಿಗೆ ನಾವು ಕುಡಿತೇವೆ. ಅದೇ ರೀತಿ ದೇವಾಲಯ ಅಂತ ಹೇಳಿದರು ಅವರು. ದೇವರು ಸರ್ವವ್ಯಾಪಿಯಾಗಿದ್ದಾನೆ, ಎಲ್ಲೆಲ್ಲಿಯೂ ಕೂಡ ದೇವರಿದ್ದಾರೆ. ಆದರೆ ಆ ಎಲ್ಲೆಲ್ಲಿ ಇರುವಂಥ ದೇವರನ್ನು ಕಾಣಲಿಕ್ಕೆ ಇರುವಂಥ ಯೋಗ್ಯತೆ ನಮಗಿಲ್ಲ, ಅದಕ್ಕೆ ಬೇಕಾಗಿರುವಂಥ ಶಕ್ತಿ ನಮ್ಮಲ್ಲಿಲ್ಲ. ತೃಣಮಪಿ ಮನುಜಾನ ಅಂತ ಹೇಳಿರುವಂಥ ವಚನದಂತೆ ನಾವು ಹುಳ ಆಗಿ ಹುಟ್ಟಿದ ನಂತರ ಈ ಜನ್ಮಕ್ಕೆ ಬಂದಿದ್ದೇವೆ. ಹಾಗಿರುವ ಕಾರಣ ನಮಗೆ ಆ ಮಟ್ಟಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ನಮ್ಮಂಥವರಿಗೆ ಆ ರೀತಿಯ ಮಾಲಿನ್ಯಗಳ ಯಾವುದೂ ಇಲ್ಲದೆ ಬಹಳ ಪರಿಶುದ್ಧವಾಗಿರುವಂಥ ವಾತಾವರಣದಲ್ಲಿ ಆ ದೈವಿಕವಾಗಿರುವಂಥ ಚೈತನ್ಯ ಜಾಗೃತವಾದಾಗ ಮಾತ್ರ ನಮಗೂ ದೇವರಿಗೂ ಬೇಕಾಗಿರುವಂಥ ಆ ಮಾರ್ಮಿಕವಾಗಿರುವಂಥ ಸಂಬಂಧ ಬರ್ತದೆ. ಅದಕ್ಕೋಸ್ಕರವಾಗಿ ಈ ಕಲಿಯುಗದಲ್ಲಿ ಮೂರ್ತಿ ಆರಾಧನೆಯನ್ನು ಪ್ರಾರಂಭ ಮಾಡಿದರು. ದೇವಾಲಯವನ್ನು ನಿರ್ಮಾಣ ಮಾಡಿ ಆ ದೇವಾಲಯದಲ್ಲಿ ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡಿ ಆರಾಧಿಸಿಕೊಂಡು ಬರುವಂಥ ಸಂಪ್ರದಾಯವನ್ನು ಬೆಳೆಸಿಕೊಂಡು ಬಂದೆವು. ಮೂಲೇನ ಪೀಠಂ ಪ್ರಕೃತಿ ಸ್ವರೂಪಂ ಬೀಜೇನ ಬಿಂಬಂ ಪುರುಷಾತ್ಮಕಂ ಚ ಅಂತ ನಮಗೆ ಆಗಮಶಾಸ್ತ್ರ ಬೋಧಿಸಿಕೊಡ್ತದೆ. ದೇವಾಲಯದೊಳಗೆ ಏನಿದೆ, ಇಡೀ ಪ್ರಪಂಚವೇ ಪ್ರಕೃತಿ ಪುರುಷರ ಸಂಯೋಗದ ಆ ಸಂದೇಶವನ್ನು ಸಾರ್ತದೆ. ಆದ್ದರಿಂದ ಆ ದೈವಿಕವಾಗಿರುವಂಥ ಮೂರ್ತಿಯೂ ಕೂಡ ಪ್ರಕೃತಿ ಮತ್ತು ಪುರುಷರ ಸಂಯೋಗ ಆಗುವಾಗ ಮಾತ್ರ ಅಲ್ಲಿ ಪೂರ್ಣತೆ ಬರ್ತದೆ. ಆ ಪ್ರಕೃತಿಯಾಗಿ ಪೀಠವನ್ನು, ಪುರುಷನಾಗಿ ಬಿಂಬವನ್ನು ಸಂಕಲ್ಪಿಸಿ ಆ ಎರಡೂ ಶಕ್ತಿಗಳು ದೃಢವಾಗಿ ಸೇರ್ಲಿಕ್ಕೋಸ್ಕರವಾಗಿ ನಾವು ಅಷ್ಟಬಂಧ ಲೇಪನವನ್ನು ಮಾಡ್ತೇವೆ. ತನ್ಮೂಲಕವಾಗಿ ಆ ದೃಢವಾಗಿರುವಂಥ ಸಂಬಂಧದಿಂದ ಅಲ್ಲಿ ಉತ್ಪತ್ತಿ ಉಂಟಾಗ್ತದೆ. ಆ ಉತ್ಪತ್ತಿಯೇ ಅನುಗ್ರಹ ಎಂಬ ಸಂಪತ್ತು. ನಾವು ಯಾವುದೋ ಸಮಸ್ಯೆಯಲ್ಲಿದ್ದೇವೆ, ನಮಗೆ ಭವಿಷ್ಯತೆಯಲ್ಲಿ ಆತ್ಮಹತ್ಯೆ ಒಂದೇ ಮಾಡಿಕೊಳ್ಬೇಕಷ್ಟೇ ಎಂಬ ನಿರ್ಣಯಕ್ಕೆ ಬಂದಿರುವಂಥ ಸಂದರ್ಭದಲ್ಲಿ ಒಮ್ಮೆ ಯಾರೋ ನಮಗೆ ಹಿರಿಯರು ಹೇಳ್ತಾರೆ, ನೀನು ಹೋಗಿ ಒಮ್ಮೆ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡು, ಆ ಪ್ರಾರ್ಥನೆ ಮಾಡಿದಾಗ ನಿನಗೆ ಒಂದು ಸರಿಯಾಗಿರುವಂಥ ದಾರಿ ಸಿಗಬಹುದು ಅಂತ. ನಾವು ಬರ್ತೇವೆ, ಆ ದೇವಾಲಯದಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಪ್ರಾರ್ಥನೆ ಮಾಡಿ ಹೊರಗೆ ಹೋಗುವಂಥ ಸಂದರ್ಭದಲ್ಲಿ ನಮ್ಮ ಸಮಸ್ಯೆಗಳೇನು ಮುಗಿದಿರುವುದಿಲ್ಲ, ಅಥವಾ ಆ ಸಮಸ್ಯೆಯನ್ನು ಪರಿಹರಿಸಲಿಕ್ಕೂ ಆಗುವುದಿಲ್ಲ. ಆದರೆ ಯಾವ ಸಮಸ್ಯೆಯಿಂದಲಾಗಿ ನನಗೆ ಇನ್ನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಎಂಬ ನಿರ್ಣಯಕ್ಕೆ ನಾವು ಬಂದಿರ್ತೇವೋ ಅದಕ್ಕೆ ಬದಲಾಗಿ ಆ ದೇವರಲ್ಲಿಗೆ ಬಂದು ಹೋಗುವಂಥ ಸಂದರ್ಭದಲ್ಲಿ ನಾನು ಬದುಕಬೇಕು, ನಾನು ಈ ಸಮಸ್ಯೆಯನ್ನು ಎದುರಿಸಬೇಕು, ಈ ಸಮಸ್ಯೆಯನ್ನು ಎದುರಿಸಿ ನಾನು ಗೆದ್ದು ಜೀವಿಸಬೇಕು ಎಂಬ ಭಾವನೆ ನಮ್ಮಲ್ಲಿ ಜಾಗೃತವಾಗ್ತದೆ. ಅದುವೇ ಆ ದೇವರಲ್ಲಿಗೆ ಬಂದಾಗುವಾಗ ಸಿಗುವಂಥ ಒಂದು ಅನುಗ್ರಹ. ಆ ಅನುಗ್ರಹ ಹೇಗಿದೆ? ಗರ್ಭಗೃಹ, ಅದಕ್ಕೊಂದು ದೊಡ್ಡ ದ್ವಾರ ಇದೆ. ಆ ದೊಡ್ಡ ದ್ವಾರದಲ್ಲಿ ಅದು ಎಲ್ಲಿಯಾದರೂ ಹೊರಗೆ ಬಂದರೆ ನಾವು ಕೈ ಮುಗಿಯುವಂಥ ಸಂದರ್ಭದಲ್ಲಿ ಆ ಶಾಖಕ್ಕೆ ನಾವು ಭಸ್ಮೀಭೂತರಾಗಿ ಹೋದೆವು. ಅದಕ್ಕೋಸ್ಕರವಾಗಿ ದೇವಾಲಯಕ್ಕೆ ಶಿಲ್ಪಶಾಸ್ತ್ರ ಪ್ರಕಾರ ಗರ್ಭಗೃಹವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿದರು. ಅಂತಿಮವಾಗಿ ಸ್ತೂಪಿಕಾ ಪ್ರತಿಷ್ಠೆಯನ್ನು ಮಾಡಬೇಕು, ಮುಗುಳಿಯನ್ನು ಇಡಬೇಕು ಅಂತ ಹೇಳಿದರು. ಆ ಮುಗುಳಿಯ ಮುಖಾಂತರ, ಆ ಮುಗುಳಿಯನ್ನು ಸರಿಯಾಗಿ ಗಮನಿಸಿದರೆ ಅದರಲ್ಲಿ ಬಹಳ ನಮ್ಮ ಕಣ್ಣಿಗೂ ಕಾಣದೇ ಇರುವಂಥ ಒಂದು ಸಣ್ಣ ರಂಧ್ರ ಇದೆ. ಆ ಸಣ್ಣ ರಂಧ್ರದ ಮುಖಾಂತರ ಈ ಅನುಗ್ರಹ ಎಂಬ ಸಂಪತ್ತು ಹೊರಗೆ ಬರ್ತದೆ. ಅದು ನಮ್ಮನ್ನು ಸಮೀಪಿಸಿದಾಗ, ನಮಗೆ ಅದು ತಾಕುವಂಥ ಸಂದರ್ಭದಲ್ಲಿ ನಮ್ಮಲ್ಲಿರುವಂಥ ಋಣಾತ್ಮಕವಾಗಿರುವಂಥ ಚೈತನ್ಯ ದೂರವಾಗಿ ಅಲ್ಲಿ ಧನಾತ್ಮಕವಾಗಿರುವಂಥ ಚೈತನ್ಯ ತುಂಬುತ್ತದೆ. ಇದುವೇ ದೇವಾಲಯದ ತಿರುಳು. ಇವತ್ತು ಪ್ರಪಂಚದಲ್ಲಿ ಯಾವತ್ತೂ ಕೂಡ ಭಾರತ ದೇಶ ವಿಶ್ವ ಗುರುವಾಗಿತ್ತು ಎಂಬುದನ್ನು ನಾವು ಯಾವತ್ತೂ ಹೇಳ್ತೇವೆ. ಆತ್ಮೀಯ ಸ್ವಾಗತಕಾರರು ಈ ವೇದಿಕೆಯಿಂದ ಮಾತನಾಡುವಂಥ ಸಂದರ್ಭದಲ್ಲಿ ಒಬ್ಬ ಹಿರಿಯ ಕವಿ ನೋವಿನಿಂದ ಹಾಡಿದಂಥ ಕವಿತೆಯನ್ನು ಇಲ್ಲಿ ಹೇಳಿದರು. ಭಾರತ ದೇಶ ಎಂದರೆ ಏನು, ಭಾರತ ದೇಶದಲ್ಲಿರುವಂಥ ಸಂಪತ್ತೇನು, ಭಾರತ ದೇಶ ಪ್ರಯತ್ನ ಪಟ್ಟರೆ ಏನಾಗಬಹುದು, ಇದೆಲ್ಲವನ್ನು ಕೂಡ ಅರಿತಿದ್ರೂ ಕೂಡ ಏನಾಯ್ತು ಅಂದರೆ ಭಾರತೀಯರು ಅದನ್ನು ಅಳವಡಿಸಿಕೊಳ್ಳಿಕ್ಕೆ ತಯಾರಾಗದೇ ಇರುವ ಕಾರಣ, ಭಾರತೀಯರಲ್ಲಿ ಆ ಭಾವನೆಗಳು ಜಾಗೃತವಾಗದೇ ಇರುವ ಕಾರಣ ನಾವು ವಿಶ್ವದಲ್ಲಿ ಸೋಲುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ನಮ್ಮಲ್ಲಿ ಒಂದು ಕೀಳರಿಮೆ ಜಾಗೃತವಾಗಲಿಕ್ಕೆ ಪ್ರಾರಂಭ ಆಯಿತು.
ಆ ವಿಚಾರವನ್ನು ಮುಂದಿಟ್ಟುಕೊಂಡು ನೋವಿನಿಂದ ಕವಿ ಹಾಡೋದು. 3,100 ಮಂದಿರ ದೈವ ಸಾಸಿರವಿದ್ದರೆ, ಗಂಗೆ ಇದ್ದರೆ, ತುಂಗೆ ಇದ್ದರೆ, ವರ ಹಿಮಾಲಯವಿದ್ದರೆ, ವೇದವಿದ್ದರೆ, ಶಾಸ್ತ್ರವಿದ್ದರೆ, ಸ್ಮೃತಿ ಪುರಾಣಗಳಿದ್ದರೆ ಏನು ಸಾರ್ಥಕ ಮನೆಯ ಮಕ್ಕಳು ಮಲಗಿ ನಿದ್ರಿಸುತ್ತಿದ್ದಾರೆ ಅಂತ. ನಾನೊಬ್ಬ ಭಾರತೀಯ ಅಂತ ಹೇಳೋದನ್ನು ಅಭಿಮಾನದಿಂದ ಹೇಳಿಕೊಳ್ಬೇಕು. ಅದಕ್ಕಿಂತಲೂ ಕೂಡ ಶ್ರೇಷ್ಠವಾಗಿ ನಾವು ಹೇಳಬೇಕಾದ ಯಾವುದೆಂದರೆ, ನಾನು ಜನಿಸಿರುವಂಥ ಧರ್ಮ, ನಾನೊಬ್ಬ ಹಿಂದೂ ಎಂಬುದನ್ನು ಆತ್ಮಾಭಿಮಾನದಿಂದ ನಾವು ಹೇಳಿಕೊಳ್ಬೇಕು. ಬಾಕಿಯೆಲ್ಲ ಚಿಂತನೆಗಳ ನಂತರ. ಯಾವಾಗ ನಮ್ಮ ಸಂಸ್ಕಾರಕ್ಕೆ ಧಕ್ಕೆ ಆಗ್ತದೋ, ಯಾವಾಗ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತದೋ, ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಗ್ಗೂಡಿ ಅದನ್ನು ಎದುರಿಸಲಿಕ್ಕೆ ಸನ್ನದ್ಧರಾದರೆ ಮಾತ್ರ ನಮಗೆ ನಮ್ಮನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯವಿದೆ ಅಷ್ಟೇ. ಆ ರೀತಿ ಉಳಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತಾದರೆ ನಮ್ಮಲ್ಲಿ ಆಧ್ಯಾತ್ಮಿಕವಾಗಿರುವಂಥ ಬಲ ಬೇಕು. ಮನುಷ್ಯ ಜೀವನದಲ್ಲಿ ಯಾವುದೇ ಸಂದಿಗ್ಧತೆಗಳು ಬರುವಾಗಲೂ ಕೂಡ ಅದನ್ನು ಎದುರಿಸಿ ಅದನ್ನು ಮೀರಲಿಕ್ಕಿರುವಂಥ ಶಕ್ತಿ ಪ್ರಾಪ್ತಿಯಾಗಬೇಕು ಅಂತಾದರೆ ಅಲ್ಲಿ ಆಂತರಿಕವಾಗಿ ಆಧ್ಯಾತ್ಮಿಕವಾಗಿರುವಂಥ ಬಲ ಇರಬೇಕು. ಇವತ್ತು ಆತ್ಮೀಯ ಸದಾಶಿವ ಶೆಟ್ಟಿಯವರ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ಸ್ವಾಗತಕಾರರು ಹೇಳಿದರು, ಅವರು ತಾನು ಏನು ಸಂಪಾದನೆ ಮಾಡಿದಾರೋ ಆ ಸಂಪಾದನೆ ಮಾಡಿರುವುದರಲ್ಲಿ ನಮ್ಮ ಪ್ರಾದೇಶಿಕವಾಗಿ ಎಲ್ಲಿಯೆಲ್ಲ ಧಾರ್ಮಿಕವಾಗಿರುವಂಥ ಕಾರ್ಯಗಳು ನಡೀತದೆ, ದೇವಾಲಯಗಳು ಜೀರ್ಣೋದ್ಧಾರ ಆಗ್ತದೆ, ಅಲ್ಲಿ ಎಲ್ಲ ಅವರೊಬ್ಬರು ಬೆನ್ನೆಲುಬಾಗಿ ನಿಲ್ತಾರೆ ಅಂತ. ಯಾಕೆಂದರೆ ಒಂದು ವೇಳೆ ನಾವು ಇವತ್ತು ಕಾಣುವಂಥ ಸಂದರ್ಭದಲ್ಲಿ ಸದಾಶಿವ ಶೆಟ್ಟಿಯವರು ಒಂದು ದೊಡ್ಡ ಸಾಧನೆಯನ್ನು ಮಾಡಿರುವಂಥ ವ್ಯಕ್ತಿ ಆಗಿದ್ದರೆ, ಆ ಸಾಧನೆಯ ಪಥದಲ್ಲಿ ಗೆದ್ದು ಅವರು ಈ ಮಟ್ಟಕ್ಕೆ ಬೆಳಿಬೇಕು ಅಂತಾದರೆ ಜೀವನದಲ್ಲಿ ಏನೇನು ಸಂಕಷ್ಟವನ್ನು ಅನುಭವಿಸಿದ್ದಾರೆ ಅಂತ ಹೇಳುವಂಥದ್ದು ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಯಾಕೆಂದರೆ ಅವರು ಸಂಕಷ್ಟ ಅನುಭವಿಸುವಂಥ ಸಂದರ್ಭದಲ್ಲಿ ಸಮಾಜದಲ್ಲಿ ಅವರೇನೊಬ್ಬ ಒಂದು ವ್ಯಕ್ತಿ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ಅವರು ಸಂಕಷ್ಟವನ್ನು ಮಾತ್ರ ಅನುಭವಿಸಿದರು. ಆ ಗೆದ್ದು ಬಂದಾಗುವಾಗ ಅವರ ಮನಸ್ಸು ಹೇಳ್ತದೆ, ನಾನು ಈ ಸಂಕಷ್ಟವನ್ನೆಲ್ಲ ಮೀರು ಗೆದ್ದು ನಾನು ಇಲ್ಲಿಯವರೆಗೆ ಬಂದಿದ್ದರೆ ಅದಕ್ಕೆ ಕಾರಣ ಯಾರು ಅಂತ ಕೇಳಿದರೆ, ನನ್ನೊಂದಿಗೆ ನಿರಂತರವಾಗಿ ನನಗೆ ಬೇಕಾಗಿರುವಂಥ ಶ್ರೀರಕ್ಷೆಯನ್ನು ಒದಗಿಸಿಕೊಂಡಂಥ ಭಗವಂತ. ಆದ ಕಾರಣ ಆ ಭಗವಂತನನ್ನು ಬಿಟ್ಟು ನಾನಿಲ್ಲ ಎಂಬ ಭಾವನೆ ಅವರಲ್ಲಿ ಜಾಗೃತವಾಗ್ತದೆ. ಆದ್ದರಿಂದ ಅವರು ಈ ರೀತಿ ಎಲ್ಲ ಧಾರ್ಮಿಕವಾಗಿರುವಂಥ ಕಾರ್ಯದಲ್ಲಿ ತೊಡಗಿಸಿಕೊಳ್ತಾರೆ. ನಾವೆಲ್ಲಿ ಸೋಲ್ತಾ ಇದ್ದೇವೆ? ನಮಗೆ ಸಂಪತ್ತಿನಲ್ಲಿ ಏನು ಕೊರತೆ ಇಲ್ಲ, ಯಾವ ರೀತಿಯ ಕೊರತೆಯೂ ಕೂಡ ಇಲ್ಲ. ಒಂದು ಧಾರ್ಮಿಕವಾಗಿ ನಾವು ಚಿಂತನೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಹಲವರಿಗೆ ಪ್ರಶ್ನೆ, ನಮ್ಮಲ್ಲಿ ಬೇರೆ ಬೇರೆ ದೇವರ ಆರಾಧನೆ ಇದೆ. ಬೇರೆ ಬೇರೆ ದೇವರ ಆರಾಧನೆ ಇರುವಾಗ ಇದೆಲ್ಲವನ್ನು ಕೂಡ ಜೊತೆಯಾಗಿರಿಸಿಕೊಳ್ಳುವುದು ಹೇಗೆ ಅಂತ. ಅದರ ಜೊತೆಯಲ್ಲಿ ನಮ್ಮಲ್ಲಿ ಆ ಬೇರೆ ಬೇರೆ ಆರಾಧನೆಯ ಜೊತೆಯಲ್ಲಿ ಇವತ್ತು ನಮ್ಮಲ್ಲಿ ಆ ರೀತಿ ಒಂದು ವ್ಯತ್ಯಾಸಗಳಿಲ್ಲದಿದ್ದರೂ ಕೂಡ ಒಂದು ಕಾಲಘಟ್ಟದಲ್ಲಿ ನಮ್ಮಲ್ಲಿ ವ್ಯತ್ಯಸ್ತವಾಗಿರುವಂಥ ಚಿಂತನೆಗಳಿತ್ತು. ಶೈವಾರಾಧಕರು, ವೈಷ್ಣವಾರಾಧಕರು, ಅಲ್ಲಿ ಪರಸ್ಪರ ಬೇಕಾಗಿರುವಂಥ ಆಂತರಿಕವಾಗಿರುವಂಥ ಸಮಸ್ಯೆಗಳು, ಭಿನ್ನಾಭಿಪ್ರಾಯಗಳೆಲ್ಲ ಇತ್ತು. ಆದರೆ ಎಲ್ಲಿಯೂ ಕೂಡ ನಮ್ಮ ಧರ್ಮ ಆ ರೀತಿ ನಾವು ಪರಸ್ಪರ ಯುದ್ಧವನ್ನು ಮಾಡಲಿಕ್ಕೆ ಬೇಕಾಗಿರುವಂಥ ಬೋಧನೆಯನ್ನು ನೀಡಲಿಲ್ಲ. ನಮ್ಮಲ್ಲಿ ಬೇರೆ ಬೇರೆ ಪಂಥಗಳಿರಬಹುದು. ಆಕಾಶಾತ್ ಪತಿದಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಎಂಬ ಶಾಸ್ತ್ರದ ವಚನದಂತೆ ಆಕಾಶದಿಂದ ಹನಿ ಹನಿಯಾಗಿ ಉದುರುವಂಥ ಮಳೆ ನೀರು ಹೇಗೆ ಕೊನೆಗೆ ಸಮುದ್ರವನ್ನು ಸೇರ್ತದೋ ಅದೇ ರೀತಿ ನಮ್ಮ ಧಾರ್ಮಿಕವಾಗಿರುವಂಥ ಯಾವ ಆಧಾರಗಳಿವೆಯೋ ಆ ಆಧಾರಗಳ ಬಗ್ಗೆ ಬೇಕಾದಷ್ಟು ಅಧ್ಯಯನವನ್ನು ನಡೆಸಿ ಅದನ್ನು ಪರಿಪೂರ್ಣವಾಗಿ ಆ ಸಮಾಜದ ಮುಂದೆ ಇರಿಸಿಕೊಂಡು ಅದರಲ್ಲಿ ಚರ್ಚೆ ಮಾಡುವವರ ಹತ್ರ ಬೇರೆ ಯಾವುದೇ ರೀತಿಯ ಗುರಿಗಳಿರುವುದಿಲ್ಲ. ಯಾವುದೇ ಪಂಥಗಳಿದ್ರೂ ಕೂಡ ದ್ವೈತ ಅದ್ವೈತ ಎಂಬ ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಎಂಬ ಪಂಥಗಳಿದ್ರೂ ಕೂಡ ಆ ಪಂಥಗಳೆಲ್ಲವೂ ಕೂಡ ನಾವು ಭಗವಂತನನ್ನು ಸೇರ್ಲಿಕ್ಕಿರುವಂಥ ಮಾರ್ಗವನ್ನು ಬೋಧಿಸಿಕೊಟ್ಟಿವೆ ವಿನಃ ಬೇರೆ ಯಾವುದೇ ರೀತಿಯ ವಿಚಾರಧಾರೆಯನ್ನು ಅದು ಬೋಧಿಸಿಕೊಡಲಿಲ್ಲ. ಉಪಯೋಗ ಮಾಡುವವರು ಸೋತಿರಬಹುದು, ಉಪಯೋಗ ಮಾಡುವವರು ತಪ್ಪಿರಬಹುದು, ಅಥವಾ ಉಪಯೋಗ ಮಾಡುವವರು ಅದನ್ನು ಸ್ವಾರ್ಥಕ್ಕೋಸ್ಕರವಾಗಿ ಅದನ್ನು ಉಪಯೋಗಿಸಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರಬಹುದು. ಆದರೆ ಧರ್ಮದ ಮೂಲವನ್ನು ನಾವು ಗಮನಿಸುವಂಥ ಸಂದರ್ಭದಲ್ಲಿ ಆ ಧರ್ಮದ ಮೂಲದಲ್ಲಿ ಭವಿಷ್ಯತ್ತಿನ ಪ್ರಕೃತಿಯ ಅದೇ ರೀತಿ ಮನುಕುಲದ ಒಳಿತಿಗೋಸ್ಕರವಾಗಿರುವಂಥ ವಿಚಾರಧಾರೆಗಳನ್ನು ಅಲ್ಲಿ ಬೋಧಿಸಿದ್ದಾರೆ ವಿನಃ ಬೇರೆ ಯಾವುದನ್ನು ಕೂಡ ಬೋಧಿಸಲಿಲ್ಲ. ಆ ವಿಚಾರವನ್ನು ಯಾವತ್ತೂ ಕೂಡ ಅರ್ಥವಿಸಿಕೊಳ್ಳಬೇಕಾಗ್ತದೆ. ಇವತ್ತು ಹಿಂದೂ ಸಮಾಜದಲ್ಲಿ ಬೇರೆ ಬೇರೆ ದೇವರ ಆರಾಧನೆ ಇದೆ. ನಮ್ಮಲ್ಲಿ ಬೇರೆ ಬೇರೆ ಜಾತೀಯವಾಗಿರುವಂಥ ಪದ್ಧತಿಗಳಿವೆ. ಆ ಜಾತೀಯವಾಗಿರುವಂಥ ಪದ್ಧತಿಗಳನ್ನು ನಾವು ಇರಿಸಿಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಆದರೆ ಅದು ಮತ್ತು ಮುಂದುವರೆದು ಜಾತೀಯವಾಗಿರುವಂಥ ಚಿಂತನೆಗಳು ಜಾಗೃತವಾಗ್ತದೆ. ಒಂದು ವೇಳೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ
ಈ ಜಾತೀಯವಾಗಿರುವಂಥ ಚಿಂತನೆ ಬರ್ತದೆ. ಅದು ಧಾರ್ಮಿಕವಾಗಿಯೂ ಕೂಡ ಬಿಟ್ಟಿಲ್ಲ, ಸಾಮಾಜಿಕವಾಗಿಯೂ ಕೂಡ ಬಿಟ್ಟಿಲ್ಲ, ರಾಜಕೀಯವಾಗಿಯೂ ಕೂಡ ಬಿಟ್ಟಿಲ್ಲ. ಎಲ್ಲದರಲ್ಲಿಯೂ ಕೂಡ ನಾವು ಜಾತೀಯವಾಗಿರುವಂಥ ಚಿಂತನೆಯೊಂದಿಗೆ ಮುಂದುವರಿಯುತ್ತೇವೆ. ಒಂದಷ್ಟು ನಾವು ಚಿಂತನೆಯನ್ನು ಮಾಡಿಕೊಳ್ಳೋಣ. ಒಬ್ಬ ಉತ್ತರ ಪ್ರದೇಶದ ಸಂಸದ ಅವರು ರಾಮ ಸೇತುವನ್ನು ಒಡಿಲಿಕ್ಕೋಸ್ಕರವಾಗಿರುವಂಥ ತೀರ್ಮಾನ ಬರುವಂಥ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರಂತೆ. ಅವರು 400 ವರ್ಷದಿಂದ ನಾವು ರಾಮಲಲ್ಲಾನ ಆರಾಧನೆಯನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಆ ರೀತಿ ಆ ರಾಮಲಲ್ಲಾನ ಆರಾಧನೆ ಮಾಡಿಕೊಂಡು ಬರ್ತಾ ಇರುವಂಥ ಕುಟುಂಬಕ್ಕೆ ನಾನೊಂದು ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಇವತ್ತು ದೆಹಲಿಯ ಪಾರ್ಲಿಮೆಂಟ್ ಭವನವನ್ನು ದಾಟಿದರೆ ಅದಕ್ಕೆ ಬೇಕಾಗಿರುವಂಥ ಶಕ್ತಿಯನ್ನು ಒದಗಿಸಿಕೊಟ್ಟಿರುವಂಥದ್ದು ಭಗವಾನ್ ಶ್ರೀರಾಮಚಂದ್ರ. ಹಾಗಿದ್ದ ಕಾರಣ ಶ್ರೀರಾಮಚಂದ್ರನ ವಿಚಾರದಲ್ಲಿ ಯಾವುದೇ ಚ್ಯುತಿ ಬರೆದಿದ್ದರೂ ಕೂಡ ನಾನು ಸಂಸದ, ನಾನು ಆರಿಸಿಕೊಂಡಿರುವಂಥ ರಾಜಕೀಯ ಪಕ್ಷ, ನಾನು ಹುಟ್ಟಿರುವಂಥ ಜಾತಿ, ಇದು ಯಾವುದು ಕೂಡ ನನಗೆ ಲೆಕ್ಕಕ್ಕಿಲ್ಲ. ನಾನೊಬ್ಬ ಹಿಂದೂವಾಗಿ ಇದ್ದುಕೊಂಡು ಆ ಭಗವಾನ್ ಶ್ರೀರಾಮಚಂದ್ರನ ರಕ್ಷಣೆಗೋಸ್ಕರವಾಗಿ ನಾನು ಮುನ್ನುಗ್ಗುತ್ತೇನೆ ಅಂತ ಹೇಳುವಂಥ ಮಾತನ್ನು ಹೇಳಿದರಂತೆ. ಇವತ್ತು ನಮ್ಮ ವೇದಿಕೆಯಲ್ಲಿ ಒಬ್ಬರು ಹಿರಿಯರಿದ್ದಾರೆ, ಡಾಕ್ಟರ್ MK ಪ್ರಸಾದರವರು. ಯಾರೋ ಇದರೆಡೆಯಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದರು, ಬೇಡ, ಮೊನ್ನೆ ತಾನೇ ನಾನು ಮತ್ತು ಪ್ರಸಾದರು ಒಂದು ವೇದಿಕೆಯಲ್ಲಿ ಜೊತೆಯಾಗಿದ್ದೆವು. ಡಾಕ್ಟರ್ ಪ್ರಸಾದರು ಬರೋದಕ್ಕಿಂತ ಮುಂಚೆ ಅಲ್ಲಿ ನಿರೂಪಕರು ಈಗ ಸ್ವಲ್ಪ ಹೊತ್ತಿನಲ್ಲಿ ಡಾಕ್ಟರ್ MK ಪ್ರಸಾದ್ ಭಂಡಾರಿ ಅವರು ಬರ್ತಾರೆ ಅಂತ ಹೇಳ್ತಾ ಇದ್ರು. ಆದರೆ ಡಾಕ್ಟರ್ ಪ್ರಸಾದರು ಬಂದ ನಂತರ ಆ ಭಂಡಾರಿ ಅಂತ ಹೇಳುವುದನ್ನು ಬಿಟ್ಟರು ಡಾಕ್ಟರ್ MK ಪ್ರಸಾದ್ ಅಂತ ಮಾತ್ರ ಹೇಳಿದರು. ನಂತರ ಹೀಗೆ ನನ್ನ ಹತ್ರ ಮಾತನಾಡುವಾಗ ಹೇಳಿದರು, ಅವರಿಗೆ ಭಂಡಾರಿ ಅಂತ ಹೇಳಿದರೆ ಸಿಟ್ಟು ಬರ್ತದೆ ಅಂತ. ನನ್ನನ್ನು ಭಂಡಾರಿ ಅಂತ ಹೇಳಬೇಡಿ, ನಾನೊಬ್ಬ ಹಿಂದೂ, ಡಾಕ್ಟರ್ MK ಪ್ರಸಾದ್ ಭಂಡಾರಿ ಬೇಡ, ನಾನೊಬ್ಬ ಹಿಂದೂ ಅಂತ ಮಾತ್ರ ಅವರು ಹೇಳಿಕೊಳ್ತಾರೆ. ಈ ಅಭಿಮಾನ ನಮ್ಮಲ್ಲಿ ಜಾಗೃತವಾಗಬೇಕು. ನಾನು ಹುಟ್ಟಿರುವಂಥ ಜಾತಿ ಯಾವುದು, ಅದೆಲ್ಲವೂ ಕೂಡ ಮತ್ತೆ ಹಿಂದೂ ಸಮಾಜಕ್ಕೆ ಯಾವಾಗ ಸಮಸ್ಯೆ ಬರ್ತದೋ ಆ ಸಮಸ್ಯೆ ಬರುವಂಥ ಸಂದರ್ಭದಲ್ಲಿ ಇದನ್ನು ರಕ್ಷಣೆ ಮಾಡಬೇಕಾದವರು ಯಾರು? ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ರಕ್ಷಣೆ ಮಾಡಬೇಕು. ಇವತ್ತು ನಾನು ಕೇರಳ ರಾಜ್ಯದಿಂದ ಆಗಮಿಸಿದ್ದೇನೆ. ಹಲವರು ನನ್ನ ಹತ್ರ ಪ್ರಶ್ನಿಸಿದ್ದಾರೆ, ನೀವೊಬ್ಬ ಧಾರ್ಮಿಕ ರಂಗದಲ್ಲಿದ್ದುಕೊಂಡು ನೀವು ಯಾಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ತೊಡಗಿಸಿಕೊಳ್ತೀರಿ, ನಿಮ್ಮನ್ನೆಲ್ಲರೂ ಕೂಡ ಗೌರವಿಸ್ತಾರಲ್ಲ ಅಂತ. ಆದರೆ ಅದಕ್ಕೆ ಒಂದೇ ಒಂದು ಉತ್ತರ ಯಾವುದೆಂದರೆ, ನಾನು ಒಬ್ಬ ತಂತ್ರಿ ಅಂತ ಹೇಳುವುದನ್ನು ಎದುರು ಹಾಕಿಕೊಂಡಿದ್ದರೆ, ಅಥವಾ ನಾನು ಜನಿಸಿರುವಂಥ ಪವಿತ್ರವಾಗಿರುವಂಥ ಜನ್ಮಭೂಮಿ ಕುಂಟಾರು ಎಂಬ ಆ ಒಂದು ಪರಂಪರೆಗೆ ಸಮಾಜದಲ್ಲಿ ಸ್ಥಾನಮಾನ ಸಿಗಬೇಕು ಅಂತಾದರೆ ದೇವಾಲಯಗಳು ಬೇಕು, ತರವಾಡು ಮನೆಗಳು ಬೇಕು. ಆ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡುವಂಥ, ಆ ದೇವಾಲಯವನ್ನು ಉಳಿಸಿಕೊಂಡು ಬರುವಂಥ, ತನ್ನ ಕುಟುಂಬ ಪರಂಪರೆಯನ್ನು ಉಳಿಸಿಕೊಂಡು ಬರುವಂಥ ಹಿಂದೂ ಸಮಾಜ ಬೇಕು. ಹಿಂದೂ ಸಮಾಜ ಇಲ್ಲದಿದ್ದರೆ ನಾನು ಕೂಡ ಕೇವಲ ಹೆಸರು ಮಾತ್ರ ಇರಿಸಿಕೊಳ್ಳಬಹುದಷ್ಟೇ. ಆ ಸಂದರ್ಭದಲ್ಲಿ ಯಾರು ಈ ದೇಶವನ್ನು ರಕ್ಷಣೆ ಮಾಡಬೇಕಾದವರು, ಯಾರು ಧರ್ಮವನ್ನು ರಕ್ಷಣೆ ಮಾಡಬೇಕಾದವರು? ಅದಕ್ಕೋಸ್ಕರವಾಗಿ ಯಾರನ್ನು ಕೂಡ ನಾವು ಹುಡುಕಬೇಕಾದ ಅಗತ್ಯ ಇಲ್ಲ. ಎಲ್ಲರೂ ಪ್ರಾರ್ಥನೆಯನ್ನು ಮಾಡ್ತಾರೆ, ಆದಿಶಂಕರರು ಇನ್ನೊಮ್ಮೆ ಜನಿಸಿ ಬರಬೇಕು, ಅದೇ ರೀತಿ ಸ್ವಾಮಿ ವಿವೇಕಾನಂದರು ಇನ್ನೊಮ್ಮೆ ಜನಿಸಿ ಬರಬೇಕು, ಛತ್ರಪತಿ ಶಿವಾಜಿ ಮಹಾರಾಜರು ಇನ್ನೊಮ್ಮೆ ಜನಿಸಿ ಬರಬೇಕು. ಎಲ್ಲ ತಾಯಂದಿರು ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ, ಜನಿಸಿ ಬರಬೇಕು, ಆದರೆ ನನ್ನ ಮನೆಯಲ್ಲಿ ಅಲ್ಲ, ಪಕ್ಕದ ಮನೆಯಲ್ಲಿ ಅಂತ. ನನ್ನ ಮನೆಯಲ್ಲಿ ಒಬ್ಬ ಒಳ್ಳೆಯ ಸಾಫ್ಟ್ವೇರ್ ಇಂಜಿನಿಯರೇ ಹುಟ್ಟಿ ಬರಬೇಕು ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡುವ ಮಟ್ಟಕ್ಕೆ ನಾವು ಇಳಿದಿರುವ ಕಾರಣ ನಾವು ಪ್ರತಿಯೊಬ್ಬರು ಕೂಡ ಚಿಂತನೆ ಮಾಡಬೇಕಾದ್ದು, ಈ ಧರ್ಮವನ್ನು ರಕ್ಷಿಸಬೇಕಾದವರು ಯಾರು? ಧರ್ಮೋ ರಕ್ಷತಿ ರಕ್ಷಿತ ಅಂತ ಶಾಸ್ತ್ರ ಬೋಧಿಸಿದೆ. ನಾವು ಈ ಧರ್ಮವನ್ನು ರಕ್ಷಿಸಬೇಕಾದವರು, ನಾವು ಈ ಸಂಸ್ಕಾರವನ್ನು ಉಳಿಸಿಕೊಂಡು ಬರಬೇಕಾದವರು, ನಾವು ಈ ಸಂಪ್ರದಾಯವನ್ನು ಉಳಿಸಿಕೊಂಡು ಬರಬೇಕಾದವರು. ಕೇರಳದಲ್ಲಿ ಶಬರಿಮಲೆಗೆ ಮಾಲೆ ಹಾಕಿದರೆ ತಪ್ಪು, ಶಬರಿಮಲೆಗೆ ಮುದ್ರಾ ಧಾರಣೆ ಮಾಡಿದರೆ ತಪ್ಪು, ನಮ್ಮ ಕ್ಷೇತ್ರದಲ್ಲಿ ಆಗುವಂಥ ಪೊಂಗಾಲ ಉತ್ಸವ ಮಾಡಿದರೆ ತಪ್ಪು, ನಮ್ಮ ದೇವಾಲಯದಲ್ಲಿ ಆಗುವಂಥ ಧಾರ್ಮಿಕ ಆಚರಣೆಗಳು ತಪ್ಪು. ಎಲ್ಲದಕ್ಕೂ ಕೂಡ ನಿಯಂತ್ರಿಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಒಂದು ಭಾಗದಿಂದ ಅಲ್ಪಸಂಖ್ಯಾತರು ನಿರಂತರವಾಗಿ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದರೆ, ಮತ್ತೊಂದು ಭಾಗದಿಂದ ಅಲ್ಲಿರುವಂಥ ಒಂದು ರಾಜಕೀಯ ಪಕ್ಷಕ್ಕೆ ದೇವರೇ ಇಲ್ಲ ಅಂತ ಹೇಳಿ ಪ್ರತಿಪಾದಿಸುವರು. ಆದ ಕಾರಣ ಅವರು ಕೂಡ ಅದಕ್ಕೆ ಬೆಂಬಲವಾಗಿ ನಿಲ್ಲುವಂಥ ಸಂದರ್ಭದಲ್ಲಿ ಧಾರ್ಮಿಕವಾಗಿರುವಂಥ ಆಚರಣೆಗಳನ್ನು ನಡೆಸಿಕೊಂಡು ಬರುವುದು ಕಷ್ಟ ಅಂತ ಹೇಳುವಂಥ ಸಂದರ್ಭದಲ್ಲಿ ಇಡೀ ಸಮಾಜ ಒಗ್ಗಟ್ಟಿನಿಂದ ಚಿಂತನೆ ಮಾಡಬೇಕಾಗಿ ಬಂತು. ಇವತ್ತು ನಾವು ಯಾವ ಜಾತಿಯಲ್ಲಿ ಹುಟ್ಟಿರಲಿ, ನಾವು ಯಾವ ರಾಜಕೀಯ ಚಿಂತನೆ ಇರಲಿ, ಆದರೆ ಧರ್ಮ ಎಂಬ ವಿಚಾರ ಬರುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಬೇಕು ಅಂತಾದರೆ ನಾವು ಯಾರು ಅಂತ ಸುರುವಿಗೆ ಅರಿತುಕೊಳ್ಳಬೇಕು. ಅದೇ ರೀತಿ ನಾವು ಮಾಡಬೇಕಾದಂಥ ಕರ್ತವ್ಯ ಏನೆಂಬುದನ್ನು ಅರಿತುಕೊಳ್ಳಬೇಕು. ಈ ಪವಿತ್ರವಾಗಿರುವಂಥ ಕ್ಷೇತ್ರ ಮಹಿಷಮರ್ದಿನಿಯ ಕ್ಷೇತ್ರದಲ್ಲಿ ನಿತ್ಯ ನಂದಾದೀಪ ಬೆಳಗಬೇಕು, ಅಲ್ಲಿ ನಿತ್ಯ ಅರ್ಚನೆಗಳು ನಡಿಬೇಕು, ಅಲ್ಲಿ ಆಗ್ತಾ ಇರುವಂಥ ಧಾರ್ಮಿಕವಾಗಿರುವಂಥ ಎಲ್ಲ ಕಾರ್ಯಭಾಗಗಳು ಅದು ನಿರಂತರವಾಗಿ ಆಗ್ತಾ ಇದ್ದರೆ ಈ ಪರಿಸರಕ್ಕೆ ಕ್ಷೇಮ, ಈ ಗ್ರಾಮಕ್ಕೆ ಕ್ಷೇಮ, ನಂಬಿಕೊಂಡು ಬರುವಂಥ ಸಮಸ್ತ ಭಕ್ತ ಕೋಟಿಗಳಿಗೂ ಕೂಡ ಕ್ಷೇಮ ಇರುತ್ತದೆ. ನಾನು
ಸಮಾಜದಲ್ಲಿ ಒಂದು ಒಳ್ಳೆಯ ಕೀರ್ತಿ ಪರಂಪರೆ ಇರುವಂಥ ಒಂದು ಜಾತಿಯಲ್ಲಿ ಹುಟ್ಟಿರಬಹುದು, ಅಥವಾ ವೈಯಕ್ತಿಕವಾಗಿ ಮಾಡಿರುವಂಥ ಸಾಧನೆಯಿಂದ ಸಮಾಜದಲ್ಲಿ ಒಬ್ಬ ಪ್ರತಿಷ್ಠಿತ ವ್ಯಕ್ತಿಯಾಗಿರಬಹುದು, ಸಾಮಾಜಿಕವಾಗಿರುವಂಥ ಸಾಧನೆಯಿಂದ ಒಬ್ಬ ಸಮಾಜದಲ್ಲಿ ಗುರುತಿಸಲ್ಪಡುವಂಥ ವ್ಯಕ್ತಿಯಾಗಿರಬಹುದು, ವ್ಯಾವಹಾರಿಕವಾಗಿರುವಂಥ ಸಾಧನೆಯಿಂದ ವ್ಯಾವಹಾರಿಕ ಪ್ರಪಂಚದಲ್ಲಿಯೂ ಕೂಡ ಗುರುತಿಸಲ್ಪಡುವಂಥ ವ್ಯಕ್ತಿಯಾಗಿರಬಹುದು. ಎಲ್ಲವೂ ಆಗಿದ್ದರೂ ಕೂಡ ಈ ಎಲ್ಲವೂ ನನ್ನ ಜೊತೆಯಲ್ಲಿ ಉಳಿಬೇಕು ಅಂತಾದರೆ ಆ ಒಳಗಿರುವಂಥ ನಂದಾದೀಪ ಉಳಿದರೆ ಮಾತ್ರ ಇದೆಲ್ಲವೂ ಕೂಡ ನನ್ನ ಜೊತೆಯಲ್ಲಿ ಉಳಿಯುತ್ತದೆ ಎಂಬ ಭಾವನೆ ನಮ್ಮಲ್ಲಿ ಜಾಗೃತವಾಗಿರಬೇಕು. ಆದ್ದರಿಂದ ದೇವರು ಮೊದಲು ಮತ್ತೆ ನಾವು, ಆ ದೇವರು ಮೊದಲು ಎಂಬ ಚಿಂತನೆ ಬರುವಾಗ ನಮ್ಮಲ್ಲಿ ಯಾವುದೇ ರೀತಿಯ ವ್ಯತ್ಯಸ್ತವಾಗಿರುವಂಥ ಚಿಂತನೆಗಳು ಬರುವುದಿಲ್ಲ. ಹೇಗೆ ಒಗ್ಗಟ್ಟೆಂದರೆ ಏನು? ನಮ್ಮಲ್ಲಿ ನಾವು ಗೋಧೂಳಿ ಮುಹೂರ್ತ ಅಂತ ಹೇಳ್ತೇವೆ. ಗೋಧೂಳಿ ಮುಹೂರ್ತ ಅಂತ ಹೇಳಿದ್ರೆ ಸಂಧ್ಯಾಕಾಲದಲ್ಲಿ, ನಿಜವಾಗಿ ನನಗೆ ಸರಿ ಗೊತ್ತಿಲ್ಲ, ದನಗಳು ಮೇಯ್ಲಿಕ್ಕೆ ಬಿಡ್ತಾ ಇರುವಂಥ ಕಾಲ ಇತ್ತು. ಮೊದಲೆಲ್ಲ ದೊಡ್ಡ ದೊಡ್ಡ ಗೋಶಾಲೆ ಮನೆಯಲ್ಲೇ ಇದ್ದದ್ದು. ಆ ಗೋಧೂಳಿ ಮುಹೂರ್ತ ಅಂದರೆ ಸಂಜೆ ಆಗುವಾಗ ಆ ಎಲ್ಲ ದನಗಳು ಸಾಲು ಸಾಲಾಗಿ ಬಂದು ಹಟ್ಟಿಯನ್ನು ಸೇರ್ತಾ ಇದ್ದವು. ಅದಕ್ಕೆ ಯಾರು ಕೂಡ ಹಿಂದಿನಿಂದ ಬೆತ್ತವನ್ನು ಹಿಡಿದು ಓಡಿಸಬೇಕಾದಂಥ ಅಗತ್ಯ ಇಲ್ಲ. ಅದು ಸಾಲಾಗಿ ಎದುರು ಯಾರೋ ಒಬ್ಬರು ಹೋಗ್ತಾರೆ, ಒಂದು ದನ ಹೋದರೆ ಸಾಕು, ಅದನ್ನು ಹಿಂಬಾಲಿಸಿಕೊಂಡು ಆ ಎಲ್ಲ ದನಗಳು ಕೂಡ ಬರುವಂಥ ಒಂದು ಪದ್ಧತಿ ಇತ್ತು. ಅಷ್ಟು ಕೂಡ ಒಗ್ಗಟ್ಟಿತ್ತು. ನಾನು ಈ ಸಭಾ ಕಾರ್ಯಕ್ರಮಕ್ಕೆ ಬಂದು ಅಲ್ಲಿ ಕುಳಿತಿರುವಂಥ ಸಂದರ್ಭದಲ್ಲಿ ಕೆಳಗೆಯಿಂದ ಯಾರೋ ಒಂದು ಘೋಷಣೆಯನ್ನು ಮಾಡ್ತಾರೆ, ಮೈಕದಲ್ಲಿ ಹೇಳ್ತಾರೆ, ಇನ್ನು ಕೆಲವೇ ಕ್ಷಣಗಳಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ, ಎಲ್ಲ ಬಂಧುಗಳು ಕೂಡ ಅಲ್ಲಿ ಆ ಧಾರ್ಮಿಕ ಸಭೆಯ ವೇದಿಕೆ ಮುಂದೆ ಬಂದು ಆಸೀನರಾಗಬೇಕು ಅಂತ. ನಾನಲ್ಲಿ ಕೂತು ನೋಡುವಂಥ ಸಂದರ್ಭದಲ್ಲಿ ನನಗೆ ನೆನಪಾಯ್ತಾ, ಹಳೆಯ ಕಾಲದಲ್ಲಿ ಯಾವ ರೀತಿ ಸಂಧ್ಯಾ ಕಾಲದಲ್ಲಿ ದನಗಳು ಸಾಲು ಸಾಲಾಗಿ ಹಟ್ಟಿಗೆ ಬರ್ತಾ ಇದ್ವು, ಅದೇ ರೀತಿ ಇಡೀ ಹಿಂದೂ ಸಮಾಜ ಬಾಂಧವರು ಸಾಲು ಸಾಲಾಗಿ ಈ ಸಭಾಂಗಣವನ್ನು ಪ್ರವೇಶಿಸುವಂಥ ಸಂದರ್ಭದಲ್ಲಿ ನನ್ನ ಮನಸ್ಸು ಹೇಳಿತು, ಈ ರೀತಿಯ ಒಗ್ಗಟ್ಟು ಹಿಂದೂ ಸಮಾಜದಲ್ಲಿ ಬಂದರೆ ಭವಿಷ್ಯತ್ತಿನ ಭಾರತವನ್ನು ನಾವು ನಿರ್ಮಾಣ ಮಾಡಬಹುದು. ಯಾವ ಹಿರಿಯರ ಕನಸಿದೆಯೋ, ವಿಶ್ವಕ್ಕೆ ಗುರುವಿನ ಸ್ಥಾನದಲ್ಲಿ ನಿಲ್ಲಬೇಕು ಅಂತ ಹೇಳುವಂಥ ಕನಸಿದೆಯೋ, ನಾವು ಅಧಿಕೃತವಾಗಿ ನಿಲ್ಲಬೇಕಾದವರು, ಆ ಮಟ್ಟಕ್ಕೆ ನಾವು ಬೆಳೆದು ನಿಲ್ತೇವೆ ಎಂಬುದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ ಅಂತ ಹೇಳುವಂಥ ಭಾವನೆ ನನಗೆ ಜಾಗೃತವಾಯಿತು. ಆ ಭಾವನೆ ಜಾಗೃತವಾಗಲಿಕ್ಕೆ ಅವಕಾಶವಾಗಿರತಕ್ಕಂಥ ಈ ಸಂಸ್ಕಾರ ಅದು ಕೇವಲ ಇವತ್ತಿಗೆ ಮಾತ್ರ ಮೀಸಲಾಗಿರದೆ ಭವಿಷ್ಯತ್ತಿನಲ್ಲಿ ಕೂಡ ಧರ್ಮ ರಕ್ಷಣೆಗೋಸ್ಕರವಾಗಿ, ಸಮಾಜ ರಕ್ಷಣೆಗೋಸ್ಕರವಾಗಿ, ಸಂಸ್ಕಾರ ರಕ್ಷಣೆಗೋಸ್ಕರವಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ, ನಾವು ಹುಟ್ಟಿರುವಂಥ ಜಾತಿ ಯಾವುದೇ ಆಗಿರಲಿ, ನಾವು ಆಶ್ರಯಿಸಿರುವಂಥ ರಾಜಕೀಯ ಯಾವುದೇ ಆಗಿರಲಿ, ಅದೆಲ್ಲವನ್ನು ಕೂಡ ಬದಿಗಿರಿಸಿಕೊಂಡು ಹಿಂದೂ ಸಮಾಜದ ಒಳಿತಿಗೋಸ್ಕರವಾಗಿ ತನ್ನ ಭಾಗದಿಂದ ಆಗಬೇಕಾದಂಥ ಸಮರ್ಪಣೆ ಏನಿದೆಯೋ ಅದರಲ್ಲಿ ಕಿಂಚಿತ್ತು ರಾಜಿಯನ್ನು ಮಾಡಿಕೊಳ್ಳುವುದಿಲ್ಲ ಎಂಬ ಚಿಂತನೆಯೊಂದಿಗೆ ಮುಂದಡಿ ಇಟ್ಟರೆ ನಮಿಗೂ ನೆಮ್ಮದಿ ಸಿಗ್ತದೆ, ಜೊತೆಯಲ್ಲಿ ಸಮಾಜಕ್ಕೂ ನೆಮ್ಮದಿ ಸಿಗ್ತದೆ, ಊರಿಗೂ ಒಳಿತಾಗ್ತದೆ, ಒಟ್ಟು ದೇಶಕ್ಕೆ ಒಳಿತಾಗ್ತದೆ. ಆ ಚಿಂತನೆಯೊಂದಿಗೆ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಮುಂದುವರಿಯೋಣ. ಅದಕ್ಕೆ ಆ ದೇವರ ಅನುಗ್ರಹಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ವಿರಮಿಸ್ತೇನೆ. ಜೈ ಹಿಂದ್. ಕುಂಟಾರಿನ ಹೆಸರಿನ ಜೊತೆಗೆ ರವಿಶಣ್ಣ ಹೆಸರು ಹೇಳಿದ ತಕ್ಷಣ ಕುಂಟಾರು ಅಂತ ಒಟ್ಟಿಗೆ ಬಂದುಬಿಡ್ತದೆ. ಪ್ರಾಯಶಃ ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಎಲ್ಲ ಕ್ಷೇತ್ರಗಳಲ್ಲಿ ಹಿಂದುತ್ವದ ಪ್ರಬಲ ಪ್ರತಿಪಾದಕರಾಗಿ ಇವತ್ತು ನಮಗೆ ಆಶೀರ್ವಾದ ಪೂರ್ವಕವಾಗಿ 4 ಮಾತುಗಳನ್ನು ಆಡಿದ್ದೀರಿ. ನಿಮಗೆ ಧನ್ಯವಾದಗಳು. ಇದೀಗ ಶ್ರೀಯುತ ಸದಾಶಿವ ಶೆಟ್ಟರು, ಹೇರಂಬ ಇಂಡಸ್ಟ್ರೀಸ್ ಮುಂಬೈ ಇದರ ಅಧ್ಯಕ್ಷರು. ಪ್ರಾಯಶಃ ಅವರ ಪ್ರಸ್ತಾವನೆಯಲ್ಲಿ ಜಯಣ್ಣ ಹೇಳಿದರು ಅವರ ವಿವರಗಳನ್ನು, ಸಾಮಾಜಿಕವಾಗಿ ಅವರು ಎಷ್ಟು ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳುವಂಥದ್ದು. ಅವರು ನಮ್ಮನ್ನು ಉದ್ದೇಶಿಸಿ 4 ಹಿತವಚನಗಳನ್ನು ಆಡಬೇಕಾಗಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಸದಾಶಿವ ಶೆಟ್ಟರಿಗಾಗಿ ವೇದಿಕೆ. ಮಾತರೆಯಲ್ಲಿ ನಮಸ್ಕಾರ. ಕ್ಷೇತ್ರದ ದೇವಿ ಶ್ರೀ ಮಹಿಷಮರ್ದಿನಿಗೆ ಸಾಷ್ಟಾಂಗ ನಮಸ್ಕಾರ ಮಲ್ತೊಂದು ಬೊಕ್ಕ ಬರೀಟಿತ್ತಿನ ಕಲ್ಲುಟಿ ಅಪ್ಪೆಗಳ ತರೆದಗ್ಗ ಒಂದು ಇತ್ತನ ಕ್ಷೇತ್ರದ ಪೂರ ದೇವರಿಗೆ ನಮಸ್ಕಾರ ಮಲ್ತೊಂದು ಇನ್ನಿತ್ತನ ಸಭಾ ಕಾರ್ಯಕ್ರಮಡು ವೇದಿಕೆಡು ನಮ್ಮ ಗುರೂಜಿ ಉಳ್ಳೇರೆ ಕಾರ್ಯಗಳ ಕೈ ಮುಗಿದು ಮಾತ ಗಣ್ಯರು ಪೂರ ಗಣ್ಯರುಗಳ ಕೈ ಮುಗಿಯೊಂದು ದಿಂಜ ಪಾತೆರುಜಿ ಓ ಭಾಷೆ ಅವು ತುಳುವ, ಕನ್ನಡನ, ಹಿಂದಿಯ, ಇಂಗ್ಲೀಷ, ತುಳು ಅವತ ನಿಕ್ಲೆ 4 ಆಪ್ಷನ್ ಉಂಟು ಇಟ್ಲ. ಸೊ ಯಾನ್ ದಿಂಜ ಪಾತ್ರೆ ಪೋಪುಜಿ ನಿಕ್ಲು ದಾಲ ಅಂದು ಮಲ್ಪಡಿಸಿ ದಾಯ ಪಂಡ ಪನ್ಪುನೇನು ಪೂರ ನಮ್ಮ ಮೇರೆ ತಂತ್ರಿಗಳು ಪಂಡೇರು ಹಿಂದೂ ಧರ್ಮದ ಬಗ್ಗೆ ಬೊಕ್ಕ ನಮ್ಮ ಆಧ್ಯಾತ್ಮಿಕದ ಬಗ್ಗೆ ಮಸ್ತ್ ವಿಷಯ ಯಾರು ಮನವರಿಕೆ ಮಲ್ತೇರೆ.
ಅಂಚಾದು ದಿಂಜ ಪನ್ಪುನಂಚಿನ ಸಂದರ್ಭ ಇಜ್ಜಿ ಓಲ್ಲ ಯಾನು ಪಾತೆರ್ನ ಒಂಚೂರು ಲಿಮಿಟೆಡ್ ದಯಪಂಡ ಕೇನ್ ನಕಲೆಗಳ ದಿಂಜ ಅಂದುವಾಯರವೆಲ್ಲಿ ಬೊಕ್ಕ ಪಾತೆರ್ನ ನಕಲೆಗಳ ದಿಂಜ ಸಮಯ ಅದ ಇಂದುಪುಂಡು ಸಮಯದ ಮಿತಿ ಇತ್ತನೇ ದಾದ ನಮ್ಮ ಒಂಚೂರು ಸಮಯ ಪ್ರಜ್ಞೆ ಪಾತೆರಡು ನನ್ಪುನ ಅಂದಟ್ಟಿ ಯಾನು ದಿಂಜ ಹೊತ್ತು ಪಾತಿರ್ಜಿ ನಿಕ್ಲೆಗೆ ಪನ್ಪುನೇನಾರು ಪಂಡೆ ತಂತ್ರಿಲು ಸೊ ಬಾರಿ ಒಂಜಿ ಇಂಥ ದಿನೊಟ್ಟು ಇನ್ನು ನನ್ನ ಆತ್ಮೀಯ ಮಿತ್ರರಾಯಿನ ಮಾರಪಣ್ಣಿ ಏನನ್ನು ಇಡೇ ಬರೆಯರೆ ಒಂಜಿ ಆಹ್ವಾನ ಕೊರ್ದು ಇಂಥ ದಿನೊಟ್ಟು ಈ ಪ್ರದೇಶವು ಭಾರಿ ಸುಂದರವಾಯಿನಂಚಿನ ಭಾರಿ ಶೋಕದ ಒಂಜಿ ಪರಿಸರ ಅಂಚಿನ ಪರಿಸರಡು ಅತ್ಯಂತ ಸುಂದರವಾಯಿನಂಚಿನ ಭಾರಿ ಶೋಕದ ಯಾನ್ ತೂಯಿನ ದೇವಸ್ಥಾನಗಳು ಭಾರಿ ಎಡ್ಡಂಜಿ ದೇವಸ್ಥಾನ ಭಾರಿ ಶೋಕದ ದೇವಸ್ಥಾನ ಚಪ್ಪಾಳೆ ಬಾಡೋಡೆ ಭಾರಿ ಶೋಕ ಮಲ್ತಾರೆ ಮಸ್ತ್ ಪರಿಶ್ರಮ ನಿಖಿಲ್ ನಮಾತೆನ್ನ ಕಾರ್ಯಕರ್ತನೆಲ್ಲ ಬುಕ್ಕ ಅಮಲ್ತ ಆಡಳಿತ ಮಂಡಳಿದಲ್ಲ ಮಸ್ತ್ ಕಂಟ್ರಿಬ್ಯೂಷನ್ ಐಕ್ ಬುರುದುಂಡು ತೂನಗನೆ ಗೊತ್ತಾಪುಂಡು ಅವತ್ತಂದ ಇಂಚಿನ ಈತಿತ್ತು ಇಂಚಿನ ಹಳ್ಳಿ ಪ್ರದೇಶ ಈತಿತ್ತು ಮಲ್ಲ ಹಾಲ್ ಮತ ಕಟ್ಟಾದಾರೆ ಅವಳ ಮಿತ್ತಲ ಹಾಲ್ ತುಯೆ ಭಾರಿ ಶೋಕದ ವ್ಯವಸ್ಥೆಗಳು ಮಲ್ತಾರೆ ಈ ಕ್ಷೇತ್ರಡು ನಂತೂದು ಭಾರಿ ಸಂತೋಷ ಹಿಂದೂ ಧರ್ಮದ ಬಗ್ಗೆ ಮಸ್ತ್ ಪಂಡರು ಧರ್ಮ ರಕ್ಷಣೆ ಮನ್ಪುನ ಅಗತ್ಯ ಉಂಡು ದಯಪಂಡ ಈ ದೇವರನ ಬಗ್ಗೆ ಮಸ್ತ್ ಪಂಡರು ಅಂಚೆನೆ ನಮ್ಮ ಊರುಡು ನಮ್ಮ ತುಳುನಾಡು ದೈವಗಳನ್ನೆಲ್ಲ ಅಂಚೆನೇ ಪವರ್ ಉಂಡು ದೈವಾರಾಧನೆದ ನಮ್ಮ ಈ ತುಳುನಾಡದ ಊರು ಕಲ್ಲುಟಿ ಅಪ್ಪನ ಕಾರಣಿಕ ಮುಲ್ಲ ಉಪ್ಪು ಹಲವಾರು ಕ್ಷೇತ್ರಡಿ ಯಾನ್ ತೂಯಿನ ಅವು ಗುಳಿಗನ ಒಂದು ಆವಡು ಪಂಜುರ್ಲಿ ಆವಡು ನಾವು ನಮ್ಮ ಕಾಂತಾರ ಪಿಚ್ಚರ್ ತುಯ್ದು ಬುಕ್ಕ ಐತೆ ಪ್ರಪಂಚದ ಮತಾತಿಗೆಲ್ಲ ಪೋತ ನಾವು ದೈವಾರಾಧನೆದ ಬಗ್ಗೆ ಅಕಲ್ನ ಶಕ್ತಿದ ಬಗ್ಗೆ ಅಕಲ್ ನಮಗೆ ಕೊರ್ನ ಶಕ್ತಿ ನಮ್ಮ ತುಳುವೆರೆಗೂ ಕೊರ್ನಂಚಿನ ಶಕ್ತಿ ಅವು ವಿಶೇಷವಾದ ಶಕ್ತಿಯವು ಆ ಶಕ್ತಿಗಳು ಅಕಲ್ನ ರಿಸಲ್ಟ್ ಅಪ್ಪಗಪ್ಪಗ ದಿಂಜ ಅಂದೂಜಿ ದೇವರನ್ನೆಲ್ಲ ಉಂಡು ಆಂಡ ಈ ದೈವಾರಾಧನೆದ ಶಕ್ತಿ ಅಪರಂಪಾರ ಇನ್ನೇ ಕಾಣೆಯನ್ನು ಫ್ಲೈಟೆಡ್ ಬನ್ನಾಗವರಿ ಎನ್ನೊಂಜಿ ಮಿತ್ರರು ತಿಕ್ಕೇರು ಮಸ್ತ್ ಏನದು ಬೊಕ್ಕ ಆ ರವಿ ಪಣಂತೇರು ಆರ್ಲ ಅಂದ್ವೇ ಪರಿಸರದಾರ ಈ ಊರದ ಮುಟ್ಟದಾರ ಆರು ಬಂಡೇರು ಎಂಕಲನೇ ಊರಿಗೆ ಮುಟ್ಟಂದು ಬೊಕ್ಕ ಒಂಜಿ ಇಂದು ಬಂಡೇರು ಎಂಕಲ್ ದೈವಾರಾಧನೆದ ಬಗ್ಗೆ ಒಂಚೂರು ಡಿಸ್ಕಷನ್ ಆಂಡ್ ಅಲ್ತಿದ್ದಿಡಿ ಬಂದಾಗ ಒಂಜಿ ಗಂಟೆದ ಫ್ಲೈಟೆಡ್ ಕುಲ್ಲೊಂದು ಪ್ರಯಾಣ ಪುನಗ ಪಾತ್ರ ಕತೆ ಆಂಡ್ ಐಟ್ ಹಿಂದೂ ಧರ್ಮದ ಬಗ್ಗೆ ಆಂಡ್ ದೈವಾರಾಧನೆದ ಬಗ್ಗೆ ಆಂಡ್ ಆ ವಿಷಯಕ್ಕೆ ಎನ್ನಾಗ ಅವೇ ಹಲವಾರು ಕಥೆಗಳು ನಮ್ಮ ದೈವಗಳನ್ನ ಕಾರಣಿಕದ ಕಥೆಗಳು ಮಸ್ತುಂಡು ನಮಕು ವೈಯಕ್ತಿಕವಾದ ಪ್ರತ್ಯರಿಗಳು ತೆರೆದಿತ್ತು ನಾವು ಆರೊಂಜಿ ಕತೆ ಬಂಡೇರು ಅವ್ರನ್ನ ಊರುಡು ಅವೇ ಒಂಜಿ ಮಸ್ತ್ ಜಾಗ ಇತ್ತನ ಮಲ್ಲ ಲ್ಯಾಂಡ್ ಲಾರ್ಡರ್ ಅಂಚೆ ಅಕಲ್ನ ಜಾಗೇನೊಂಜಿ ಬೇತೆ ಧರ್ಮದ ಅಕ್ಲೆ ಕೊರೆದಿತ್ತೇರಿ ಆ ಜಾಗೇನು ಅಕ್ಲೆಗೆ ದಾಲಜ್ಜಿ ಅಕ್ಲೆಗೆ ಒಂಜಿ ದೇವೇರು ಬಾಕಿದೇನು ಅಕ್ಲೆ ನಂಬುಜೇರು ಧರ್ಮದ ಪ್ರಕಾರ ಮಲ್ಪೇರು ಸೊ ಅಕಲ್ ಅಂತಾರೆ ಇಟ್ಟು ಪಂಜುರ್ಲಿ ಒಂದು ಕಲ್ಲುಟ್ಟಿನ ಒಂಜಿ ಸಾನ ಇತ್ತೇನೆ ಐಂದಾಳ ಮಲ್ತಿಜೇರು ನಿರ್ಲಕ್ಷ್ಯ ಮಲ್ತೇರು ಬೊಕ್ಕ ಇಟ್ಟು ಆರಾಧನೆ ಅವಂದತನ ಕಾಲಾಂತರದಿಂಚಿ ಹಿರಿಯಾಕಲ್ನದಿಂಚಿ ನಡ್ತೊಂದು ಬತ್ತನ ಆರಾಧನೆಗಳು ಪೂರ ಬಂದಾಣ ಮುಂತನಗ ಈ ಜನಕ್ಕೂ ದೋಷ ತೋಜಂದು ಬತ್ತನ ಸುರು ದೋಷ ಅನ್ನಗ ಪರಿವಾರದ ಒಂಜಿ ದೋಷ ತೋಜಿನ ಒಂಜಿ ಜನ ಕಲಾಸಾಂಡ್ ಮುಗಿನ ಅಡೆಗೆ ಒಂದು ಜನ ತಗತ್ತೆ ಈ ಜನ ಏನಂಡ ಟೀಕೆ ಸ್ವಾಭಾವಿಕವಾದ ಆಪುಂಡು ಸೀಕ್ ಆದುಪ್ಪು ಅತಂದ್ರೆ ಆಕ್ಸಿಡೆಂಟ್ ಆದುಪ್ಪು ಇಂಚ ಒಂತ ಸಮಯ ಪೋನ ಕುಡಂಜನ ಪರಿವಾರದ ಒಂಜಿ ಆ ಜನತ ಮಗೇನದನ್ನ ಆಕ್ಸಿಡೆಂಟ್ನ ಇಂಚಿನ ಸಾಯ್ತಾರೆ ಕುಡಲೈ ಕಾಣದೆ ಇದಕ್ಕೆ ನಮ್ಮ ದೇವರುಳ್ಳೇರು ನಮಕೊಂದೇನು ಮಾತ ನಮ್ಮ ಕಲತ್ತು ಒಂದು ಕುಡ ದುಂಪೋಂಡು ಬುಡಂತ ಸಮಯ ಪೋನ ಕುಡಂಜಿ ಪರಿವಾರದ ಸದಸ್ಯೆ ಕಲ ಒಂದು ಇಂಚಿನ ಕಾರಣದ್ದು ಅಸೌಖ್ಯಡ ಅಥವಾ ಒಂದು ಅದು ಕುಡಂಜಿದಾತ ಮೃತ್ಯು ಅಂತ ಮೂಜಿ ಜೀವ ಪೋಣು ಐದು ಬುಕ್ಕಲ ಈ ಜನ ಒಂಚೂರು ಎರಡಲ್ಲ ಕೆಂದುಪ್ಪು ಜ್ಯೋತಿಷ್ ಎರಡ ಈ ಜನಕ್ಕೆ ಅಂದಾಜ ಒಂಚೂರು ದಾದನ ಜನ ತೊನ್ನ ಜಾಗಡೆಂಚಿನ ಶಕ್ತಿಗಳನ್ನ ನಮ್ಮ ನಂಬಿಜಿನ್ಲ ದುಮ್ಮದಾಕಲು ನಮ್ಮೊಂದಿತ್ತನ ಆ ಶಕ್ತಿನ ಆರಾಧನೆ ಬಂದು ಮಲ್ತನಿದ್ದ ಅದು ನಿರ್ಲಕ್ಷ್ಯ ಮಲ್ತನಿದ್ದ ಅದು ಐತ ಪ್ರಕೋಪ ಆದುಪ್ಪು ಬಂದ ವಿಷಯ ಆ ಜನಕ್ಕದು ಅನ್ನ ಮನವರಿಕೆ ಎರಡನ್ನ ಕೇಂದ್ರ ಬೋಣು ಬುಕ್ಕಲವು ದಿಂಜ ದಾಲ ಮಲ್ತಜಿ ಅಕಲ್ನ ಗುರುಕುಳ್ಳ ಕೇಂದ್ರ ಪೊಡು ಅಕಲ್ ಮಂಡೇರ ಅವು ನಮಕ್ ಅಂಚಿದನ ದಾಲ ಇಜ್ಜಿ ನಮ್ಮ ದೇವರು ಒಂಜೆ ನಮಕ್ ದಾಲ ಐಟ್ ಆರಿ ಕಾರಣತ್ತವು ಬೇತೆ ಕಾರಣ ಅದುಪ್ಪು ಸ್ವಾಭಾವಿಕವಾದ ಮೃತ್ಯು ಆಪಣು ಜನಕ್ಕಳು ಇಂಚನ ಒಂತ ಸಮಯನಾಗ ನಾಲ್ನೇ ಜೀವ ಪೋಣು ಆ ತನಗ ಈ ಜನಕ್ಕಾಡು ಇದಕ್ಕೆ ಒಂದು ಸ್ವಾಭಾವಿಕ ಹತ್ತು ಒಂದು ದತ್ತ ಕಾರಣ ಇಂಚಿನ ನಾವು ಒಪ್ಪಿಡ್ಬಾರ್ದು
ಬುಕ್ಕ ಜ್ಯೋತಿಷ್ಯರ ನಾಡೇನ ಎರೆನ ಪತ್ತೊಂದು ಪೋದು ತೂನಗ ಅವು ಕ್ಲಿಯರ್ ಗೊತ್ತಾಣ ಕಲ್ಲೊಟ್ಟಿ ಸಾನ ನಿಕ್ಲು ನಿರ್ಲಕ್ಷ್ಯ ಮಲ್ತಾರೆ ಐತು ಆರಾಧನೆ ಬಂದು ಮಲ್ತಾರೆ ಐಕೆ ಅವಳು ಅಂದುಲ ಆದುಪ್ಪೋಡು ಅಶುದ್ಧಲ ಆದುಪ್ಪೋಡು ಅಂಚೆ ಆದುಪ್ಪನಾಗ ಅವು ಒಂಜಂಜೇ ಪರಿವಾರ ನಿಕ್ಲಿಗೆ ಸಮಸ್ಯೆ ಬರೋದುಂಡು ಮಾಡ್ತಾರೆ ಬೊಕ್ಕ ಆ ಜನ ಬರ್ತದೆ ಎರಡನ್ನ ಬಡ್ದು ಏನು ಜಾಗೆ ಕೊರಪೆ ಅಂದು ಕೊರಪೆ ಹೆಂಚಿನ ಬೋಡು ದುಡ್ಡು ಕೊರಪೆ ಐನು ಆರಾಧನೆ ಮಲ್ಪನ ಅಂದು ಮಲ್ಪಲೆ ಎಂದು ಇಂದುಲಾಗ ಏನು ಕೊರೆದು ಆ ಜಾಗೇನು ಕೊರೆದು ಆಯ್ತಾ ಆರಾಧನೆ ಶುರು ಮಾಡ್ತಾನೆ ಐದು ಒಕ್ಕ ಒಂಚೂರು ನೆಮ್ಮದಿ ಆಂಡೈಕೆ ಪರಿವಾರಡು ಇಂಚಿನ ಹಲವಾರು ಕಥೆಗಳುಂಡು ಎನ್ನ ವೈಯಕ್ತಿಕವಾದಲೆ ನಾನು ಎಲ್ಲೇ ದಿಂಚಿ ತೂಯಿನ ನಾನು ಕೆಲವು ತಿಕಡೆ ಪನ್ಪೆ ಎಂಕಲ್ನ ಆರಾಧ್ಯ ದೇವಿ ಆಯ್ನ ದ ಮಹಿಷಮರ್ದಿನಿ ದೇವಿನ ಎನ್ನ ಮಲ್ಲ ಆರಾಧಕ್ಕೆ ದೇವಿ ಶಕ್ತಿದ ಗುರುಕುಲಂಚನೆ ಮಂಡ್ಯರು ಎಂಕಲ್ನ ಕಂಪನಿ ಹೇರಂಬದ ಪುದರಡುಂಡು ಗಣಪತಿನ ಪುದರಡುಂಡು ಗಣಪತಿನ ಪುದರವು ಎಂಕ್ಲೆಗೆ ಮಹಾರಾಷ್ಟ್ರೀಯನ್ ನಕ್ಲೆದ್ದೆ ತೊನ್ನೆದ್ದಾದು ಗಣಪತಿನ ಪುದರ ಎಂಕ್ಲೆಗೆ ನೆಟ್ಟು ತೆಗಿನವು ಪರಂಪರೆ ಇನ್ನು ಕಂಟಿನ್ಯೂ ಮಲ್ತಾ ಎಂಕಲು ಆಂಡ ಎಂಕಲು ವೈಯಕ್ತಿಕವಾದಿಯಾನ ಎನ್ನ ಆರಾಧ್ಯ ಮೂರ್ತಿ ಆಯ್ನ ಆ ದೇವಿ ಭಗವತಿನ ನಮ್ಮನಾಯೆ ಭವಾನಿ ಭಗವತಿ ಆ ದುರ್ಗಾ ಪರಮೇಶ್ವರಿ ಮಹಿಷಮರ್ದಿನಿ ಅವ ಮತ್ತು ಒಂಜೇ ಒಂಜಿ ಶಕ್ತಿ ಆ ಶಕ್ತಿ ನಾನು ನಮ್ಮೊಂದು ಎಲ್ಲೇ ದಿಂಚಿ ನಮ್ಮೊಂದು ಇತ್ತನಾಯೆ ಆಯ್ತಾ ರಿಸಲ್ಟ್ ಎಂಚಿನ ಅಂದು ಮಾತೆರೆಗಳು ಎತ್ತೆ ತೋಜುನು ಪರಿಶ್ರಮ ಮಾತೆರಲ್ಲ ಮಲ್ಪೇರು ಬಂಗ ಏರು ಬರ್ಪೇರು ಬಂಗ ಮಸ್ತ್ ಜನ ಮಲ್ಪೇರು ಇತ್ತೆ ತಂತ್ರಿಲು ಅಂಚನೆ ಪಂಡೇರು ಅನ್ನ ಇತ್ತೆ ಮಲ್ಲಂದು ಆದುಪಡು ಅಣ್ಣ ದುಂಬು ಎಂಚಿನ ಪರಿಸ್ಥಿತಿ ಆರು ಇತ್ತುವೇರು ಸಂಕಷ್ಟ ಎಂಚೆಂಚಿನ ಏನು ಆರು ಎದುರಿಸಾದು ಈ ಲೆವೆಲ್ಗೆ ಬೈದರು ಎಂಚ ಬೈದರು ಆಯ್ತಾ ಪಿರೋಡಿ ಎತ್ತೋ ಸಂಕಷ್ಟಗಳು ಉಪ್ಪು ಕಷ್ಟಗಳು ಬೈದುಪ್ಪು ಒಂದು ಅರ್ನ ಭಾಷಣ ಪಂಡೇರು ಸಂಕಷ್ಟ ಮಾತೆರೆಲ್ಲ ಬೈದನು ಅಪ್ಪಣ್ಣ ದೇವರೆಲ್ಲರೂ ಅವು ದೇವರ ದಾಯ ಸಂಕಷ್ಟ ಕೊರಿಯರು ನಮ್ಮನ್ನ ಕೆಲವರನ್ನ ವಾದ ಒಪ್ಪಿರಿ ಅವು ಎಂಕ್ಲು ದೇವರನ್ನು ನಂಬು ಎಂಕ್ಲೇ ದಾಯ ಭಂಗ ಅಂದ ದೇವರು ನಮ್ಮನ್ನ ದೇವರಿತ್ತು ನಮ್ಮ ಕೃಷ್ಣನ ಭಗವಾನ್ ಶ್ರೀಕೃಷ್ಣನ ದೇವರಿಂದ ಒಂದು ಪಾರೆಗೀತ ಎತ್ತೋ ಕಷ್ಟವಾಯ್ದನು ಆರ್ನಾಡಿ ಸುರು ಏರ ಕೇನು ಪೊಣ್ಣ ಕೇನ್ ಏರ ಒಂಜಿ ಪಾಂಡವರಿ ಏರ ಕೇಂಡರಿಗೆ ದೇವರು ದೇವರ ಅಂಡ ಈರಗೀತ ಕಷ್ಟದಾಯ ಇಜ್ಜಾಂದ ಸಮಸ್ಯೆಗಳು ಪೂರ ರೈತಗಿದ್ದಾನೆ ಆರು ಪುಟ್ಟದನ್ನೇ ಜೈಲ್ಡು ಐದು ಕಾರ್ಯಕ್ಕೆ ಸಮಸ್ಯೆನೇ ಸಮಸ್ಯೆ ಮಾತಾ ಹಲವಾರು ಸಮಸ್ಯೆ ಇಜ್ಜಾಂದನ ಲಡೈದ ರಡ್ಡು ಪಾರ್ಟಿದ ಲಡೈದ ಎಟ್ಲಾರು ಸೇರಿದು ಅರೆಗೆ ಭಯಂಕರ ಸಮಸ್ಯೆಗಳಾತನು ಲಾಸ್ಟಿಗೆ ಅರೆಗೆ ಅಲ್ತದ್ದು ಅವ್ರನ್ನ ಮಥುರಾನ ಬಿಡ್ದು ಅರೆಗೆ ಮುಳು ಗುಜರಾತಿಗೆ ಬರ್ತದ್ದು ದ್ವಾರಕಾಡು ಅಂತೀರ ಅವ್ರಿಗೆ ಎರ್ನನ ರಾಕ್ಷಸನ ಉಪದ್ರ ತಡೆಯರತಿ ಒಂದು ಅಂಚ ಅದು ಪುನಃ ಶ್ರೀಕೃಷ್ಣಗೆ ಯಾವ ಎಂಚ ಐತ್ ಮಾತು ಸಮಸ್ಯೆಗಳು ಬೈದಿನ ಶ್ರೀರಾಮಗೆ ಸಮಸ್ಯೆ ಆತನು ಅವ್ರನ್ನ ಬಿಡಿದಿನೇ ಕಂಡದು ಕಾಣ್ತೀರಿ ಐತ ಬೇರೆ ಒಟ್ಟು ಲಡೈ ಮೇಲೆ ಬೇರೆ ಬೈರಾರು ಮರ್ಕಟ ಸೈನ್ಯನು ಹನುಮಂತನ ಮತ ಬತ್ತಂಬೋದು ಸಮಸ್ಯೆಗಳು ದೇವರಿಗೆ ಬರ್ತದಿಂದ ಅಂಡ ಮನುಷ್ಯಗೆ ಬರಂದೆ ಉಪ್ಪ ಅಂಚ ಅದು ಸಮಸ್ಯೆಗೆ ಕಾರಣ ದೇವರ ಅತನ ದೇವರ ನಮ್ಮನಗಳಿಗೆ ದಾಯ ಸಮಸ್ಯೆ ಬರ್ಕೊಂಡು ಇಂದು ಈ ಚಿಂತೆ ಬಡ್ಚಿ ದೇವರು ನಮ್ಮನ್ನ ಅಗತ್ಯ ದಾಯ ಬಂಡ ನಮಕೊಂಜಿ ಸಮಾಧಾನ ನಮಕೊಂಜಿ ಮನಸ್ಸಿಗೊಂಜಿ ಶಕ್ತಿ ಎನ್ನ ಆರು ಪಂಡ್ಲೆಕ್ಕ ಎನ್ನ ಜೀವನದೊಡ್ಡು ಹಲವಾರು ಸಮಸ್ಯೆಗಳಿಗೆ ಅನ್ನು ಎದುರಿಸಾದೆ ಅದಕ್ಕೆ ಒಂಜಿ ಶಕ್ತಿ ಬಂಡ ನಮ್ಮನ್ನ ಸತ್ಯೋಗಿಲ್ಲ ಆ ದೇವರನ್ನೆಲ್ಲ ಒಂಜಿ ಶಕ್ತಿ ಅಕಲ್ದಾಲ ಮಲ್ಪೇರು ಅಕಲ್ ಮಲ್ತೇರು ದೇವರದಾಯ ಮಲ್ತಿಜೇರು ದೇವರಂಕದಾಯ ಕಷ್ಟ ಕೊರಿಯರು ಇಂದು ಚರ್ಚೆದ ವಿಷಯ ಆಯ್ತು ಅವು ಮತ್ತೇರಿಗಳ ಸಮಸ್ಯೆ ಬರ್ಬೋದು ಆಂಡ ಆ ದೇವರೇ ನಂಬಣ ನಮಕು ಸಂಕಷ್ಟ ಕಾಲೋಡು ಭಯಂಕರ ವಿಪರೀತ ಪರಿಸ್ಥಿತಿ ನಮಕೊಂಜಿ ಮನಸ್ಸಿಗೊಂಜಿ ಶಾಂತಿಲ ಒಂಜಿ ಧೈರ್ಯಲ ಗೊರ್ಪುನಂಚಿನ ಒಂದು ಗೊರ್ಪುನ ಆ ದೇವರೇ ಯಾನು ಹಲವಾರು ತೂತೆ ಎಂಕೆ ಎನ್ನನೇ ಒಂಜಿ ದೋಸ್ತಿತ್ತೇರು ದುಂಬು ಮಲ್ಲ ಇಂಡಸ್ಟ್ರಿಯಲಿಸ್ಟ್ ಆರು ಭಾರಿ ಎಂದು ಇಂಜಿನಿಯರ್ ಮಲ್ಲ ಇಂಜಿನಿಯರ್ ಆರು ಮನಂತೇರಿ ಈ ಎಂಚಿನ ಮಾರ ಈ ದೇವರೇನು ಮಾತು ನಂಬುನು ಅವು ದಾಲಜ್ಜಿ ನಮಕು ಸೈನ್ಸ್ದಾಗ್ಲೆಗೆ ದೇವರನ್ನ ದಾಲ ಅಂದು ಇಜ್ಜಿ ಪೊಕ್ಕಡೆ ಈರ್ನ ಮತ ಅಂದು ಎಂಚಿನ ಪೇರು ಅಂದ ಶ್ರದ್ಧೆ ಯಾಮಂಡೆ ಆದುಪ್ಪು ಎನ್ನ ಇಚ್ಛೆ ಎನ್ನ ಇಷ್ಟವು ದೇವರೇನು ನಂಬನ ಯಾನು ಎಲ್ಲೇ ದಿಂಚೆ ಎಂಕ್ ಹಿರಿಯ ಆಕಲು ಕೊರ್ನ ಒಂಜಿ ಇಂದು ಅವು ಸಂಸ್ಕೃತಿ ಅವು ಯಾನು ತೆರೆದು ಬತ್ತನ ಸಂಸ್ಕೃತಿ ಎಂಕ್ ಆಧ್ಯಾತ್ಮಿಕ ಶಕ್ತಿ ಇದ್ದಾದ ಎಂಕ್ ವಿಪರೀತ ಪರಿಸ್ಥಿತಿನ ಎದುರಿಸಾವನಂಚಿನ ಒಂಜಿ ಶಕ್ತಿ ಆ ಶಕ್ತಿಗಳು ಕೊಡ್ತೇವೆ ಐಟು ವಿಶೇಷವಾದ ನಮ್ಮ ತುಳುನಾಡು ನಮ್ಮ ದೇವರು ಅಕ್ಲು ಕೊರ್ನ ಶಕ್ತಿ ಅಪರಂಪಾರ ವಿಶೇಷವಾದ ಶಕ್ತಿ ನಾನು ಅವೇ ಪಣ್ಪಾನ್ ಎಲ್ಲೇ ಪುನಗ ಕಲ್ತದ್ದು ಸೀದಾ ಏನು ಬೊಂಬೈ ಪುನಗ ಆ ಪ್ರಸಾದ ಗಂಧ ಪ್ರಸಾದ ಬತ್ತಂದೇ ಅನ್ಬೋತೀನಿ ಬೊಂಬೈಗೆ ಆ ಗಂಧ ಪ್ರಸಾದ ಎನ್ನೊಟ್ಟಿಗೆ ಆ ಮಲ್ರಾಯನ ಗಂಧ ಪ್ರಸಾದ ಬತ್ತಂದೇ ಅನು ಬೊಂಬೈಗೆ ಹೋಯ್ನ ಅಂಚಾದ ದೇವರ ದಾಲ ಮಲ್ಪಿಜೇರು ದೇವರು ಎಂದು ಮಲ್ಪೇರು ಐನು ಎಂದು ಮಲ್ತದ್ದು ಅವು ಅಂಚ ಎನ್ನುನೇ ಅಂದಾಜು ಶ್ರದ್ಧೆವು ನಾನಿತ್ತ ಪಂಡೆ ಅವ್ರಿ ಮಲ್ಲ ಇಂಡಸ್ಟ್ರಿಯಲಿಸ್ಟ್ ಆರು ಎನ್ನಂಚನೆ ಆ ಟೈಮಡು ಭಾರಿ ಮಲ್ಲ ಬಂಡ್ ಸಂಘ 1 ಕೋಟಿ ಕೊಡ್ತೇರು 15-20 ವರ್ಷಕ್ಕೆ ದುಂಬು ಅಂಡಾರ ಪಂಪೇರು ವಿದ್ಯಾಭ್ಯಾಸಕ್ಕೆ ಏನು ಕೊರುವೆ ಶಾಲೆಗೆ ಕೊರುವೆ ಸಂಸ್ಥೆಗೆ ಬಂಡ ಕೊರುವೆ ಆಣೆ ಏನು ದೇವರೇ ದಾಲ ಕೊರೆ
ಕೊರೆಯನ್ ಏನನ್ನು ತಮಾಷೆ ಅಂತಂತೀರ ಮತ್ತು ಇರ್ನ ಅಂಧಶ್ರದ್ಧೆ ಮಾರೆ ಈ ದೇವರಿಗೆ ದೇವಸ್ಥಾನಕ್ಕೂ ಮತ್ತು ಐತು ಮತ್ತು ಕೊರ್ಪಾರೆ ಹೆಂಚಿನಾಗಿಂದು ಪಕ್ಕಡೆ ವೇಸ್ಟ್ ಇರ್ನ ಕೆಲಸ ಅಂದು ಯಾ ಮಂಡೆ ಟೀಕೆ ಓಕೆ ಮಂಡೆ ಅಂತ ತೊಂದರೆ ಇಜ್ಜಿ ಒಂತ ಸಮಯ ಕರಿದಾನಾಗ ಆರು ಒಂಜಿ ಈ ಕಡೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಹೋನಾಗ ಒಂಜಿ ಬೈಕ್ದ ಯಾರು ಗುದ್ದದು ಅವಳೇ ಗುರಿಯದ ಮಲ್ಲ ಜನ ಆರು ಕಾರ್ ಪಾರ್ಕಿಂಗ್ ಮಲ್ಬೇರೆ ಜಾಗ ಇಜ್ಜಣ ಕಾರ್ ಪಾರ್ಕಿಂಗ್ ಮಲ್ತದ ಆ ರೋಡ್ ಕ್ರಾಸ್ ಮಲ್ಪನಾಗ ಒಂಜಿ ಬೈಕ್ದ ಗೊತ್ತದ ಆರೆ ಗುದ್ದದು ಬೂರ್ದು ಅವಳೇ ಮತ್ತಿದತ್ತದು ಇತ್ತ 15 ವರ್ಷದ ಇಂಚಿ ಕುಳ್ನ ಅವಳುಳ್ಳೇರು 15 ವರ್ಷದ ಇಂಚಿ ಇಂತೆ ಕುಳ್ನ ಅವಳುಳ್ಳೇರು ಖಾಲಿ ಉಳ್ಳೇರಿಂದತ್ತೆ ನೆನಪು ಶಕ್ತಿ ಇಜ್ಜಿ ಖಾಲಿ ತಿನ್ಪೇರು ಜಪ್ಪೇರು ಆತೆ ಕದಾಲಾಚ್ ಒಂಜಿ ಕಾಲುಡು ಏನಾರು ತಮಾಷೆ ಹೇಳ್ತಾರ ಈ ದೈವ ದೇವರೇನು ಪೂರ ನಮ್ಮನ್ನು ಪಕ್ಕಡೆ ಇರ್ನ ಅಂಧವಿಶ್ವಾಸ ಮಾರಿ ಅಂಧಶ್ರದ್ಧೆ ಎಂದು ಮತ್ತೆ ಪಕ್ಕಡೆದಾಯಿ ವೇಸ್ಟ್ ದುಡ್ಡು ವೇಸ್ಟ್ ಮಾಡ್ಕೋರಂತ ಓಕೆ ಮಂಡ್ಯ ಅಂಚಪ್ಪನಾಗ ಅಕ್ಕಳು ಒಂಜ ದೈವ ದೇವರನ್ನು ಕಡೆಗಣಿಸಾಂಡ ನಾಗದೇವರಾಡು ದೈವ ದೇವರನ್ನು ಕಡೆಗಣಿಸಾಂಡ ದೇವರನ್ನು ಅಂಚಿನ ಶಕ್ತಿ ಪ್ರಧಾನವೈನ ದೇವಿ ಶಕ್ತಿನ ಕಡೆಗಣಿಸಾಂಡ ಒಂಜತ್ತನ ಒಂಜಿ ಟೈಮ್ಡು ನಮ್ಮ ಸಂಕಷ್ಟ ಕಾಲೋಡು ಅಕ್ಕಳು ನಮ್ಮೊಟ್ಟಿಗೆ ಪೂಜಾರಿ ಅವನಿಗಾಂಟ ದೇವರೇನು ನಂಬಲೆ ನಮ್ಮಂದೆಪ್ಪಲೆ ಅವು ಅಕ್ಕಲಕ್ಕಲ ಇಷ್ಟ ಅಂಚಾದಪ್ಪನಾಗ ಎನ್ನ ಅನುಭವ ವೈಯಕ್ತಿಕವೈನ ಅನುಭವ ಮಂಡ ಈ ದೈವ ದೇವರೇನು ನಂಬುದು ಎಂಕೈತ ಪರಿಣಾಮ ತೆಗೆದು ನಿಕ್ಲೆಲ್ಲ ಮಾತಿರಗಿಲ್ಲ ಒಂಜತ್ತನ ಒಂಜಿ ರೀತಿ ತೆಗೆದು ನಿಕ್ಕುವೆ ಅವು ದೇವರೇನು ನಂಬಡು ಆ ಹಿಂದೂ ಧರ್ಮದ ಬಗ್ಗೆ ಯಾರು ಮಸ್ತ್ ಪಂಡೇರು ಹಿಂದೂ ಧರ್ಮವನ್ನು ರಕ್ಷಣೆ ಮಲ್ಪನ ದಾಯ ಬಂಡ ಈ ಹಿಂದೂಸ್ತಾನೋಡು ಈ ಹಿಂದೂ ಮೆಜಾರಿಟಿ ದೇಶೋಡು ಇರು ನಂಬಂದೆತ್ತಲ್ಲ ಬದುಕೋಲಿ ಇರು ಅವಳು ಮುಸ್ಲಿಂ ಮೆಜಾರಿಟಿ ದೇಶೋಡು ಇರಾಗ ದೇವರೇನು ನಂಬಂದೆ ಅವಳು ಬದುಕೇರ ಸಾಧ್ಯ ಅವಳು ಬುಡ ಇರ ನಿಕ್ಲೇನು ಕುಂತೇರೆ ದೇವರನ್ನು ನಂಬಂದೆ ಅಕಲ್ನ ನಮ್ಮನ ಅಕಲ್ನ ವೈಯಕ್ತಿಕವಾಯಿನ ಅಕಲ್ನ ದೇವರೇ ಅಕಲ್ನ ಧರ್ಮದ ದೇವರೇನು ನಂಬುಡೆ ಅವಳು ಇರಾಗ ಆಪ್ಷನ್ ಇಜ್ಜಿ ನಂಬಂದೆ ಪೇರೆ ಹಿಂದೂಸ್ತಾನೋಡು ಇರಾಗ ದೇವರೇನು ನಂಬುಜಿಲ್ಲ ನಡಪನು ಏರ್ಲಕ್ಕೆ ಹೆಣ್ಣಾಗ್ಲಿಜ್ಜಿ ಇವು ದೇವಸ್ಥಾನ ಪೋಲೆ ಪವನ್ ದೇವಪ್ಪಲೆ ದೇವರೇನು ನೆರ್ಲೆ ಎಂಚಿನ ಮಲ್ತಲ್ಲ ಮೂಳು ಮಲ್ಪಲಿ ಆಂಡ ಅವಳಾಪಜ್ಜಿ ಪಾಕಿಸ್ತಾನೋಡು ಮಲ್ಪಲೆಗೆ ಪಾಕಿಸ್ತಾನೋಡು ಇಂಡಿಯಾ ಪಾಕಿಸ್ತಾನ 47ನೇ ಇಸವಿಡು ರಡ್ಡು ಡಿವೈಡ್ ಆನಾಗ ಅವಳು 23% ಹಿಂದುಲೆತ್ತೇರಿ ಇನ್ನು 1% ಇಜ್ಜೀರು ಇನ್ನು 1% ಅವಳು ಅವೇ ಹಿಂದೂಸ್ತಾನೋಡು 10% 16% ಅದನ್ನು ಮೂಲು ಹಿಂದೂಸ್ತಾನೋಡು ಇತ್ತೇರಿ ಇನ್ನು 16% ಇತ್ತನಾಕಲಿ 20% ಮಿತ್ತಾತೇರಿ ನಮ್ಮ 88% ಇತ್ತು ನಾವು ಇನ್ನು 75 ಅದನ್ನು ಉಂಡು ಇಂದುವೇ ರೀತಿಯಲ್ಲಿ ತುಂಬ ಮಾಡ ಒಂಜಿ ಸಮಯಡು ಮೂಲ ಮಾತೆರೆಗಳ ಅವೇ ಪ್ರಕಾರಡು ಜೀವನ ಮಲ್ಪಡತ್ತಂದೆ ನಮ್ಮ ಈ ಹಿಂದೂ ಧರ್ಮದ ಮಲ್ಪೆರೆ ಸಾಧ್ಯ ಅವು ಸತ್ಯ ಸಂಗತಿ ಅವು ಒಂಜಿ ವಾರ್ನಿಂಗ್ ಅವು ಒಂಜಿ ವಾರ್ನಿಂಗ್ ಬೊಕ್ಕ ಈ ದೇವಸ್ಥಾನದವ್ರು ಯೂಜಿ ಅಲ್ಲವ್ರು ಯೂಜಿ ಬರಿಪುನ್ ಬೇತೇನೆ ಸೊ ಅಂಚಾದ ಪುನಗ ಹಿಂದೂ ಧರ್ಮವನ್ನು ದಾಯ ರಕ್ಷಣೆ ಮಲ್ಪಡು ಮಂಡ ಮೂಲು ಬಾಕಿದ ಹಿಂದುಲು ಮಾತ್ರ ಸುರಕ್ಷಿತತ್ತು ಹಿಂದುಲು 11 ನಕಲ್ಲ ಸುರಕ್ಷಿತೆ ಮೂಲು ಇನ್ನು ಇರಾಂಡ್ ಒಂಜಿ ಪುಂಜೋಕ್ಲೆಗೆ ಶಾಲೆ ಬಾರೆಚ್ಚಿ ಇರಾಂಡ್ ಮುಸ್ಲಿಂ ರಾಷ್ಟ್ರ ಅವಳು ಪುಂಜೋಕ್ಲೆಗೆ ಶಾಲೆ ಬಾರೆಚ್ಚಿ ಇತ್ತೆ ಶಾಲೆಗೆ ಪೋಯಿನಕ್ಲೆಗೆ ವಿಷ ಮತ ಪಡೊಂದಿರ್ಲೆ ಪುಂಜೋಕ್ಲೆಗೆ ಶಾಲೆಜಿ ಅಂಚಿನ ನಾಗರಿಕತೆಯನ್ನು ನಮಕು ಬೋಡ ಅತ್ತ ಮೂಲತನ ಫ್ರೀ ಸೊಸೈಟಿ ಬೋಡ ಹಿಂದೂ ದೇಶ ಮಂಡ ಫ್ರೀ ಸೊಸೈಟಿ ಯಾಪಲಂದು ಹಿಂದೂ ಯಾಪ ಮೆಜಾರಿಟಿ ಮೂಲ ಈ ದೇಶ ಉಂಡ ಮಾತೆರೆಗಳ ಶಾಂತಿಡಿ ಮೂಲದ ಬದುಕೊಳ್ಳಿ ದೇವರೇನು ನಂಬಂದಿನಕ್ಲೆಗಳ ಶಾಂತಿಡಿ ಬದುಕೊಳ್ಳಿ ಯಾಪ ಹಿಂದೂ ಧರ್ಮ ಮೂಲ ಮೈನಾರಿಟಿ ಆಂಡ ಅಲ್ಪಸಂಖ್ಯಾತರ ಆಂಡ ಬೇತೆ ಧರ್ಮದಕ್ಕಲ್ನ ಮೆಜಾರಿಟಿ ಆಂಡ ಬುಕ್ಕನಿಕಲೇನು ದೇವರೇನು ನಂಬಡೆ ಅಕ್ಕಲ್ನ ದೇವರೇನು ನಂಬಡು ನಂಬಂದಿನಕಲಿ ಕುಳ್ಳೇರು ಸಾಧ್ಯಜಿ ಮೂಲು ಕುಳ್ಳೇರು ಬಿಡ ಇರಕ್ಕ ಒಂಜಿ ಅಕಲ್ನೇನು ನಂಬಡು ಇಜ್ಜಿನ ಮುಲ್ತು ಬಲಿಪಡು ಬ್ರೆಡ್ಡೇ ಆಪ್ಷನ್ ಬೇತೆಜ್ಜಿ ಹಿಂದೂ ಮೆಜಾರಿಟಿ ಇತ್ತನಾಟ ಏರೆಗಳ ಹೆಂಚಲ ಬದುಕೊಳ್ಳಿ ದೇವರೇನು ನಂಬಲೆ ವಾ ದೇವರೇನ ನಂಬಲೆ ನಮ್ಮಂದೆ ಒಪ್ಪಲೆ ದೇವರೇನು ನೆರಲೆ ದೈವ ದೇವರೇನು ನಂಬಡ್ಚಿ ಎಂಚಿನ ಮಲ್ತನ ನಡಪನು ಆಂಡ ವಾ ಟೈಮ್ ಬಿಡು ಹಿಂದೂ ಪರ್ಸೆಂಟೇಜ್ 50% ಕಮ್ಮಿ ಆಂಡ ಆನಿ ವಾರ್ನಿಂಗ್ ಸ್ಟಾರ್ಟ್ ಅವು 50 ಬುಕ್ಕ 10% ಆಪುಂಡು ಬುಕ್ಕ 2% ಆಪುಂಡು ಅವನಿಗಂಟೆ ಅಂಚಾದಪ್ಪನಾಗ ಆರು ತಂತ್ರಿಲಿ ಪನ್ನೆಗೆ ನಾನು ಸಪೋರ್ಟ್ ಕೊರಪೆ ಹಿಂದೂ ಸಂಸ್ಕೃತಿನ ಒರಿಪೋಡು ಈ ಪುರಾತನವಾಯಿನ ಈ ಸಂಸ್ಕೃತಿ ನಮ್ಮ ಹಿಂದೂ ದೇಶದ ತಂದೆ ಬೇತವಳ್ಳಚ್ಚಿ ಆ ಸಂಸ್ಕೃತಿ ನಾಣ್ಲ ಒರಿಯೋಡು ಆ ಕಲ್ಚರ್ ಅಣ್ಲ ಒರಿಯೋಡು ಹಿಂದೂ ರಾಷ್ಟ್ರದ ಐದು ನಮ್ಮ ಬರುತ್ತದೆ ಪಿದಾಯೂರದ ಸಂಸ್ಕೃತಿ ಮುಳು ಮಲ್ತದ ಪಿದಾಯೂರದ ಸಂಸ್ಕೃತಿ 1500 ವರ್ಷ ದುಂಬದ ಸಂಸ್ಕೃತಿ ನಮಗೆ ಬೋಡ 1500 ವರ್ಷ ದುಂಬದ ನಮ್ಮ 5000 ವರ್ಷದ ಸಂಸ್ಕೃತಿ ಇಡು ನಮ್ಮ ಐನಿ ಬರ್ಲೋಡುಲ್ಲ ಐಟದ ಫ್ರೀಡಮ್ ಉಂಡು ನಮಕು ಆ ಸಂಸ್ಕೃತಿಯಲ್ಲಿ ಫ್ರೀಡಮ್ ಇಜ್ಜಿ 2000 ವರ್ಷಕ್ಕೆ ದುಂಬದ 1500 ವರ್ಷಕ್ಕೆ ದುಂಬದ ಸಂಸ್ಕೃತಿ ಇಡು ನಮಗೂ ಸ್ವತಂತ್ರ ಇಜ್ಜಿ
ಬುಕ್ ಅಕಲ್ಲ ಮಲ್ತಲೆಕ ಮಲ್ಪೋಡು ನಮ್ಮ ಪುಂಜೋಕ್ಲೆಗೆ ಸ್ವತಂತ್ರ ಇಜ್ಜಿ ಪುಂಜೋಕ್ಲೆಗೆ ಸ್ವತಂತ್ರ ಇಜ್ಜಿ ಅಕ್ಲೆ ಕಲ್ಪನಾ ಸಣ್ಣ ಸ್ವತಂತ್ರ ಇಜ್ಜಿ ಅಂಚ ಉಪ್ಪನಾಗ ಯಾನ್ದಾಲ ಅಂದು ಮಲ್ಪನತ್ತು ಧಾರ್ಮಿಕ ಭೇದ ಭಾವ ಯಾನ್ ಮಲ್ಪಜಿ ಯಾನ್ ಅಕಲ್ನ ದೇವರೆಲ್ಲ ನಂಬೆ ಕ್ರಿಸ್ಮಸ್ ದಾನಿ ಬೋದು ಚರ್ಚ್ ಇಡ್ಲ ಕುಳ್ಳದಿ ಯಾನ್ ಪ್ರೇ ಮಲ್ತೆ ಚರ್ಚ್ ಇಡ್ಲ ಯಾನ್ ಎಂದೇಕಲ ಬೋತೆ ಅಕಲ್ನ ಈದ್ಗಾಗಲ ಬೋತೆ ದರ್ಗಾಗಲ ಬೋತೆ ಮತ ಬೋತೆ ಎಂಕ ಅಕಲ್ನ ಭೇದ ಭಾವದ ಆಲೋಚನೆ ಆಂಡ ಮುಳ್ಳು ಹಿಂದೂ ಮೆಜಾರಿಟಿ ಉಪ್ಪನ ಜರುರತ್ತದಾಯಿ ಬಂಡ ಮಾತೆರೆಗಳ ಫ್ರೀ ಅದು ಮುಳ್ಳು ತೊಲಿ ಈ ದೇಶೋಡು ಈಜಿನ ಒಂಥರ ಸಾಧ್ಯ ಈಜಿನ ಒಂಜಿ ಸಿದ್ಧ ಒಂಜಿ ಪರಂಪರೆ ನಡಪಡಾತೆ ಆ ಪರಂಪರೆ ತತ್ವದ ನಡಪರೆ ಸಾಧ್ಯ ಹಿಂದೂಸ್ತಾನೋಡು ಯಾಪಂದು 50% ಕಮ್ಮಿ ಆಂಡ ಆನಿ ಡೇಂಜರ್ ಸ್ಟಾರ್ಟ್ ಆತ ಏನು ಮಾಡ್ಬೇಕು ಕದಾಲಚ್ಚಿ ಬುಕ್ಕ ಇನಿ ಈ ಪೊರ್ಲದ ಈ ದೇವಸ್ಥಾನ ಈ ಸುಂದರವಾದ ಮಲ್ತದೆ ಆಡಳಿತ ಮಂಡಳಿಗಳನ್ನ ಧನ್ಯವಾದ ಮಾರಪ್ಪಣ್ಣ ಈರೆಗೆ ಧನ್ಯವಾದ ನಾನು ಭಯಂಕರ ಭಾರಿ ಆರೋಗ್ಯನ ಭಾರಿ ಪ್ರೀತಿ ಎಂಕಲಾರಣ ಭಾರಿ ಮಲ್ಲ ಪ್ರೀತಿ ಆರೆ ದೇವಸ್ಥಾನದ ಆಡಳಿತ ಮಂಡಳಿದ ಪರವಾದ ಮಾರಪ್ಪಣ್ಣ ಇನಿ ನಾನು ಲೈದರು ನಿಖಲು ಪೂರ ಮಂಡಳಿದಾಕ ಲೈದಾರೆ ಲೆತ್ತದ ಎಂಕೋರ್ನ ಈ ಮಾನಾತಿಗೆ ಮರ್ಯಾದೆಗೆ ಮಸ್ತ್ ಧನ್ಯವಾದ ಬೊಕ್ಕ ಗುರುಕುಳೆ ಕುಲದತ್ತನ ಮಾತ ಗಣ್ಯರೇ ಮೇರೆ ರವಿಯನ್ನೆಲ್ಲ ಎನ್ನದು ಐತನೇ ಆತ್ಮೀಯ ದೋಸ್ತಿಯಾರು ಕತಾರದ್ದು ಬೈದಾರೆ ಎನ್ನ ಅಂದಾಜು ಯಾರನ್ನೆಲ್ಲ ಮಲ್ಲಂಜಿ ಕಂಟ್ರಿಬ್ಯೂಷನ್ ಉಪ್ಪು ಈ ಕ್ಷೇತ್ರವು ದಯಬಂಡಾರ ಮುಳ್ತಾರೆ ಈ ಏರಿಯಾದಾರು ಅಂಚೆ ಎಂಕಲ್ನ ಉರುಡು ಹಲವಾರು ತಿಕ್ಕಡು ಮಲ್ಪುವ ಎನ್ನ ಸ್ವತಂತ್ರ ಎನ್ನ ಇಚ್ಛೆಡು ಮಲ್ಪೇನು ಐಟದಲ್ಲ ಏರ್ಲ ಪ್ರೆಷರ್ ಬಾಡ್ದು ಹೆಚ್ಚಿನ ದುಡ್ಡು ವೇಸ್ಟ್ ಮಲ್ಪ ಅಂತ ಕೆಲವರಿಗೆ ಎನ್ನು ಆಳು ಪಾತಿರ್ನಕಲಿ ಎತ್ತೆ ಮಗ ಮಹಾತ್ಮ ಗಾಂಧಿಗೆ ವಿರೋಧ ಪಾತಿರ್ವೆ ಇನಿ ನರೇಂದ್ರ ಮೋದಿ ಯಾರೇ ತನ್ನ ಸರ್ವಸ್ವ ತ್ಯಾಗ ಮಲ್ತದು ದೇಶೋಗೀತೆ ಎಡ್ಡೆ ಮಲ್ತಂದುಳ್ಳೇರು ಆರ್ನೆಲ್ಲ ವಿರೋಧ ಅಂಚಿನ ಆರು ಪಂಡೇರಿ ಈ ದೇಶೋಡು ಒಂಜ ನನ್ನ ವಾಪಸ್ ನಮಕು ವಿವೇಕಾನಂದರು ಪುಟ್ಟೋಡು ಶ್ರೀಕೃಷ್ಣ ಪುಟ್ಟೋಡು ಪುಟ್ಟದು ಆತನು ನನ್ನ ಪುಟ್ಟಿರಂಚಿನ ಉಂಡು ಅವಳು ಕುಳ್ದಿರತ್ತ ಪ್ರೈಮ್ ಮಿನಿಸ್ಟರ್ ಪೋಸ್ಟು ವಿವೇಕಾನಂದರೆಲ್ಲ ಒಳ್ಳೆಯರು ಶ್ರೀಕೃಷ್ಣರೆಲ್ಲ ಒಳ್ಳೆಯರು ನನಂಚಿನ ಅವಡು ಆರ್ನ ಕೆಲಸ ಆರು ಮಲ್ತಂದುಳ್ಳೇರತ್ತೆ ಮುಖದಾನೆ ಅಂಚಾದಪ್ಪನಾಗ ಎಂಚಿನ ಅಂದುಂಡು ವ್ಯಕ್ತಿನಿ ಅನ್ನಂಬೆ ಒಂಜಿ ಈತ 72 ವರ್ಷ ಪ್ರಾಯವು ಇನ್ನಿಲ್ಲ ಆರು ಒಂಜಿ ದಿನಕ್ಕೂ 14 ಗಂಟೆ ಆರು ಕೆಲಸ ಮಲ್ಪೇರು ಐನು ನಮ್ಮ ಎಪ್ರಿಷಿಯೇಟ್ ಮಲ್ಪೋಡು ಒಂಜಿ ದಿನ ರಜೆ ಇಜ್ಜಂದ ಕೆಲಸ ಮಲ್ಪೇರು ಐನು ಎಪ್ರಿಷಿಯೇಟ್ ಮಲ್ಪೋಡು ಖಾಲಿ ಪಾರ್ಟಿ ಬತ್ತೊಂದು ದ್ವೇಷ ಮಲ್ಪುನ ಪಾರ್ಟಿ ನೆರಪುನ ಐಕದಲ್ಲ ಅರ್ಥ ಹಚ್ಚಿ ಎಜುಕೇಟೆಡ್ ಆಯ್ನೇ ಆಗ ಅರ್ಥ ಹಾಪನು ಎಡ್ಡೆ ಮಲ್ಪೇರು ಏರು ಮಲ್ತಿಜೇರಂದು ಹಿಂದೂಸ್ತಾನವು ಎಡ್ಡೆ ಮಲ್ತೇರು ಎಡ್ಡೆ ಮಲ್ತಿಜೇರಿಂದ ವಿದ್ಯಾವಂತರಿಗೆ ತೆರಿ ನಕಲಿಗೆ ಜ್ಞಾನ ಎತ್ತನಕಲಿಗೆ ಮಾತಾಡಗುತ್ತುಂಡು ನಾವು ದಾಲ ಪಣಂದು ಹೆಚ್ಚು ಅಂಚಾದಪ್ಪನಾಗ ಅಂಚಿನ ಮಹಾ ವ್ಯಕ್ತಿ ದೈವ ಸ್ವರೂಪವಾಯಿನ ವ್ಯಕ್ತಿತೆ ಅವಳು ಚೇರಡು ಕುಳ್ದೇರು ಅಂಚಾದ ವಿವೇಕಾನಂದರೆಲ್ಲ ನೆಲ ಆತ್ಮ ಉಂಡಾಯಿಟ್ಟು ಶ್ರೀಕೃಷ್ಣನೆಲ್ಲ ಬತ್ತೇರು ಮಾತೆಲ್ಲ ಬತ್ತೇರು ಹಿಂದೂ ಧರ್ಮನು ದೇಶನು ಸನಾತನ ಧರ್ಮನ ರಕ್ಷಣೆ ಮಾಡ್ತಾರೆ ಆ ವ್ಯಕ್ತಿ ಅವಳು ಕುಳ್ದೇರು ಅವು ಯಾಪ ಆರು ಉಳ್ಳೇರ ಆರು ನನ್ನೆಲ್ಲ ಉಳ್ಳೇರು ನನ್ನ ಒಂಜಿ 10 ವರ್ಷ ಆರು ಬೋರ್ಡು ಆರು ಜನ ಆರ್ನ ಬೇರಿಕಲ ಜನ ಉಳ್ಳೇರು ಸರಿ ಆಯ್ನ ದಾಳ ತೊಂದರೆ ಹೆಚ್ಚು ಜೈ ಹಿಂದ್ ಪಾತೆರೆ ಬರ್ಪುಜಿಂದ ಪಂಡಲ ಭಾರಿ ಪುರ್ಲದ ಪಾತೆರ್ತಾರೆ ಸದಾಶಿವ ಶೆಟ್ರೆ ಧನ್ಯವಾದಗಳು. ನನ್ನ ದುಂಬುಗು ಡಾಕ್ಟರ್ MK ಪ್ರಸಾದರಿಗೆ ಆಯ್ತು ಇಡೇಟ್ ಶ್ರೀತ ಕುಂಟಾರ್ ರವೀಶ್ ತಂತ್ರಿಲ್ ಅರೆಗೆ ಒಂಜಿ ಬೇತೆ ಕಾರ್ಯಕ್ರಮದ ನಿಮಿತ್ತ ಪಿತಾಡುವೆರು ಅರೆಗೆ ಸ್ಮರಣಿಕೆ ಕೊರಡೊಂದು ಮಾರಪ್ಪಣ್ಣಡ ವಿನಂತಿ ಮಲ್ತೋನೆ. ಮಾರಪ್ಪಣ್ಣ ಕುಂಟಾರ್ ತಂತ್ರಿಲಿಗೆ ಒಂಜಿ ಸ್ಮರಣಿಕೆ ಕೊರಲೆ. ಡಾಕ್ಟರ್ MK ಪ್ರಸಾದರು ಈ ಭಾಗದ ಇಲ್ಲಿ ಗೊತ್ತು ಅಂಚಿನ ಒಂಜಿ ಹಿರಿಯರು ನರಮನ್ಯನ ರೋಗೋಗು ಮಾತ್ರ ಇರ್ತದೆ, ಸಮಾಜದ ರೋಗಗಳ ಮರೆದು ಕೊರ್ಪನಂಚಿನ ಹಿರಿಯರು ಡಾಕ್ಟರ್ MK ಪ್ರಸಾದರು ಅವರಿಗೆ ಒಂಜಿ ಪ್ರಶಸ್ತಿ ಬಂದಾಗ ಅನಿ ಹಿಂದೂ ಹೃದಯ ಸಾಮ್ರಾಟ ಅಂದ ಪೂರ ಸೇರಿದು ಬಿರುದು ಕೊರಿಯರು ಅಂಚಿನ ಡಾಕ್ಟರ್ MK ಪ್ರಸಾದರು ಈ ಬ್ರಹ್ಮಕಲಶದ ಧಾರ್ಮಿಕ ಸಭೆಯನ್ನು ಉದ್ದೇಶಿಸದು ನಮಕ್ಕೆ ಮಾರ್ಗದರ್ಶನ ಮಲ್ಪಡೊಂದು ವಿನಂತಿ ಮಾಡ್ತಂದಲ್ಲೇ. ಓಂ ಗಣೇಶಾಯ ನಮಃ. ಅಪ್ಪೆ ತಾಯಿ ದೇವಿಗೆ ನಮಸ್ಕರಿಸಿ ಹಾಗೂ ನಮ್ಮ ಹಿರಿಯರಾದ ಶ್ರೀ ಮೋಹನದಾಸ್ ಸ್ವಾಮಿಗಳಿಗೆ ವಂದಿಸಿ, ರವೀಶ್ ತಂತ್ರೆಯವರಿಗೂ ವಂದಿಸಿ, ಇಲ್ಲಿ ಇಬ್ಬರು ದೊಡ್ಡ ದೇಶದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡುವಂತಹ ರವಿ ಶೆಟ್ಟಿಯವರಿಗೂ ಹಾಗೂ ಸದಾವ್ ಶೆಟ್ಟರಿಗೂ
ಮತ್ತು ಮಾರಪ್ಪ ಶೆಟ್ಟರು ಅವರು ಎಲ್ಲ ಇಷ್ಟೆಲ್ಲ ಬ್ರಹ್ಮಕಲಶದಲ್ಲಿ ವಹಿಸ್ಕೊಂಡಿದ್ದಾರೆ. ಹಾಗೆ ಉದಯ ಒಳ್ಳೆಯ ಕೆಲಸವನ್ನು ಮಾಡುವಂಥ ಉದಯ ಮತ್ತು ಇಲ್ಲಿ ನೆರೆದಂಥ ಎಲ್ಲ ರಂಗಮೂರ್ತಿಯವರಿಗೂ ಎಲ್ಲರಿಗೂ ನಮಸ್ಕರಿಸಿ ಇಲ್ಲಿ ನೆರೆದಂಥ ಹಿಂದೂ ಬಾಂಧವರೇ, ಮಹಿಷಮರ್ದಿನಿ ದೇವಸ್ಥಾನ ಸುಂದರವಾಗಿ ನಿರ್ಮಿಸಿದ್ದಾರೆ. ಹಾಗೂ ದಾರಿಯಲ್ಲಿ ಬರುವ ನೋಡಿದೆ, ಇಡೀ ದಾರಿಯುದ್ದಕ್ಕೂ ಕೇಸರಿಮಯ ಮಾಡಿದ್ದಾರೆ. ದಾರಿ ಉದ್ದಕ್ಕೂ ಕೇಸರಿಮಯ ಮಾಡಿದ್ದಾರೆ. ಯಾರು ಮಾಡಿದ್ದು? ಆ ಕೇಸರಿಮಯ ಮಾಡಿದ್ದು ಯಾರು? ಸಾಮಾನ್ಯ ಕಾರ್ಯಕರ್ತರು. ಅವರಲ್ಲಿ ಒಂದು ಸ್ಫೂರ್ತಿ ಮನಸ್ಸಿನಲ್ಲಿದ್ದು, ಈ ದೇವಸ್ಥಾನದ ಬಗ್ಗೆ ಪ್ರೀತಿ ಇದ್ದು, ಅವರು ರಾತ್ರಿಯೆಲ್ಲ ಬಂಟಿಂಗ್ ಕಟ್ಟಿ ಚಂದವಾಗಿ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಈ ದೇವಸ್ಥಾನ ಕಟ್ಟುವಾಗ ಇದನ್ನೆಲ್ಲ ಶೃಂಗಾರಮಯ ಮಾಡುವಾಗ ನನ್ನಂಥವರ ಪಾಲದರಲ್ಲಿ ಏನಿಲ್ಲ, ಅಥವಾ ಮಾರಪ್ಪ ಶೆಟ್ಟರ ಪಾಲಿಲ್ಲ, ರಂಗಮೂರ್ತಿಯವರ ಪಾಲಿಲ್ಲ. ಅವರು ಮನೆಯಲ್ಲಿ ಕೂತಿದ್ದಾರೆ. ಆದರೆ ನಮ್ಮ ಕಾರ್ಯಕರ್ತರು ರಾತ್ರಿಯೆಲ್ಲ ಕೂತು ಮಾಡಿದ್ದಾರೆ. ಏನು ಅವರಿಗೇನು ಇಲ್ಲಿ ಕೂತ್ಕೊಳ್ಳಿಕ್ಕಿಲ್ಲ, ಯಾರು ಬಂದು ಅವರನ್ನು ಹೊಗಳುವುದಿಲ್ಲ, ಏನು ಮಾಡುವುದಿಲ್ಲ. ಆದರೆ ಹಿಂದೂ ಧರ್ಮದ ಪ್ರೀತಿಯ ಮೇಲೆ ಈ ಕೆಲಸವನ್ನು ಮಾಡಿದ್ದಾರೆ. ಇದನ್ನು ನೋಡಿ ನನಗೆ ಭಾಳ ಸಂತೋಷ ಆಯಿತು, ಭಾಳ ಸಂತೋಷ ಆಯಿತು. ಆದರೆ ನನ್ನ ಕುತ್ತಿಗೆಗೆ ಈ ಬಿಳಿ ಬಿದ್ದಾಗ ಮಾತ್ರ ನನಗೆ ತುಂಬ ಬೇಸರ ಆಯಿತು. ನನಗೆ ಬಿಳಿ ಬೇಕು, ನಾನು ಶರ್ಟೆಲ್ಲ ಬಿಳಿ ಹಾಕೋದು, ಆದರೆ ಕುತ್ತಿಗೆ ಶಾಲ್ ಮಾತ್ರ ನನಗೆ ಕೇಸರಿ ಆಗಬೇಕು. ನನಗೆ ನೀವು ಕೊಡಲಿಲ್ಲಲ್ಲ ಅಂತ ನನಗೆ ಬೇಜಾರಾಗ್ತಾ ಉಂಟು. ಯಾಕೆ ಹೀಗೆ ಮಾಡಿದ್ರಿ ಅಂತ ನಂಗೆ ಗೊತ್ತಾಗಲಿಲ್ಲ. ನಾನು ಹೋದಲ್ಲೆಲ್ಲ ಸ್ವಾಮಿಗಳೇ ನನಗೆ ಕೇಸರಿ ಶಾಲೆ ಹಾಕುವುದು, ನನಗೆ ಯಾರೂ ಬಿಳಿ ಶಾಲೆ ಹಾಕಲಿಲ್ಲ, ಇವರು ಹಾಕಿದ್ದಾರೆ ಬಿಳಿ ಶಾಲು. ನನಗೆ ತುಂಬ ಬೇಸರ ಆಗಿದೆ ಈ ವಿಷಯದಲ್ಲಿ. ಇರಲಿ, ನಮ್ಮ ಇದು ಯಾಕೆ ಗೊತ್ತುಂಟಾ? ಇದು ತಪ್ಪು ನಿಮ್ದಲ್ಲ ಸ್ವಾಮಿ. ನಾ 47ರಲ್ಲಿ ದೇಶ ವಿಭಜನೆ ಆದಾಗ ಅಂಬೇಡ್ಕರ್ ಹೇಳಿದರು, ಏನು, ಮುಸ್ಲಿಮರೆಲ್ಲ ಪಾಕಿಸ್ತಾನಕ್ಕೆ ಹೋಗಿ, ಹಿಂದೂಗಳೆಲ್ಲ ಭಾರತ ದೇಶಕ್ಕೆ ಹೋಗಿ ಅಂತ ಹೇಳಿದರು. ಆದರೆ ನಮ್ಮಲ್ಲಿ ಒಬ್ಬರು ಭಾರಿ ದೊಡ್ಡ ಸಂತರಿದ್ದಾರೆ. ಅವರನ್ನು ಸಂತರು ಅಂತೇಳಿ ಅವನು ಹೇಳಬೇಕು. ಯಾಕಂತ ಹೇಳಿದರೆ ಅವರು ನಮ್ಮನ್ನು ಲಗಡಿ ತೆಗೆದವರು, ಅವರಿಗೆ ಸಂತ ಪದವಿಯನ್ನು ಕೊಡಬೇಕು. ಅವರೇ ಜವಾಹರ್ಲಾಲ್ ನೆಹರು. ಅವರೇನು ಹೇಳಿದರು? ಬೇಡ, ನಮ್ಮದು ಜಾತ್ಯತೀತ ರಾಷ್ಟ್ರ, ಯಾರು ಬೇಕಾದ್ರೂ ಇದ್ದುಕೊಳ್ಳಿ, ಇಲ್ಲಿ ತೊಂದರೆ ಇಲ್ಲ. ಆದರೆ ಇವತ್ತು ಈ ಒಂದು ನಿರ್ಣಯ ನಮಗೆ ಮುಳ್ಳಾಗಿ ನಿಂತಿದೆ, ತಿಳ್ಕೊಳ್ಬೇಕು ನೀವು. ಮುಳ್ಳಾಗಿ ನಿಂತಿದೆ. ಇವತ್ತಾಗಲೇ ಹೇಳಿದರು, ಸದಾಶಿವ ಶೆಟ್ಟರು ಹೇಳಿದರು, 12 ಇದ್ದದ್ದು 20 ಆಯಿತು, ನಾವು 80 ಇದ್ದದ್ದು 70 ಆಯಿತು ಅಂತ ಹೇಳಿದರು. ಇನ್ನು ಹೀಗೆ ಇಳಿದು ನಮ್ಮ ಗತಿ ಏನು ಅಂತ ನನಗೆ ಗೊತ್ತಿಲ್ಲ. ನಾವು ಎಲ್ಲಿಗೆ ಹೋಗೋದು ನನಗೆ ಗೊತ್ತಿಲ್ಲ. ಆ ನೇಪಾಳಕ್ಕಾದರೂ ಹೋಗುವ ಅಂತ ಹೇಳಿದರೆ ನೇಪಾಳದಲ್ಲಿ ಕೂಡ ಕಮ್ಯುನಿಸ್ಟ್ರು ಇದ್ದಾರೆ. ಎಲ್ಲಿ ಹೋಗುದು ಮಾರ್ರೆ? ಸಮುದ್ರಕ್ಕೆ ಹಾರಬೇಕು ನಾವು, ಬೇರೆ ಏನು ದಾರಿ ಇಲ್ಲ. ಯಾಕಂತ ಹೇಳಿದರೆ ನನಗಂತೂ ನನ್ನ ದೇವರನ್ನು ಬಿಟ್ಟು ಬೇರೆ ದೇವರನ್ನು ಅದು ಇದರಿಂದ ಏನು ಫೋರ್ಸಿಂದ ಹೀಗೆ ಕೈ ಮುಗಿಲಿಕ್ಕೆ ನಾವು ಮುಗಿತೇನೆ. ಯಾಕಂದ್ರೆ ನನ್ನ ದೇವರೇ ಅಲ್ಲಿ ಕೂಡ ಇರುವುದು. ನನ್ನ ದೇವರೇ ಚರ್ಚಲ್ಲಿ ಕೂಡ ಅವರೇ ಇರುವುದು. ನನ್ನ ದೇವರೇ ಇನ್ನೊಂದು ವೇಷ ಹಾಕಿ ಇದರಲ್ಲಿ ಮಸೀದಿಯಲ್ಲಿ ಇರುವುದು. ಆದರೆ ಇವರು ಹೇಳುವುದ ರೀತಿಯಲ್ಲಿ ನಾನು ಅವರನ್ನು ಪೂಜೆ ಮಾಡಲಿಕ್ಕೆ ನಾನು ತಯಾರಿಲ್ಲ. ಆದ್ದರಿಂದ ಎಲ್ಲಿಗೆ ಹೋಗುವುದೇ ನನಗೆ ಗೊತ್ತಿಲ್ಲ. ಆಗಲೇ ಪ್ರತಿಜ್ಞೆ ತೊಟ್ಟಿದ್ದಾರೆ, 2047ರಲ್ಲಿ ಭಾರತವನ್ನು ಮುಸ್ಲಿಂ ರಾಷ್ಟ್ರವಾಗಿ ಘೋಷಿಸ್ತೇವೆ ಅಂತ ಹೇಳಿದ್ದಾರೆ. ಬಿಡಬಾರ್ದು,
ಯಾವ ರೀತಿಯಲ್ಲೂ ಬಿಡಬಾರ್ದು. ಅದಕ್ಕೋಸ್ಕರ ನಮ್ಮ ಹೋರಾಟ. ನಾನಿವತ್ತು ಮುದುಕ ಇಲ್ಲಿಗೆ ಬಂದದ್ದು ಯಾಕೆ ಗೊತ್ತುಂಟಾ? ಅದನ್ನು ತಿಳಿಸ್ಲಿಕ್ಕೋಸ್ಕರ ಬಂದು ನಿಮಗೆ ತಿಳಿಸ್ಬೇಕು. ನೀವು ಜಾಗೃತರಾಗಬೇಕು. ಇದು ನಮ್ಮ ಹುಡುಗರಿದ್ದಾರೆ, ಹಿಂದೂ ಜಾಗರಣ ವೇದಿಕೆಯವರು, ಬಜರಂಗ ದಳದವರು, ವಿಶ್ವ ಹಿಂದೂ ಪರಿಷತ್ನವರಿದ್ದಾರೆ. ಹುಡುಗರು ಭಾರಿ ಹುಷಾರಿದ್ದಾರೆ ನೋಡಿ. ಯಾವುದಾರೊಬ್ಬ ಹುಡುಗಿ ಮುಸಲ್ಮಾನರೊಟ್ಟಿಗೆ ಹೋದ ಕೂಡಲೇ ಅವ್ರಿಗೆ ಗೊತ್ತಾಗ್ತದೆ. ಹೇಗೆ ಗೊತ್ತಾಗ್ತದೆ? ದೇವರಿಗೆ ಗೊತ್ತು, ಅವ್ರಿಗೆ ಗೊತ್ತಾಗ್ತದೆ. ಈ ನಮ್ಮ ನಾಯಿಗಳು ಬಾಂಬು ಸ್ಮೆಲ್ ಬರ್ತಂತೆ, ಹಿಡಿತಂತೆ. ಹಾಗೆ ನಮ್ಮ ಹುಡುಗರು ಭಾರಿ ಹುಷಾರಿದ್ದಾರೆ. ಕೂಡಲೇ ನನಗೆ ಅವರನ್ನು ಹಿಡಿದು 4 ಬಾರಿಸಿ ಆಮೇಲೆ ನನಗೆ ಫೋನ್ ಮಾಡ್ತಾರೆ, ಸರ್ ಹೊಡೆದಿದ್ದೇನೆ, ಸ್ವಲ್ಪ ಏನಾದರೂ ಮಾಡಿ ಬಿಡಿಸಿ ಅಂತ. ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಹೇಗಾದರೂ ಮಾಡಿ ಅವರನ್ನು ಬಿಡಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಇದು ನನಗೆ ಭಾರಿ ಖುಷಿ. ನಾನು ಅವರಿಗೆ ಅವರಿಗೆ ನಮಸ್ಕಾರವನ್ನು ಸಲ್ಲಿಸ್ತೇನೆ, ನಮ್ಮ ಹುಡುಗರಿಗೆ. ಯಾಕಂತ ಹೇಳಿದರೆ ಹಿಂದೂ ಧರ್ಮವನ್ನು ಉಳಿಸಿದವರು. ತಿಳ್ಕೊಳ್ಳಿ, ಈ ದೇಶದಲ್ಲಿ 4,000 ಹುಡುಗಿಯರು, 4,500 ಚಿಲ್ಲರೆ ಹುಡುಗಿಯರು ಮಾಯಾಗಿದ್ದಾರೆ. ಎಲ್ಲೂ ಇಲ್ಲ. ಇವತ್ತುವರೆಗೆ ಅವರು ಎಲ್ಲಿದ್ದಾರೆ ಅಂತ ಹೇಳುವಂಥ ಪ್ರಶ್ನೆ ಕೂಡ ಇಲ್ಲ. ಎಲ್ಲಿದ್ದಾರೆ ಅಂತಿಲ್ಲ, ಯಾವುದೂ ಇಲ್ಲ. ಎಲ್ಲಿ ಹೋದ್ರು ಅವರು? ಯಾಕೆ ಹೋದರು? ನಮ್ಮೊಬ್ಬರು ಶ್ರೀಮಂತರು ಪುತ್ತೂರು ಪೇಟೆಯಲ್ಲಿದ್ದಾರೆ. ಅವರ ಮಗಳು ಡ್ರೈವರ್ನೊಟ್ಟಿಗೆ ಓಡಿದ್ಲು. ಇವತ್ತಿಗೂ ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ಯಾರೋ ಹೇಳ್ತಾರೆ ಬಂಟ್ವಾಳದಲ್ಲಿ ಬೀಡಿ ಕಟ್ತಾ ಇದ್ದಾಳೆ. ಅಗರ್ಭ ಶ್ರೀಮಂತರ ಮಗಳು ಬಂಟ್ವಾಳದಲ್ಲಿ ಬೀಡಿ ಕಟ್ತಾ ಇದ್ದಾಳಂತೆ. ಬೇಕಾ ಅವಳನ್ನು ಎಲ್ಲಿಯಾದರೂ ಮಾರೋದು, ISC ಕೊಡೋದು, ಎಲ್ಲ ವೇಶ್ಯಾಟಿಗೆ ಹಾಕುವುದು, ಇದೆಲ್ಲ ಮಾಡಬೇಕಾದ್ರೆ ಈ ಹುಡುಗಿಯರಿಗೆ ತಲೆನಾರು ಉಂಟಾ? ನಾನು ಮೊನ್ನೆ ಒಬ್ಬ ಇದು ಡೆಲ್ಲಿಯಲ್ಲಿ ಬಾಂಬೆಯಲ್ಲಿ ಒಂದು ಹುಡುಗಿಯನ್ನು ಕೊಂದು 35 ಪೀಸ್ ಮಾಡಿ ಫ್ರಿಜ್ಜಿನೊಳಗಡೆ ಇಟ್ಟಿದ್ದಂತೆ. ನೋಡಿ, ಇದನ್ನು ನೋಡಿ ನನ್ನ ಹೃದಯ ಬಡಿಲಿಕ್ಕೆ ಶುರುವಾಯಿತು. ಆಗ ನಾನು ಪುತ್ತೂರು ಪೇಟೆ ಒಳಗೆಲ್ಲ ಹಾಕ್ಸಿದೆ, ಆ ವಿಷಯವನ್ನು ಹಾಕ್ಸಿದೆ. ಜನರಿಗೆಲ್ಲ ಇದು ಫ್ಲೆಕ್ಸ್ ಹಾಕ್ಸಿದೆ, ಹಾಕ್ಸಿ ಎಲ್ಲರಿಗೆ ಗೊತ್ತಾಗುವ ಹಾಗೆ ಮಾಡಿದೆ. ಇನ್ನು ಮುಂದೆ ಆದರೂ ಜಾಗೃತಿ ಎಲ್ಲ ಕಾಲೇಜ್ಗಳ ಮುಂದೆ ಹುಡುಗಿಯರು ನೋಡಬೇಕು, ಅವರಿಗೆ ಗೊತ್ತಾಗಬೇಕು. ತಳುಕಿನಿಂದ ಸೆಂಟು ಅಥವಾ ಒಂದು ಸೀರೆ ಅಥವಾ ಒಂದು ಫ್ರೀ ಸಿಮ್ ಕೊಟ್ಟ ಕೂಡಲೇ ಅವ ಒಳ್ಳೆಯವನಾಗುವುದಿಲ್ಲ. ಖಂಡಿತವಾಗಿಯೂ ಪಟಿಂಗ ಅವ ನಿಮ್ಮನ್ನು ಹೊಂಚು ಹಾಕ್ತಾ ಇದ್ದಾನೆ, ತಿಳ್ಕೊಳ್ಳಿ. ಇನ್ನೊಂದು ವಿಷಯ, ಇಲ್ಲಿದ್ದ ಹೆಂಗಸರಿಗೆಲ್ಲ ಹೇಳ್ತಾನೆ, ದಯವಿಟ್ಟು ನಿಮ್ಮ ಹೆಣ್ಣು ಮಕ್ಕಳು ಹಿಂದೂ ಮಕ್ಕಳೊಟ್ಟಿಗೆ ಹೋಗಬೇಕು, ಶಾಲೆಗೆ ಹೋಗಬೇಕು. ಇನ್ನು ಏನು ಹೇಳ್ತಾರೆ, ಆ ಹುಡುಗಿ, ಆ ಬುರ್ಕದ ಹುಡುಗಿ ಹೇಳ್ತಾಳೆ, ನನ್ನ ಬರ್ತ್ಡೇ ಇವತ್ತು, ನಮ್ಮ ಮನೆಗೆ ಬಾ ಅಂತ ಹೇಳ್ತಾಳೆ. ಈ ಗೂಸು, ಈ ತಲೆ ಇಲ್ಲದ್ದು ಅವಳ ಮನೆಗೆ ಹೋಗ್ತದೆ. ಹೋದಾಗ ತಿನ್ನಲಿಕ್ಕೆ ಸರಿ ಕೊಡ್ತಾರೆ ಸ್ವಾಮಿಗಳೇ. ಸರಿ ಕೊಟ್ಟು ಆವಾಗ ಅವರ ಅಣ್ಣ ಬರ್ತಾನೆ. ಇವನಲ್ಲ ಅಣ್ಣ, ಅವನು ನೋಡಲಿಕ್ಕೆ ಸ್ವಲ್ಪ ಬಿಳಿಯಾಗಿ ವಾಚ್ ಗೀಚೆಲ್ಲ ಬಂಗಾರ ಹಾಕಿ ಸೆಂಟ್ ಹಾಕಿರ್ತಾನೆ. ಇವಳಿಗೆ ಅವನು ನೋಡೋ ಒಂಥರ ಗರ್ರ ಅಂತದೆ. ಕೂಡಲೇ ಶುರುವಾಗ್ತದೆ. ಅವ ಶುರು ಮಾಡ್ತಾನೆ, ಇಲ್ಲ ನಂಬರ್ ಎಷ್ಟು, ನಂಬರ್ ತಗೊಳ್ತಾನೆ. ಅಲ್ಲಿಂದ ಶುರುವಾಗ್ತದೆ ಲವ್ ಜಿಹಾದ್. ಇದನ್ನು ನಿಲ್ಲಿಸ್ಬೇಕು, ಬಿಡೋದಿಲ್ಲ. ಈ ಕಳ್ಳರು ಲವ್ ಜಿಹಾದೇ ಇಲ್ಲ ಅಂತ ಹೇಳ್ತಾರೆ. ಅಲ್ಲ, ಬಂದು ನೋಡಿ ಮಾರೇರೆ, ಇಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ, ಎಷ್ಟು ಜನ ಅವಸ್ಥೆ ಆಗ್ತದೆ ನೋಡಿ. ಫ್ರಿಜ್ಜಿನಲ್ಲಿ ಕೊಚ್ಚಿದ್ದೌದಾ, ಕೊಂದದ್ದೌದಾ, ಅವರನ್ನು ಎಲ್ಲಿದ್ದಾರೆ, ಅವರು ವೇಶ್ಯಾಟಿಗೆ ಓದದ್ದೌದಾ, ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕು. ಆದ್ದರಿಂದ ಪ್ರಶ್ನೆ ಇಲ್ಲ, ನಮ್ಮ ದೇಶದಲ್ಲಿರುವ ಹುಡುಗಿಯರೆಲ್ಲರೂ ಹಿಂದೂಗಳಾಗಿ ಉಳಿಬೇಕು. ನೀವು ನಮ್ಮ ಹಿಂದೂಗಳ ಒಳಗೆ ಯಾರನ್ನು ಬೇಕಾದ್ರೂ ಪ್ರೀತಿಸಿ, ಯಾರನ್ನು ಬೇಕಾದ್ರೂ ಲವ್ ಮಾಡಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಆದರೆ ಗೆರೆಯಿಂದ ದಾಟಿದ್ರೆ ನಮ್ಮ ಹುಡುಗರಿದ್ದಾರೆ, ಜಾಗ್ರತೆ, ಒದಿತಾರೆ, ಹೊಡಿತಾರೆ, ಬಡಿತಾರೆ. ಅವರು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಅವರು ನಮ್ಮ ಹಿಂದೂ ಧರ್ಮದ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಇದನ್ನು ನಾವು ತಿಳ್ಕೊಂಡಿರ್ಬೇಕು. ಇನ್ನೊಂದು ವಿಷಯ, ಇವತ್ತೀಗ
ನಮ್ಮ ಮುಖ್ಯಮಂತ್ರಿಯವರು ಹೇಳಿದರು, ಏನು ಹೇಳಿದರು, ಮನೆಗೆ ತಲುಪಿಸ್ತೇವೆ ಅಂತ ಹೇಳಿದರು. ಮನೆಗೆ ನಿಮ್ಮ ಇದೆಲ್ಲ ಸರ್ಟಿಫಿಕೇಟ್ ಎಲ್ಲ ಮನೆಗೆ ತಲುಪಿಸ್ತೇವೆ. ಮನೆಗೆ ತಲುಪಿಸೋದು ಬೇಡ ಮಾರಾಯರೇ, ಮುಖ್ಯಮಂತ್ರಿಗಳೇ, ಮನೆಗೆ ತಲುಪಿಸೋದು ಬೇಡ. ನಮ್ಮ ಸಾವಿರಾರು ಬಡ ರೈತರು ಮತ್ತು ಬಡವರು ನಮ್ಮ ಅಧಿಕಾರಿಗಳ ತಪ್ಪಿನಿಂದ, ಅಂದರೆ ಏನು ತಪ್ಪು, ಒಬ್ಬ ಸರ್ವೇರ್ ಬಂದು ಏನು ಮಾಡ್ತಾನೆ, ಅವ್ರು ದುಡ್ಡು ಕೊಟ್ಟು ಕೂಡಲೇ ಇವನ ಆಸ್ತಿ ಅವನಿಗೆ ಬರೀತಾನೆ, ಅವನ ಆಸ್ತಿ ಇವನಿಗೆ ಬರೀತಾನೆ. ಬರ್ದ ಅವ ದುಡ್ಡು ತಗೊಂಡು ಅವ ಹೋಗ್ತಾನೆ, ಅವನಿಗೇನು ಅವಾಸ್ಲಾಗಿನವ, ಎಲ್ಲೋ ಈ ಊರಿನವನೇ ಅಲ್ಲ, ಬೇರೆ ಊರಿನವ. ಇವ ಗೊತ್ತಾಗೋದಿಲ್ಲ ಇವನಿಗೆ. ಆಮೇಲೆ ಮಾರಬೇಕು ಅಥವಾ ಲೋನ್ ತಗೊಳ್ಬೇಕು ಅಂತ ಹೇಳುವಾಗ ಗೊತ್ತಾಗ್ತದೆ, ನನ್ನ ಜಾಗವು ಅಲ್ಲಿ ಉಂಟು, ನನ್ನ ಜಾಗ ಇದಲ್ಲ ಅಂತೇಳಿ ಗೊತ್ತಾಗ್ತದೆ. ಏನು ಮಾಡೋದು, ಅದನ್ನು ಸರಿ ಮಾಡಬೇಕೆ ಅವ ಒದ್ದಾಡಬೇಕು. ಇದು ಕೂಡ್ದು ಯಾವ ಸರ್ಕಾರ ಅದನ್ನು ಆಫೀಸರ್ಗಳು ಅದನ್ನು ತಪ್ಪು ಮಾಡಿದಾರ ಅವರೇ ಬಂದು ಸರಿ ಮಾಡಿ ಕೊಡಬೇಕು. ಇದು ನನ್ನ ಅಭಿಪ್ರಾಯ. ನೀವು ಒಪ್ತೀರ ಇಲ್ವ? ನೀವು ಸುಮ್ಮನೆ ಕೂತಿದ್ದೀರಲ್ಲ, ಏನು ಒಪ್ಪುದಿಲ್ಲ ನೀವು? ಅವ ಮಾಡಿದ ಸರ್ವೇ ಮಾಡಿದ ತಪ್ಪಿಗೆ ನಮ್ಮ ಜನರು 100 ಸಾರಿ AC ಹತ್ರ ತಹಸೀಲ್ದಾರ್ ಹತ್ರ ಸಾಯ್ಬೇಕಾ? ಇದನ್ನು ಯಾಕೆ ಸರಿ ಮಾಡುವುದಿಲ್ಲ? ಮಾಡಬೇಕು ಮತ್ತು ಅವನನ್ನು ಪನಿಷ್ಮೆಂಟ್ ಮಾಡಿ ಅವನನ್ನು ಡಿಸ್ಮಿಸ್ ಮಾಡಬೇಕು. ಏನ ಪರಮೋತ್ಸವದಲ್ಲಿ ಆದರೆ ಪರವಾಗಿಲ್ಲದೆ ಬೇಕು ಅಂತ ಮಾಡಿದ್ದು. ಇಂಥದನ್ನು ನಾವು ನಿಲ್ಲಿಸಬೇಕು. ನಮ್ಮ ಬಡ ರೈತರಿಗೆ ಕಷ್ಟ ಕೊಡಬಾರ್ದು, ಅವರಿಗೆ ಸಿಕ್ಕುವಂಥ ಎಲ್ಲ ದುಡ್ಡು ಸಿಕ್ಕಬೇಕು ಮತ್ತು ಅವರು ಒಳ್ಳೆ ರೀತಿಯಲ್ಲಿ ಬದುಕಬೇಕು. ನಮ್ಮ ಹಿಂದೂಗಳು ಬದುಕಬೇಕು. ನೀವು ತಿಳ್ಕೊಳ್ಬೇಕಿತ್ತು. ಆಮೇಲೆ ಯಾರು ಕೂಡ ಈ ಬಗ್ಗೆ ಯೋಚನೆ ಮಾಡಿಲ್ಲ. ಇದನ್ನು ಹೇಳಬೇಕು. ತಪ್ಪು ಮಾಡಿದ್ದು ಸರ್ವೇಯರ ಅಥವಾ ಕ್ಲಾರ್ಕ್ ತಪ್ಪು ಮಾಡಿದ್ದು. ಇದನ್ನು ಸರಿ ಮಾಡಬೇಕು ಒಂದು. ಆದ್ದರಿಂದ ಇದು ನಮಗೆ ಮನೆಗೆ ಸಪ್ಲೈ ಮಾಡಬೇಕು. ಅದು ಹೇಗೆ? ಇಲೆಕ್ಷನ್ ಬಂದ ಕೂಡಲೇ ಎಲ್ಲ ಏನೋ ದೊಡ್ಡ ತಲೆ ಮೇಲೆ ಕಲ್ಲು ಬಿದ್ದಾಗ ಮಾಡ್ತಾರೆ. ಇಲೆಕ್ಷನ್ ಅಂತ ಎಷ್ಟು ಜಾಗ್ರತೆ ತಗೊಳ್ತಾರೆ. ಯಾಕಂದರೆ ಅವರಿಗೆ ಪನಿಷ್ಮೆಂಟ್ ಆಗ್ತದೆ. ಇದಕ್ಕೂ ಅದೇ ಪನಿಷ್ಮೆಂಟ್ ಬೇಕು. ಇಲೆಕ್ಷನ್ ಒಂದೇ ಅಲ್ಲ, ಇದಕ್ಕೂ ಅದೇ ಪನಿಷ್ಮೆಂಟ್ ಆಗಬೇಕು ಅಂತ ನಾನು ಈ ಮೂಲಕ ಮುಖ್ಯಮಂತ್ರಿಯವರಿಗೆ ಹೇಳಿಕೊಳ್ತೇನೆ. ಅವರು ಏನಾದರೂ ಅದಕ್ಕೊಂದು ವ್ಯವಸ್ಥೆ ಮಾಡಬೇಕು. ತಪ್ಪು ಮಾಡಿದಂಥ ರೆವೆನ್ಯೂ ಆಫೀಸರ್ಗಳನ್ನು ಸಸ್ಪೆಂಡ್ ಮಾಡಬೇಕು, ಡಿಸ್ಮಿಸ್ ಮಾಡಬೇಕು ಮತ್ತು ಅವರಿಗೆ ಸರಿ ಮಾಡಿ ಕೊಡಬೇಕು. ಅದು ಇನ್ನು ನಮ್ಮ ದೇಶ ಒಂದು ವಿಚಿತ್ರವಾದ ದೇಶ. ಬೇರೆ ಬೇರೆ ಜನಾಂಗ, ಬೇರೆ ಬೇರೆ ಭಾಷೆ ಆಡುವವರೆಲ್ಲ ಒಟ್ಟಾಗಿ ಒಂದು ದೇಶ ಆಗಿದೆ. ಇವತ್ತು ನೀವು ನೋಡಿಕೊಳ್ಳಿ, ಈಗ ಸದಾಶಿವಟ್ರು ಹೇಳಿದರು, ಹಿಂದೂ ಧರ್ಮ ಇದ್ದರೆ ಈ ದೇಶ ಉಳಿತದೆ, ಇಲ್ಲಾದರೆ ಈ ದೇಶ ಉಳಿಯುವುದಿಲ್ಲ. ಇಟ್ ವಿಲ್ ನಾಟ್ ಬಿ ಎ ಡೆಮೋಕ್ರಸಿ. ನಾವು ಹಿಂದೂಗಳೆಲ್ಲ ಒಟ್ಟಾಗಬೇಕು. ಹಿಂದೂಗಳಲ್ಲಿ ಭೇದ ಭಾವ ಇರಬಾರ್ದು. ನಮ್ಮಲ್ಲಿರುವಂಥ ದಲಿತರನ್ನು ನಾವು ಬೇರೆ ಅಂತ ನೋಡಬಾರ್ದು. ದಲಿತರು ನಮ್ಮ ಹಿಂದೂಗಳೇ, ಅವರಿಗೆ ನಾವು ಸಮಾನ ಹಕ್ಕನ್ನು ಕೊಡಬೇಕು. ಅವರು 18% ಇದ್ದಾರೆ. ದಲಿತರು ಹಿಂದೂಗಳೊಟ್ಟಿಗೆ ಸೇರಿದರೆ ಹಿಂದೂ ಧರ್ಮ ಸ್ಟ್ರಾಂಗ್ ಆಗ್ತದೆ, ಬಲಿಷ್ಠ ಆಗ್ತದೆ. ಅದನ್ನು ತಿಳ್ಕೊಳ್ಬೇಕು ಎಲ್ಲರೂ. ನೋ ಹಿಂದೂಯಿಸಮ್ ಇಸ್ ಕಂಪ್ಲೀಟ್ ವಿದೌಟ್ ದಲಿತರನ್ನು ತಗೊಳ್ಬೇಕು. ಏನು ಮಾಡಬೇಕು? ದಲಿತರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು. ಒಳಗೆ ಒಬ್ಬ ಕೂತ್ಕೊಳ್ಳೋದು ಊಟ ಮಾಡೋದು, ಹೊರಗೆ ಒಂದು ಕೂತ್ಕೊಳ್ಳೋದು, ಅವನಿಗೆ ಅಲ್ಲಿ ನಾಚಿಗೆ. ಎಂಥದ್ದು ಪ್ರಾಣಿಯ ಹಾಗೆ ಯಾಕೆ ಮಾಡೋದು? ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು. ಊಟ ಮಾಡಿ ಬಡಿಸ್ಬೇಕು, ಹಣ್ಣು ಇದು ತರಕಾರಿ ಕೊಚ್ಚಬೇಕು, ಎಲ್ಲ ಮಾಡಬೇಕು. ನೀವು ಮಾಡಿದ್ದೀರಿ ದೇವಸ್ಥಾನದಲ್ಲಿ? ಹಾಗೆ ಹೇಳಬೇಕು. ನೀವು ಇವತ್ತೀಗ ಮಾಡಿದ್ದೀರಾ ಹೇಳಿ, ಮಾತಾಡೋದಿಲ್ಲ ಅಲ್ಲ. ಮಾಡಿದ್ದೀರಾ? ದಲಿತರ ಮಂದಿ ಎಲ್ಲ ಕೊಚ್ಚಬೇಕು, ಎಲ್ಲ ಮಾಡಬೇಕು, ಬಡಿಸುವಾಗ ಒಟ್ಟಿಗೆ ಕೂತ್ಕೊಳ್ಬೇಕು, ಊಟ ಒಟ್ಟಿಗೆ ಮಾಡಬೇಕು. ಮಾಡಿದ್ದೀರಾ? ಹಾಂ, ಸರಿ, ರೈಟ್, ನೀವು ಪಾಸ್. ಭಾರಿ ಸಂತೋಷ ಆಯಿತು. ಅದು ಮಾಡಬೇಕು. ಮಾರಪ್ಪ ಶೆಟ್ಟರು, ನೀವು ಜವಾಬ್ದಾರಿ. ನೀವೇನಾದರೂ ತಪ್ಪಿದರೆ ನಿಮ್ಮ ಮೇಲೆ ಕೇಸ್ ನಮ್ಮದು, ನಿಮ್ಮನ್ನು ನಾನು ಬಿಡುವುದಿಲ್ಲ. ಆಮೇಲೆ ನಮ್ಮ ದೇಶ ಸುತ್ತಲೂ ನಮಗೆ ವೈರಿಗಳಿದ್ದಾರೆ. ನಿಮ್ಗೆ ಗೊತ್ತುಂಟು, ನಮ್ಮ ದೇಶ ಸುತ್ತಲೂ ಚೈನಾ, ಪಾಕಿಸ್ತಾನ,
ನೇಪಾಳ, ಬರ್ಮಾ, ಸಿಲೋನ್ ಎಲ್ಲ ನಮ್ಮ ಬಾಂಗ್ಲಾದೇಶ್ ಎಲ್ಲ ನಮ್ಮ ವಿರೋಧಿಗಳು. ಆ ವಿರೋಧದಿಂದಾಗಿ ನಮಗೆ ತುಂಬ ಕಷ್ಟ ಆಗಿದೆ. ನಮ್ಮ ರಾಷ್ಟ್ರೀಯ ನಮ್ಮ ಈ ಆದಾಯ, ನಮ್ಮ ರಾಷ್ಟ್ರೀಯ ಬಜೆಟ್ನಲ್ಲಿ ರಕ್ಷಣೆಗೆ ತುಂಬ ದುಡ್ಡು ಇಡಬೇಕಾಗ್ತದೆ. ಯಾಕಂತೇಳಿದರೆ ಇವನನ್ನು ಎದುರಿಸಿವೆ. ಮುಂಚೆ 62ರಲ್ಲಿ ಚೈನಾ ಆಕ್ರಮಣ ಮಾಡಿದಾಗ ನಮ್ಮ ಸೈನಿಕರಿಗೆ ಸರಿಯಾದ ಬೂಟ್ಸ್ ಇರಲಿಲ್ಲ, ಸರಿಯಾದ ಹೊದಿಕೆ ಇರಲಿಲ್ಲ, ಗುಂಡುಗಳಿರಲಿಲ್ಲ. ಆದ್ರಣ ಸಾವಿರಾರು ಸೈನಿಕರು ಸತ್ತೋದ್ರು. ಇವತ್ತು ಮೋದಿಯವರು ಬಂದ ಮೇಲೆ ಮತ್ತು ಮಾರ್ಗ ಇರಲಿಲ್ಲ. ಇವತ್ತು ಮೋದಿಯವರು ಬಂದ ಮೇಲೆ ಲಡಾಖ್ನಂಥ ಪ್ರದೇಶಕ್ಕೆ ಭಾರಿ ಒಳ್ಳೆ ರಸ್ತೆಗಳು, ಬ್ಯೂಟಿಫುಲ್ ರೋಡ್ಸ್, ಚಂದದ ರೋಡ್ಸ್ ಎಲ್ಲ ಆಗಿದೆ. ಅಲ್ಲಿಗೆ ಹೋಗ್ಬೋದು. ಇವು ವಿಮಾನವನ್ನು ಇಳಿಸುವಂಥ ರೋಡ್ಗಳನ್ನು ಕೂಡ ಮಾಡಿದ್ದಾರೆ. ಇವತ್ತು ಒಂದು ಗಳಿಗೆಯಲ್ಲಿ ನಮ್ಮ ಆರ್ಮಿಯನ್ನು ಇದಕ್ಕೆ ಗಡಿಗೆ ಕೊಂಡೋಗುವಂಥ ವ್ಯವಸ್ಥೆ ಉಂಟು. ಎಷ್ಟೋ ಟನೆಲ್ಗಳುಂಟು, ಎಲ್ಲ ಉಂಟು. ಇನ್ನೂ ಆಗಬೇಕು, ಆಗಲೇ ಪೂರ್ತಿ ಆಗಲಿಲ್ಲ, ಆಗಬೇಕಿನ್ನು ಕೂಡ ಎಲ್ಲ ಆಗಿ ನಾವು ಚೈನಾ ಅಲ್ಲ ಅವ್ರ ಅಪ್ಪ ಬಂದರೂ ಬಿಡಬಾರ್ದು. ಇದು ಒಂದು ನಾವು ಬಲಿಷ್ಠರಾಗಬೇಕು. ಇದಕ್ಕಿಂತ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ದೇಶದಲ್ಲೇ ಇವತ್ತು ರಕ್ಷಣಾ ಸಾಮಾನುಗಳು ತಯಾರಾಗ್ತಾ ಉಂಟು. ಮೊದಲು ಒಂದು ಬುಲೆಟನ್ನು ಜರ್ಮನಿ ತರಿಸ್ಬೇಕಿತ್ತು, ಇವತ್ತು ಹಾಗಿಲ್ಲ. ನಮ್ಮ ರಕ್ಷಣೆಗೆ ಬೇಕಾದಂತಹ ವಸ್ತುಗಳನ್ನು ನಮ್ಮ ದೇಶದಲ್ಲೇ ತಯಾರು ಮಾಡ್ತಾರೆ. ಮಾತ್ರ ಅಲ್ಲ, ಪರದೇಶಕ್ಕೆ ರಫ್ತು ಮಾಡ್ತಾರೆ. ವಿಮಾನಗಳು ಕೂಡ ರಫ್ತು ಮಾಡ್ತಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ನಾವು ಸೋತದ್ದು ಎಲ್ಲಿ ಅಂತ ಹೇಳಿದರೆ, ನಮ್ಮಲ್ಲಿ ಭಾರತ ದೇಶದಲ್ಲಿ ತೈಲ ಇಲ್ಲ. ನಾವು ಸೋತದ್ದು ಸ್ವಾಮಿಗಳೇ ಅದರಿಂದ. ತೈಲ ಇಲ್ಲ ಅಲ್ಲಿ. ಓನ್ಲಿ 20%, 20% ಮಾತ್ರ ತೈಲ ನಮಗೆ ಬೇಕಾದಷ್ಟು ಇರುವುದು. ಇನ್ನು 80% ತೈಲ ನಾವು ಆಮದು ಮಾಡಬೇಕು. ನಮ್ಮ ಎಲ್ಲ ದುಡ್ಡು ಅದಕ್ಕೆ ಹೋಗ್ತದೆ. ಈಗ ಮೋದಿಯವರು ಬಂದ ಮೇಲೆ ಒಂದು ಹೊಸ ಐಡಿಯಾ ಮಾಡಿದ್ದಾರೆ. ಎಥನಾಲ್ ಬೆರೆಸಿ ಪೆಟ್ರೋಲ್ನ ಖರ್ಚು ಕಮ್ಮಿ ಮಾಡಿದ್ದಾರೆ. ಇನ್ನೊಂದು 1 ವರ್ಷದಲ್ಲಿ ಎಥನಾಲ್ ಪ್ಲ್ಯಾಂಟ್ಸ್ ತುಂಬ ಆಗಿ ಪೆಟ್ರೋಲ್ ಮತ್ತು ಎಥನಾಲ್ ಬೆರೆಸಿ ಯೂಸ್ ಮಾಡುವಂಥ ಸಂದರ್ಭ ಬರ್ತದೆ. ಇದು ನಮಗೆ ಭಾರಿ ಸಂತದ ವಿಷಯ. ನಮ್ಮ ಫಾರಿನ್ ಎಕ್ಸ್ಚೇಂಜ್ ಉಳಿತದೆ. ನಮ್ಮ ಫಾರೆಕ್ಸ್ ರಿಸರ್ವ್ ಅಂತ ಉಂಟು, ನಮ್ಮ ದೇಶದ ದುಡ್ಡಿನ ಕಂತೆ. ಒಂದು ಕಾಲದಲ್ಲಿ ನಾವು ಬಂಗಾರವನ್ನು ನಾವು ಇಂಗ್ಲೆಂಡಿಗೆ ಮಾರಿದ್ದೇವೆ. ಒಂದು ಕಾಲದಲ್ಲಿ ಆ ಚಂದ್ರಶೇಖರ್ ಅಂತ ಹೇಳುವಂಥ ಒಬ್ಬರು ಪ್ರೈಮ್ ಮಿನಿಸ್ಟರ್ ಇದ್ದರು. ಆವಾಗ ನಮ್ಮ ಬಂಗಾರದ ಗಟ್ಟಿಗಳನ್ನು ನಾವು ಮಾರಿದ್ದೇವೆ. ರವಿ ಶೆಟ್ಟಿ ನಿಮ್ಗೆ ಗೊತ್ತುಂಟ ಇಲ್ಲೋ ಗೊತ್ತಿಲ್ಲ, ಬಂಗಾರವನ್ನು ನಾವು ಮಾರಿದ್ದೇವೆ. ನಮ್ಮ ಹತ್ರ ಫಾರಿನ್ ಎಕ್ಸ್ಚೇಂಜ್ ಇಲ್ಲದೆ. ಈಗ ಹಾಗಿಲ್ಲ. ಈಗ ಗಿಯಾನಾ ಎಂಬ ಒಂದು ಊರುಂಟು. ಗಿಯಾನಾ ಎಂಬ ಒಂದು ಊರುಂಟು. ಎಲ್ಲಿ ಗೊತ್ತುಂಟ? ಸೌತ್ ಅಮೇರಿಕಾದಲ್ಲಿ. ಆ ದೇಶ ಸಣ್ಣ ದೇಶ. ಅಲ್ಲಿ ನಮಗೂ ಅವರಿಗೆ ಭಾರಿ ಬಾಂಧವ್ಯ. ಬಹುಶಃ ಅಲ್ಲಿ ಸ್ವಲ್ಪ ಭಾರತೀಯರು ಇರಬೇಕು, ಅದಕ್ಕೆ ಭಾರಿ ಸಂಬಂಧ. ಗಯಾನಾ ಎಂಬ ಊರು. ಆ ಗಯಾನದಲ್ಲಿ ಮೊನ್ನೆ ಗೊತ್ತಾಯಿತು, ಸಾಕಷ್ಟು ಪ್ರಮಾಣದಲ್ಲಿ ಪೆಟ್ರೋಲ್ ಇದೆ. ಆ ಪೆಟ್ರೋಲನ್ನು ತುಂಬ ಪೆಟ್ರೋಲ್ ಉಂಟಲ್ಲಿ. ಅದನ್ನು ನಾವು ಕೊರೆದು ಅವರಿಗೆ ತೋರಿಸಿಕೊಟ್ಟಿದ್ದೇವೆ. ನಮಗೂ ಅವರಿಗೆ ಒಪ್ಪಂದ ಆಗಿದೆ. ಏನು ಒಪ್ಪಂದ? ಎಷ್ಟೋ ಪರ್ಸೆಂಟ್ ನಮಗೆ ಬಾಕಿ ಇದೆ ಅವರಿಗೆ ಅಂತ. ಹಾಗಾಗಿ ಅಲ್ಲಿಂದ ಪೆಟ್ರೋಲ್, ಅದು ಭಾರಿ ಸಣ್ಣ ದೇಶ. ಬಹುಶಃ ದಕ್ಷಿಣ ಕನ್ನಡದಷ್ಟು ದೊಡ್ಡದಿಲ್ಲ ಅದು. ಆ ದೇಶದಲ್ಲಿ ಪೆಟ್ರೋಲ್ ಸಿಕ್ಕಿದೆ. ಆ ಪೆಟ್ರೋಲನ್ನು ನಮ್ಮ ದೇಶಕ್ಕೆ ತಂದರೆ ನಮ್ಮ ಪೆಟ್ರೋಲ್ನ ಬಿಲ್ ಕಮ್ಮಿ ಆಗ್ತದೆ. ಅದು ಭಾಳ ಸಂತೋಷದ ವಿಷಯ. ಇನ್ನು ಕಾಶ್ಮೀರದಲ್ಲಿ ಅದೊಂದು ಲೋಹ, ಟೈಟಾನ್ ಎಂಬ ಲೋಹ ಸಿಕ್ಕಿದೆ. ಅದನ್ನು ಭಾರಿ ಒಳ್ಳೆ ರೀತಿಯಲ್ಲಿ ರೇಡಿಯಂ ಇರುವಂಥ ಲೋಹವನ್ನು ಎತ್ತಿದರೆ ಸ್ವಲ್ಪ ಕಷ್ಟ ಉಂಟು, ಸ್ವಲ್ಪ ವರ್ಷ ಹೋಗಬೇಕು. ವರ್ಷ ಹೋಗಿ ಅದನ್ನು ನಾವು ಎತ್ತಿದರೆ ನಾವು ಬಲಿಷ್ಠರಾಗ್ತೇವೆ. ಈಗ ನೀವು ಭಾರತ ದೇಶ $5 ಟ್ರಿಲಿಯನ್ ದೇಶ ನಾವು ಒಪ್ಪುವುದಿಲ್ಲ. ಇನ್ನೂ ಜನರು ಬಡ ಸ್ಥಿತಿಯಲ್ಲಿ ಇದ್ದಾರೆ. ಒಂದು ಪೇಷಂಟ್ ಸೀರಿಯಸ್ ಆಗಿರೋ ಒಂದು ಆಪ್ರೇಷನ್ ಆಗಬೇಕು ಅಥವಾ ಒಂದು ಹಾರ್ಟ್ ಇದಾಗಬೇಕು ಅಂತೇಳಿ ಜನರು ದುಡ್ಡಿಲ್ಲ ಅಂತಾರೆ. ಅಂಥ ದೇಶ ಈಗ.
ಇದಾಗಬಾರ್ದು. ಎಲ್ಲರೂ ಅವರವರ ರಕ್ಷಣೆಯನ್ನು ಮಾಡಲಿಕ್ಕೆ, ಅವರ ಆರೋಗ್ಯವನ್ನು ಕಾಪಾಡಲಿಕ್ಕೆ ಸರಿಯಾಗಿರಬೇಕು. ಆದ್ದರಿಂದ ಆ ಕಾಶ್ಮೀರದಲ್ಲಿರುವಂತಹ ಲೋಹದಿಂದ ಮತ್ತು ಪೆಟ್ರೋಲ್ನಿಂದ ಮತ್ತು ಸೆಮಿಕಂಡಕ್ಟರ್ ಅಂತ ಹೇಳುವಂಥ ಒಂದು ವಸ್ತುವನ್ನು ಭಾರತದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಅದನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಅದೆಲ್ಲ ಆದರೆ ನಮ್ಮ ದೇಶ ಶಕ್ತಿಶಾಲಿ ರಾಷ್ಟ್ರ ಆಗ್ತದೆ. ಅದರೊಟ್ಟಿಗೆ ಮೋದಿಯವರು ಯೂನಿಫಾರ್ಮ್ ಸಿವಿಲ್ ಕೋಡ್, ಏನದು ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದರೆ ಏನು? ಸದಾಶಿವ ಶೆಟ್ಟರು ಹೇಳಿದರು 70 80 ಆಗ್ತದೆ ಅಂತೇಳಿ. ಅದಾಗ್ಲಿಕ್ಕೆ ಕೂಡುದು. ಒಬ್ಬನಿಗೆ ಒಂದೇ ಹೆಂಡತಿ, 4 ಹೆಂಡತಿ ಸಾಧ್ಯ ಇಲ್ಲ. 4 ಹೆಂಡತಿ ಆಗುವುದಿಲ್ಲ. ಒಬ್ಬನಿಗೆ ಒಂದೇ ಹೆಂಡತಿ, 2 ಮಕ್ಕಳು. 2 ಮಕ್ಕಳಿಂದ ಜಾಸ್ತಿ ಆದರೆ ಏನು ಮಾಡೋದು? ಆದರೆ ಜಾಸ್ತಿ ಆದರೆ ಅವನಿಗೆ ನೋ ವೋಟಿಂಗ್ ರೈಟ್ಸ್, ವೋಟ್ ಆಗೋ ರೈಟ್ ಇಲ್ಲ. ಅವನಿಗೆ ಗೌರ್ಮೆಂಟ್ನ ಯಾವುದೇ ಸವಲತ್ತು ಸಿಕ್ಕುವುದಿಲ್ಲ. ಹೀಗೆ ಮಾಡಿದರೆ ಇದು ಮಾಡ್ತಾರೆ ಮೋದಿಯವರು ಇದನ್ನು ಮಾಡಿದರೆ ನಮ್ಮ ದೇಶದ ಪಾಪ್ಯುಲೇಷನ್ನಲ್ಲಿ 80% ಹಿಂದೂಗಳೇ, 20% ಇವರು ಮೈನಾರಿಟೀಸೇ ಆಗಿ ಉಳಿತಾರೆ, ಅಲ್ಪಸಂಖ್ಯಾತರು ಉಳಿತಾರೆ. ಇಲ್ಲದಿದ್ದರೆ ನಮ್ಮ ದೇಶ ಅದು ಕಿತ್ಕೊಂಡು ಹೋಗ್ತದೆ. ಇದನ್ನು ನೀವು ತಿಳ್ಕೊಳ್ಬೇಕು. ನಮ್ಮ ದೇಶ ಆರ್ಮಿಯಲ್ಲಿ ಬಲಿಷ್ಠ ಆಗಿದೆ, ಆರ್ಥಿಕವಾಗಿ ಬಲಿಷ್ಠ ಆಗ್ತಾ ಉಂಟು. ಆಮೇಲೆ ನಾವು ಹಿಂದೂ ಧರ್ಮ ಕೂಡ ಬಲಿಷ್ಠ ಆಗ್ತಾ ಉಂಟು. ನಮ್ಮಲ್ಲಿ ಭಾರಿ ಹುಡುಗರು ಜನರಿದ್ದಾರೆ ಹಿಂದೂ ಧರ್ಮದ ಮೇಲೆ ಪ್ರೀತಿ ಇದ್ದವರು. ಅಂಥವರ ಬಲಿದಾನದಿಂದ ಈ ದೇಶದಲ್ಲಿ ಹಿಂದೂ ಧರ್ಮ ಸ್ಟ್ರಾಂಗ್ ಆಗ್ತಾ ಉಂಟು. ಇಂಥ ಸಾವಿರಾರು ಬ್ರಹ್ಮ ಕಲಶಗಳಿಂದ ಹಿಂದೂ ಧರ್ಮ ಸ್ಟ್ರಾಂಗ್ ಆಗ್ತಾ ಉಂಟು. ನೀವು ಹಿಂದೂಗಳಾಗಿಯೇ ಉಳಿಬೇಕು, ನೀವು ಯಾವ ಧರ್ಮಕ್ಕೂ ಇದು ಮಾಡಬಾರ್ದು. ಅಂದರೆ ಅರ್ಥ ಬೇರೆಯವರಿಗೆ ಹೊಡಿಬೇಕು ಅಂತಲ್ಲ. ನಿಮ್ಮ ಧರ್ಮದಲ್ಲಿ ನೀವು ಕೈ ಮುಗಿತಾ ಇರಿ, ಬೇರೆಯವರ ತಂಟೆಗೆ ಹೋಗಬೇಡಿ. ಆದರೆ ನಮ್ಮ ದೇಶ ಹಿಂದೂ ರಾಷ್ಟ್ರವಾಗಿಯೇ ಉಳಿಬೇಕು. ಹಾಗಿದ್ದರೆ ಎಲ್ಲರಿಗೂ ಒಳ್ಳೆಯದು. ಇದಕ್ಕೋಸ್ಕರ ನಾನು ಇವತ್ತು ಬಂದಿದ್ದೇನೆ. ಈ ಮಾತಲ್ಲಿ ಹೇಳಬೇಕು ಅಂತ ನಾನು ಬಂದಿದ್ದೇನೆ ಇಲ್ಲಿಗೆ, ಬೇರೆ ಯಾವ ಕಾರಣಕ್ಕೂ ಅಲ್ಲ. ಆದ್ದರಿಂದ ಎಲ್ಲರಿಗೂ ನಾನು ಹೇಳುವುದಿಷ್ಟೇ. ಈಗ ಮೆಡ್ರಾಸ್ನವ ಏನು ಮಾಡ್ತಾ ಇದ್ದಾನೆ, ಈ ತಮಿಳ್ನಾಡಿನವ, ಅವ ಹೇಳ್ತಾನೆ ಚೋಳರಾಜ ಶಿವಭಕ್ತ, ವಿಷ್ಣು ಅಂತ ಇಲ್ಲವೇ ಇಲ್ಲ ಅಂತ ಹೇಳ್ತಾನೆ. ಅದೆಲ್ಲ ಒಂದು ಕಲ್ಪನೆ, ಹಾಗೇನಿಲ್ಲ. ಶಿವ ವಿಷ್ಣು ಎರಡು ಒಂದೇ, ಶಿವನು ಒಂದೇ, ವಿಷ್ಣು ಒಂದೇ, ಬ್ರಹ್ಮನು ಒಂದೇ, ಎಲ್ಲ ಒಂದೇ. ಅದನ್ನು ನಾವು ಬೇರ್ಪಡಿಸ್ಲಿಕ್ಕೆ ಆಗುವುದಿಲ್ಲ. ಒಂದು ಕಾಲದಲ್ಲಿ ಕರ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ನಾನೇನಾದರೂ ಈ ತಪ್ಪು ಮಾಡಿದರೆ ಶಿವ ವಿಷ್ಣುವಲ್ಲಿ ಭೇದ ಹುಡುಕಿದ ತಪ್ಪು ನನ್ನ ಮೇಲೆ ಬರಲಿ ಅಂತ. ಅಂದರೆ ಅದರ ಅರ್ಥ ಹಿಂದೆ ಕೂಡ ಇತ್ತದು. ಶಿವ ಮತ್ತು ವಿಷ್ಣುವಲ್ಲಿ ಭೇದ ಹುಡುಕಿದರೆ ಅದು ಮಹಾಪಾಪ ಅಂತ ಆದ್ದರಿಂದ ಅದು ಮಾಡಬಾರ್ದು ಹೇಳುದು ಹೇಳಿದ್ದಾನೆ. ಅವ ಹೇಳಿದ್ದಾಳೆ, ಅವನಿಗೇನು ಈ ನಮ್ಮ ಹಿಂದೂ ಧರ್ಮದಿಂದ ತಮಿಳ್ನಾಡನ್ನು ಬೇರೆ ಮಾಡಬೇಕು, ಇದು ಅವನ ಕೆಲಸ. ಇನ್ನು ಪಂಜಾಬಿನಲ್ಲಿ ಆ ಅಕಾಲಿಗಳು ಏನು ಮಾಡ್ತಾರೆ, ಅಕಾಲಿಗಳು ಏನು ಮಾಡ್ತಾರೆ, ಅವರು ನಮಗೆ ಖಾಲಿಸ್ತಾನ ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಸಹಾಯ ಮಾಡುವವರು ಪಾಕಿಸ್ತಾನದವರು. ಅವರಿಗೆ ಇಲ್ಲಿ ಊಟ ಮಾಡಲಿಕ್ಕೆ ಗತಿ ಇಲ್ಲ, ಅವರಿಗೆ ಅವರು ಇದಕ್ಕೆ ಇವರಿಗೆ ಅಂತ ಸಹಾಯ ಮಾಡೋದು ಕರ್ಮ. ಅಲ್ಲಿದ್ದ ಗುರುದ್ವಾರ ಎಲ್ಲ ಒಡೆದಾಕಿದ್ದಾರೆ, ಅಷ್ಟು ಗೊತ್ತಾಗೋದಿಲ್ವ. ಆ ಗುರುದ್ವಾರ ಒಡೆದಾಕಿದವರಿಗೆ ಸಪೋರ್ಟ್ ತಗೊಂಡು ಮಾಡಿದ ಅಷ್ಟು ಮಹಾಪಾಪದಲ್ಲಿ ಒಂದು ಪಾಪ ಅವರಿಗೆ ಸೇರ್ತದೆ. ಆದ್ದರಿಂದ ಬಂಧುಗಳೇ, ಹಿಂದೂ ಧರ್ಮ ಒಂದಾಗಬೇಕು, ಭಾರತ ದೇಶ ಮಹಾನ್ ಆಗಬೇಕು. ನಮ್ಮ ಸೋಲ್ಜರ್ಗಳು ಯಾರು ಸಾಯಬಾರ್ದು, ಎಲ್ಲ ನಮ್ಮ ದೇವರನ್ನು ಕೈ ಮುಗಿಯುವಂಥ ಇದು ನಮಗೆ ಬೇಕು. ಇದು ನಿಮಗೆ ನಮ್ಮ ಎಲ್ಲರ ಆಸೆ. ದೇವರಿಗೆ ಈ ವಿಷಯ ಕೈ ಮುಗಿದು ನಾನು ಹೇಳುವುದೇನು ಅಂತ ಹೇಳಿದರೆ, ಜೈ ಹಿಂದ್, ಜೈ ಹಿಂದ್. ಒಂದೇ ಅಪ್ಪ, ನೋ ಕ್ವಶನ್ ಆಫ್ ಜೈ ಕರ್ನಾಟಕ. ನಮಗೆ ಒಂದೇ ಅಪ್ಪ, ಜೈ ಹಿಂದ್, ಜೈ ಹಿಂದ್. ನೋ ಕರ್ನಾಟಕ, ನೋ ಮಹಾರಾಷ್ಟ್ರ. ಜೈ ಹಿಂದ್ ಒಂದು ಮಾತ್ರ. ನಮ್ಮ ದೇಶ ಹಿಂದೂ ದೇಶ. ಜೈ ಹಿಂದ್. ಧನ್ಯವಾದಗಳು ಡಾಕ್ಟರ್ ಪ್ರಸಾದ್ ಅವರಿಗೆ.
ಈ ಕಾರ್ಯಕ್ರಮಕ್ಕೆ ಇನ್ನೋರು ಅತಿಥಿಯಾಗಿರುವಂಥ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀಯುತ ಹರೀಶ್ ಪೂಂಜ ಅವರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿ ಮಾಡಿಕೊಳ್ತೇನೆ. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರಾದ ಶ್ರೀಯುತ ಹರೀಶ್ ಪೂಂಜ ಇವರನ್ನು ಈ ಸಭೆಗೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಅವರಿಗೆ ನಮ್ಮ ಕಾರ್ಯಕರ್ತರಾದಂಥ ಶ್ರೀಯುತ ಪ್ರವೀಣ್ ಬಳ್ಳಾರಡ್ಕ ಇವರು ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಪ್ರವೀಣ್ ಬಳ್ಳಾರಡ್ಕ ನಮ್ಮ ಕಾರ್ಯಕರ್ತರು ಶ್ರೀಯುತ ಹರೀಶ್ ಪೂಂಜ ಅವರಿಗೆ ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿಕೊಳ್ತೇನೆ. ಈಗ ವೇದಿಕೆ ಮೇಲೆ ಇರ್ತಾ ಇರುವ ಹಾಗೆ ಹರೀಶ್ ಪೂಂಜರಿಗೆ ನೇರವಾಗಿ ವೇದಿಕೆ, ನೀವು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ಈ ಕ್ಷೇತ್ರಡೆ ನೆಲೆಯನಂಚದನ ಅಪ್ಪೆ ಮಹಿಷ ಮರ್ದಿನ ಪಾದಕಮಲಗೆ ಅಡ್ಡ ಬರೊಂದು ಇನ್ನಿತ ಈ ಕಾರ್ಯಕ್ರಮಡೆ ಉಪಸ್ಥಿತರಿಪುನಂಚಿನ ಶ್ರೀ ಕ್ಷೇತ್ರ ಮಾನಿಲದ ಯತಿವರಿಯರ್ನ ಪಾದಕಮಲಗೆ ಅಡ್ಡ ಬರೊಂದು ವೇದಿಕೆಡೆ ಉಪಸ್ಥಿತರಿಪುನಂಚಿನ ನಮ್ಮ ಮಾತೇರ್ನೆಲ್ಲ ಮೋಕೆದ ಪುತ್ತೂರದ ಡಾಕ್ಟರ್ എന്ന് പണ്ടുന്നാണ്ട ഹിന്ദുത്വ പണ്ടുന്നാണ്ട ഡോക്ടർ ಅಂಚಿದ್ನ ನಮಗೆ ಇಡೀ ಜಿಲ್ಲೆಗೆ ಶಕ್ತಿ ಏನಂಚಿದ್ನ ಡಾಕ್ಟರ್ ಪ್ರಸಾದ್ ಭಂಡಾರಿನೆಲ್ಲ ಆಶೀರ್ವಾದನ ಈ ಸಂದರ್ಭಡು ಬೇಡೊಂದು ಹೇರಂಬ ಇಂಡಸ್ಟ್ರೀಸ್ ಲಿಮಿಟೆಡ್ ಮುಂಬೈದ ಉದ್ಯಮಿಲು ನಂಗೆ ಮಾತಿರಗಿಲ್ಲ ಮಲ್ಲಣ್ಣ ಲೆಕ್ಕ ಇಡೀ ಜಿಲ್ಲೆಗೆ ಶಕ್ತಿ ಏನಂಚಿದ್ನ ಹಿರಿಯರಂಚಿದ್ನ ಸದಾಶಿವ ಶೆಟ್ಟರ್ನೆಲ್ಲ ಆಶೀರ್ವಾದನ ಈ ಸಂದರ್ಭಕ್ಕೆ ನೊಂದು ಪ್ರಾಯಶಃ ಈ ಬ್ರಹ್ಮಕಲಶೋತ್ಸವ ಸಮಿತಿದ ಅಧ್ಯಕ್ಷನಿಚಿನ ಕತಾರಿಡ ಉದ್ಯಮಿಲಾದ ಪ್ರಾಯಶಃ ಶುರುತ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷ ಶುರುತ ಬರ್ಪಿನ ನನ್ನೊಂದು ರೆಡ್ ಬ್ರಹ್ಮಕಲಶ ಹಿರಿಯನಿ ಅಲ್ಲ ಬೆಳ್ತಂಗಡಿಯಲ್ಲಿ ತೊಂಬೊಪ್ಪೆ ಪ್ರಾಯಶಃ ಅಂಚಿದ್ನ ಆತ್ಮೀಯರು ಹಿರಿಯರು ಅಂಚಿದ್ನ ರವಿ ಶೆಟ್ರೆ ಅಂಚನೆ ಈ ಕಾರ್ಯಕ್ರಮದ ಉಪಸ್ಥಿತರಿಪುನಂಚಿನ ಆಡಳಿತ ಸಮಿತಿ ಉಪಾಧ್ಯಕ್ಷರು ಹಿರಿಯರಂಚಿನ ಮಾರಪ್ಪ ಶೆಟ್ರೆ ಅಂಚನೆ ನಮ್ಮ ಬ್ರಹ್ಮಕಲಶೋತ್ಸವದ ಕೋಶಾಧಿಕಾರಿಯಂಚಿನ ಉದಯ್ ಕುಮಾರ್ರೆ ವೇದಿಕೆದ ಮುಂಭಾಗಡುಪುನಂಚಿನ ಯಾನಿ ವೇದಿಕೆಯ ಶಾಸಕಿಯಾದ ಉಂತುದು ಪಾತೆರಡುಂದಾಂಡ ಕಾರಣ ಮಹಿಷಮರ್ದಿನಿ ಅಪ್ಪನ ಸನ್ನಿಧಾನ ಈತ ಪೊರ್ಲುಡು ಬೆಳಗಾಯಿ ನಂಚಿದ್ನ ಎಂಗೊಂಜಿ ಗುರುಕುಲಾದಿಪ್ಪ ನಂಚಿದ್ನ SR ರಂಗಮೂರ್ತಿಯರ್ನ ಆಶೀರ್ವಾದನೆ ಈ ಸಂದರ್ಭಡು ಬೇಡ್ರೆ ಭಾರಿ ಸಂತೋಷನ ಪಡೆಯೋದಿಲ್ಲ. ವೇದಿಕೆದ ಮುಂಭಾಗಡುಪ್ಪ ನಂಚಿದ್ನ ಮಾತ ಭಕ್ತಾಭಿಮಾನಿ ಬಂದಲೆ ಯಾನು ಜಾಸ್ತಿ ಪೊರ್ತು ಪಾತೇರುಜಿ ದಯನ್ ಕೆಂಡ ಪ್ರಸಾದ್ ಭಂಡಾರ್ಲ ಪಾತೇರ್ನ ಹಿಡ್ದು ಬೊಕ್ಕ ಯಾನು ಪಾತೇರ್ನೋ ಆತ ಹಿತಾಂದ ಅನಿಸಾವಂದ ದಯನ್ ಬಂಡ ಹಿಂದುತ್ವ ಬೊಕ್ಕ ನಮ್ಮ ಮಾತೆಲ್ಲ ಹಿಂದೂ ಸಮಾಜನ ಒಟ್ಟಾದ ಎಂಜ ಇಪ್ಪೋಡು ಒಂದು ಪನ್ಪನಚಿಂದ ಭಾರಿ ಪೊರ್ಲುದ ಒಂಜಿ ಮಾರ್ಗದರ್ಶನ ನಮ್ಮ ಡಾಕ್ಟರ್ ನಮಕ್ ಮಲ್ದೇರು ಪ್ರಾಯಶಃ ಹಿಂಗಿನ ಭಾರಿ ಖುಷಿ ಅವನು ದಾದ ಅಂದ್ಕೆಂಡ ಸುಮಾರು 15-14 ವರ್ಷದ ಪಿರವಡು ಅಪ್ಪನ ಸನ್ನಿಧಾನಕ್ಕೆ ಬರ್ತದೆ ಒರಿ ಭಕ್ತಿ ಅದು ಬರ್ತದೆ ಮೂಲ ಕೈ ಮುಗಿಲ ಈ ಎಂಚಿನ ಎನ್ನಿದನ ಆ ಎಣ್ಣಿನ ಅಂಚಿದ್ನ ಒಂಜಿ ಗುರಿನ ಮುಟ್ರೆ ಅಪ್ಪನ ಆಶೀರ್ವಾದ ಉಂಡು ಒಂದು ಪಂಡದೆ ರಂಗಣ್ಣ ಎಂಕ ಈ ದೇವರನ ಸನ್ನಿಧಾನ ಬತ್ತದ ಅಡ್ಡ ಬುಡ್ಪಾದ ಎಂಕ ಆಶೀರ್ವಾದನ ಮಲ್ತನ ಅಂಚಿದ್ನ ಒಂಜಿ ಕ್ಷೇತ್ರಡೀನಿ ಬ್ರಹ್ಮಕಲಶೋತ್ಸವದ ಸಂದರ್ಭಡಿ ಆನೇನಿ ಬತ್ತದೆ ಒಂಜಿ ವೇದಿಕೆ ಪಾತಿರೊಂದುಲ್ಲೆ ಎಂದು ಪಂಡಂದಾಂಡ ಆ ಅಪ್ಪನ ಆಶೀರ್ವಾದಲ ಇನಿಯಾನೆ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ ಅವನಂದಾಂಡ ಈ ಕ್ಷೇತ್ರದ ಅಪ್ಪನ ಆಶೀರ್ವಾದಲ ಉಂಡು ಒಂದು ಪನ್ಪುನಚಿಂದ ಪಾತಿರನಿ ಈ ಸಂದರ್ಭ ಪಂದ ಭಾರಿ ಸಂತೋಷನ ಪಡುಪೆ ಪ್ರಾಯಶಃ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಡೆ ಬ್ರಹ್ಮಕಲಶೋತ್ಸವ ಅಂದ ಪಂಡಂದಾಂಡನೆ ಅವು ಒಂದು ಹಿಂದುತ್ವಕ್ಕೆ ಶಕ್ತಿ ಈ ಜಿಲ್ಲೆದ ಬ್ರಹ್ಮಕಲಶೋತ್ಸವದ ಸಂದರ್ಭಡು ನಮ್ಮನ ಮಾತ್ರ ಜಾತಿದ ನಡುಟುಪ್ಪುನಂಚಿನ ನಮ್ಮ ಆ ಭಿನ್ನಾಭಿಪ್ರಾಯಲೇನು ಬಿಡ್ದು
ಆ ದೇವರನ್ನ ಕೊಡಿ ಅಡಿಟ್ಟು ನಮ್ಮ ಮಾತೆರ್ಲ ದೇವರನ್ನ ಆ ಸನ್ನಿಧಾನದ ಅಡಿಟ್ಟು ನಮ್ಮ ಮಾತೆರ ಹಿಂದುಲು ಒಂದು ಪನ್ಪನಂಚಿದ್ನ ಭಾವನೆಡು ಒಟ್ಟು ಸೇರ್ಸಾವನಂಚಿದ್ನ ಒಂಜಿ ಏಕೈಕ ಹಿಂದೂ ಸಮಾಜಕ್ಕೆ ಶಕ್ತಿ ಏನಂಚಿದ್ನ ವ್ಯವಸ್ಥೆವು ಕೆಂಡಂಡ ಅವು ಹಿಂದೂ ಒಂದು ದೇವಸ್ಥಾನದ ಬ್ರಹ್ಮಕಲಶೋತ್ಸವಗಳು ಪ್ರಾಯಶಃ ಇನಿ ಎಂಗಿಡೆ ಬನ್ನಗ ಭಾರಿ ಖುಷಿ ಅಂಡೆ ಕವಿ ಪಂಪೆ ಕಟ್ಟುವೆವು ನಾವು ಹೊಸ ನಾಡೊಂದನ್ನು ರಸದ ಬೀಡೊಂದನ್ನು ಬಿಸಿನೆತ್ತರು ಕೊಕ್ಕಿ ಹಾರಿ ಹೋಗುವ ಮುನ್ನ ಕಟ್ಟುವೆವು ನಾವು ಹೊಸ ನಾಡೊಂದನ್ನು ರಸದ ಬೀಡೊಂದನ್ನು. ಪ್ರಾಯಶಃ ಇನಿ ಪುಣಚದ ಗ್ರಾಮದ ಜವನೇರು ಈ ಬ್ರಹ್ಮಕಲಶೋತ್ಸವದ ಸಂದರ್ಭಡು ಪಾಟ್ನಂಚಿನ ತಳಿರು ತೋರಣ ಆ ಕೇಸರಿ ಪತಾಕಿಲಿ ಪ್ರಾಯಶಃ ರಂಗಣ್ಣ ಹೆಂಗೆ ಫೋನ್ ಮಲ್ತು ಬಂದಿರಿ ಒಂಜಿ ಕೇಸರಿ ಬಂಟಿಂಗ್ಸ್ ವೇಣೂರದ ಬ್ರಹ್ಮಕಲಶೋತ್ಸವದ ಸಂದರ್ಭಡು ನಿಕ್ಲಿಗೆ ಶಕ್ತಿ ಏನೈತಂದಾಂಡ ಒಂಜಿ ಎಂಕ್ಲಿಗೆಲ್ಲ ಸಾಕಾರ ಮಲ್ಪಲೇನು ಪ್ರಾಯಶಃ ರಾತ್ರಿ 1 ಗಂಟೆ 2 ಗಂಟೆ ರಾತ್ರಿಗೆಲ್ಲ ಎಂಕೆಲ್ಲ ವೇಣೂರಿಗೂ ಬರ್ತದೆ ಈ ಒಂಜಿ ಬ್ರಹ್ಮಕಲಶೋತ್ಸವನ ಯಶಸ್ವಿ ಮಲ್ಪಡು ಒಂದು ಬಂದು ಬೆಂದು ನಂಚಿದ್ನ ಆ ಜವನರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆ ನಾನು ಈ ಸಂದರ್ಭಡು ಕೊರ್ರೆ ಭಾರಿ ಸಂತೋಷ ಪಡಿಪೆ. ಪ್ರಾಯಶಃ ಒಂಜಿ ಎಡ್ಡೆ ರೀತಿದ ಹಿಂದೂ ಸಮಾಜಕ್ಕೆ ಶಕ್ತಿ ಇನ್ನಿತ ಕಾಲಘಟ್ಟೋಡು ಏರೆಂದು ಕೇಂದ್ರ ಜವನೇರು ಇನಿ ಹಿರಿಯ ಕಲಾದ ಈ ರೀತಿಯ ಧಾರ್ಮಿಕ ಕ್ಷೇತ್ರದ ನೇತೃತ್ವವನ್ನು ವಹಿಸೋ ಒಂದು ಈ ರೀತಿಯ ಧಾರ್ಮಿಕ ಒಂಜಿ ಕಾರ್ಯವನ್ನು ಮುನ್ನಡೆಸೋ ಒಂದು ಪೋನಾಗ ನನದ ಪೀಳಿಗೆ ಏನಂಚಿದ್ನ ಜವನೇರು ಈ ಧಾರ್ಮಿಕವಾಯಿನಚಿದ್ನ ವಿಚಾರದ ಅಡಿಟ್ಟು ಬರಡು ಪನ್ಪನಚಿದ್ನ ಎಂಚಿನ ಒಂಜಿ ಅಪೇಕ್ಷೆನಿ ಹಿರಿಯರ್ನ ಕಲು ದಿವಂದಿರ ಆ ಹಿರಿಯರಿಗೆ ಪೂರಕವಾಯಿನಂಚಿದ್ನ ನಮ್ಮ ಇಲ್ಲದ ಮಗೆ ಇನಿ ಈ ರೀತಿಯ ಧಾರ್ಮಿಕವಾಯಿನಚಿದ್ನ ಕ್ಷೇತ್ರಡಿ ಕೆಲಸನ ಮಲ್ತನಂಚಿದ್ನ ಆ ಜೋಕುಲು ಪುಣಚದ ಈ ಜವನೇರು ಅಕ್ಲಿಗೆ ಒಂಜಿ ಜೋರಾಯಿನ ಚಪ್ಪಾಳೆದ ಮೂಲಕ ಆ ಜವನೇರಿಗೆ ನಿಕ್ಲ ಅಭಿನಂದನೆ ಸಲ್ಲಿಸೋಡು ನಾನು ಈ ಸಂದರ್ಭ ಪನ್ಪೆ. ಪ್ರಾಯಶಃ ಇನಿ ಈ ಬ್ರಹ್ಮಕಲಶೋತ್ಸವದ ವ್ಯವಸ್ಥೆ ತೂನಗೆ ಹಿಂಗೆ ಭಾರಿ ಖುಷಿ ಅಂಡು ಯಾಲ್ನ ಒಂಜಿ ಕಿನ್ಯ ಪ್ರಾಯದೆ ಹೆಂಗೆ ಎನ್ನ ಈ ಒಂಜಿ ಎಲ್ಲಿಯ ಪ್ರಾಯಡು ಸುಮಾರು 40-45 ಬ್ರಹ್ಮಕಲಶೋತ್ಸವಡು ಒಂಜಿ ಪಾಲು ಪಡೆಯುವಂಚಿನ ಅವಕಾಶನ ದೇವರ ಇಂಕ ಅನುಗ್ರಹ ಮಲ್ತಿದ್ದೀರಿ. ಪ್ರಾಯಶಃ ಆ ಮಾತ ಬ್ರಹ್ಮಕಲಶೋತ್ಸವವನ್ನು ತೂದು ಇನಿ ಮಹಿಷಮರ್ದಿನಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ವ್ಯವಸ್ಥೆಯನ್ನು ತುನಗ ನಿಜವಾದ ಪುಣಚದ ಗ್ರಾಮಸ್ಥರು ಬಂಧುಲು ಮುಲ್ಪದ ಮಾತ ಭಕ್ತರನಕಲು ಸೇರ್ದು ನಿಜವಾದ ಆ ಕಟೀಲ್ದ ದುರ್ಗಾ ಪರಮೇಶ್ವರಿ ಅಪ್ಪನ ಸನ್ನಿಧಾನ ನಡೆತನಂಚಿನ ಬ್ರಹ್ಮಕಲಶೋತ್ಸವದ ರೀತಿಡು ಇನಿ ಪುಣಚದ ಬ್ರಹ್ಮಕಲಶೋತ್ಸವನ ನಿಖಲು ಮಾತ ಸೇರಿದು ಮಾಡ್ತಾರೆ ನಿಖಲಿಗಳ ಅಭಿನಂದನೆ ನಾನು ಈ ಸಂದರ್ಭ ಸಂದವೆ. ಪ್ರಾಯಶಃ ಇನಿ ರಂಗಣ್ಣ ಏಪಲ ಬಂಡ್ರೆಂಡು ಎಂಗ್ಲ ಮಹಿಷಮರ್ದಿನಿ ದೇವಸ್ಥಾನದ ಬೇಲೆ ಮಲ್ಪುನಗ ಎಂಗ್ಲ ದಾಲ 2 ಜಾಸ್ತಿ ಪನಡು ಒಂದಿಜ್ಜಿ ಎಂಗ್ಲ ಈ ಭಾಗದ ಅಪ್ಪೆಲ್ಲೆಡ ಒಂಜಿ ಪಂಡಂದಾಂಡ ಈ ಭಾಗದ ದೇವಸ್ಥಾನದ ಒಂಜಿ ಶ್ರಮದಾನದ ವ್ಯವಸ್ಥೆ ಇಪ್ಪು ಪ್ರತಿ ಒಂಜಿ ವ್ಯವಸ್ಥೆ ಇಡ್ಲ ಈ ಭಾಗದ ಅಪ್ಪೆಲ್ಲೆನಕ್ಲಿ ಎಂಗ್ಲಿ ಭಾರಿ ಶಕ್ತಿನ ಕೊರ್ಪೇರಿ ಅಂತ ಪನ್ಪನಚಿನ ಪಾತ್ರಣಿ ಏಪಲ ರಂಗಣ್ಣೆ ಪನೊಂದಿಪ್ಪೇರಿ. ಪ್ರಾಯಶಃ ಇನಿ ಆ ರೀತಿದ ಅಪ್ಪೆಲ್ಲೆನ ಒಂಜಿ ಶಕ್ತಿದ ಮೂಲಕ ಅಪ್ಪೆನ ಕ್ಷೇತ್ರದ ಒಂಜಿ ಸನ್ನಿಧಾನಡೆ ಭಾರಿ ಪೊಲ್ಲುದ ಸೇವೆ ನೀನು ಈ ಕ್ಷೇತ್ರದ ಅಪ್ಪೆಲ್ಲ ನಕಲು ಮಲ್ದಿರ ನಿಕ್ಲಿಗೆ ನಾನು ಅಭಿನಂದನೆ ನಾನು ಈ ಸಂದರ್ಭ ಪಂಡ ಭಾರಿ ಸಂತೋಷ ಪಡಬೇ. ಬೊಕ್ಕ ಪುಣಚ ಅಂದ್ ಬಂಡಂದಾಂಡ ಅವು ರಾಷ್ಟ್ರ ಮಟ್ಟದ ಪುದರ ಪೋಯ್ಡೆ ಅಂಚಿದ್ ನಾವು ಅವು ಒಂಜೊಂಜಿ ಜನ ಇನಿ ನಮ್ಮ ಹಿರಿಯರ ಅಂಚಿದ್ನ ರಂಗಣ್ಣ ಹಿಡಿದು ಬರ್ತದೆ ಇನಿ ಮುಡಂಬೈಲ್ದ ರವಿ ಅಣ್ಣೆ ಉಳ್ಳೇರಿ ಇಡೀ ಮುಟ್ಟಲ ಮಸ್ತ್ ಜನ ಎಂಗೆಲ್ಲ ಪಿರೋಂಜಿ ರವಿ ಅಣ್ಣೆ ಉಳ್ಳೇರಿ ಎಂಚಿದ್ನ ಮಸ್ತ್ ಜನ ಇನಿ ಈ ಪುಣಚದ ಭಾಗ ಹಿಡ್ದು ಇಡೀ ಹಿಂದೂ ಸಮಾಜಗೆ ಶಕ್ತಿ ಆಪುನಂಚಿದ್ನ ರೀತಿದ ವ್ಯಕ್ತಿ ನಕ್ಲೇನು ಕೊರ್ನಂಚಿದ್ನ ಗ್ರಾಮಲವು ಕೆಂಡ ಅವು ಪುಣಚ ಗ್ರಾಮ ಅಂದು ಯಾನ ಈ ಸಂದರ್ಭ ಬಂದ್ರೆ ಭಾರಿ ಸಂತೋಷ ಪಡಿಪ ಬಂದಳೆ. ಈ ರೀತಿ ಇಡೀ ಒಂಜಿ ಸಮಾಜಕ್ಕೆ ಶಕ್ತಿ ಆಪುನಂಚಿದ್ನ ಕೆಲಸ ಪ್ರಾಯಶಃ ಇನ್ನಿತ ಕಾಲಘಟ್ಟನ ನಮ್ಮವರು ಯೋಚನೆಯನ್ನು ಮಲ್ಪಡು ನಮ್ಮ ವಾ ಕಾಲಘಟ್ಟಡುಲ್ಲ ಅಂತ ಕೇಂಡ ವಾ ಕಾಲಘಟ್ಟದ ವರ್ಷದ ಬ್ರಹ್ಮಕಲಶೋತ್ಸವಡು ನಮ್ಮ ಪಾಲು ಪಡೆತಾ ಅಂದ್ ಕೇಂಡ ಇಡೀ ಹಿಂದೂ ಸಮಾಜ 45 ವರ್ಷದ ಕಾಲ ಹೋರಾಟವನ್ನು ಮಲ್ತೊಂದು ಬತ್ತನ ಚಿನ್ನ ಅಯೋಧ್ಯದ ರಾಮ ಮಂದಿರ ನಿರ್ಮಾಣ ಮಲ್ಪರೆ ಈ ದೇಶದ ಪ್ರಧಾನಮಂತ್ರಿ ಶಿಲಾನ್ಯಾಸನ ಮಲ್ತನ ಚಿನ್ನ ವರ್ಷ ಪುಣಚದ ದುರ್ಗಾ ಮಹಿಷಮರ್ದಿನಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಆತನ ಪನ್ಪನ ಚಿನ್ನ ಇತಿಹಾಸನ ನಿರ್ಮಾಣ ಮಲ್ಪನ ಚಿನ್ನ ವರ್ಷಡೆ ಈ ಪುಣಚದ ಬ್ರಹ್ಮಕಲಶೋತ್ಸವ ಇನಿ ಆತನ ಪನ್ಪನ ಚಿನ್ನ ನೆನಪುಲ್ಲ ನಮ್ಮ ಏಪಲ ಮರಪರೆ ಸಾಧ್ಯ ಇಜ್ಜನ್ನ ಚಿನ್ನ ವರ್ಷ. ಪ್ರಾಯಶಃ ಇನಿ ನಮಕ್ ಮಾತೆರೆಗಳ ಸಂತೋಷದಾಯ ಎಂದು ಕೆಂಡ ಡಾಕ್ಟರ್ ಪ್ರಸಾದ್ ಬಂಡಾರಲ್ಲ ಪಂದ್ರ ಬಿದಾಡ್ದನ ಐನೆ ಜಗತ್ತಿನ ಭಾರತದಂಚಿ ದಾಯಿತು ಒಂದೊಂದು ಕೇಂದ್ರನಾಂಡ ಈ ದೇಶದ ಧಾರ್ಮಿಕವಾದ ಶ್ರದ್ಧಾ ಕೇಂದ್ರಲೇನೆ ಕುಡರ ಶಕ್ತಿ ದಿಂಜಾವನ ಕೆಲಸನ ಮಲ್ತನ ನರೇಂದ್ರ ಮೋದಿಯರ್ನ ಕೆಲಸ ನಮ್ಮ ಇಡೀ ಹಿಂದೂ ಸಮಾಜಕ್ಕೆ ಶಕ್ತಿ ಆತನಂಚಿದ್ನ ಕಾಶಿದ ಮಂದಿರನ ಪುನರ್ ನಿರ್ಮಾಣ ಮಲ್ಪನ ಮೂಲಕ ಇಡೀ ಹಿಂದೂ ಸಮಾಜಕ್ಕೆ ಹೆಂಚಿನ ಹಾನಿದ ಕಾಲೊಡ್ದು ಇನಿ ಮುಟ್ಟಲ ಹಿಂದೂ ಸಮಾಜಕ್ಕೆ ಕಾಶಿ ಏತ ಶ್ರದ್ಧಾ ಕೇಂದ್ರ ಆದಿತ್ತು ನಾಂಡ ಆ ಶ್ರದ್ಧಾ ಕೇಂದ್ರದ ಅವ್ಯವಸ್ಥೆಯನ್ನು ತೂದು ಸನ್ಮಾನ್ಯ ನರೇಂದ್ರ ಮೋದಿಯರು ಶುರೂಕ್ ಯೋಚನೆ ಮಲ್ತನೆ ಕಾಶಿದ ಒಂಜಿ ಕ್ಷೇತ್ರನ ಪುನರ್ ನಿರ್ಮಾಣ
ಮಲ್ತದೆ ಇಡೀ ಜಗತ್ತದ ಹಿಂದೂ ಸಮಾಜಕ್ಕೆ ಒಳಿತನ್ನು ಮಲ್ಪನಂಚಿನ ದೃಷ್ಟಿಡ ಜೀರ್ಣೋದ್ಧಾರ ಮಲ್ಪಡು ಪನ್ಪನಚಿನ ಸಂಕಲ್ಪನದ ಈ ಒಂದು 1000 ಕೋಟಿ ರೂಪಾಯಿನ ಖರ್ಚು ಮಲ್ತದೆ ಇನಿ ಕಾಶಿದ ದೇವಸ್ಥಾನ ಪುನರ್ ನಿರ್ಮಾಣ ಮಲ್ತದೆ ಲಕ್ಷಾಂತರ ಹಿಂದೂ ಸಮಾಜದ ಶ್ರದ್ಧೆಗೋಸ್ಕರ ಪೋಪನಂಚಿನ ಭಕ್ತರನಕ್ಲಿಗೆ ಅನುಕೂಲ ಮಲ್ತನಂಚಿನ ಸನ್ಮಾನ್ಯ ನರೇಂದ್ರ ಮೋದಿಯರು ಇನಿ ನಿಜವಾದ ಭಾರತದಂಚಿಗೆ ಜಗತ್ತು ದಾಯಿತು ಒಂದು ಕೇಂದ್ರ ನರೇಂದ್ರ ಮೋದಿಯರು ಮಲ್ತನಂಚಿನ ಈ ಎಡ್ಡೆ ಧಾರ್ಮಿಕ ಕಾರ್ಯನೇ ಇನಿ ಜಗತ್ತದ ದೇಶಲು ಭಾರತನ ತುಪ್ಪಲೆಕ್ಕ ಆತಂದಂಡ ಕಾಶಿ ಇಪ್ಪು ಅತಂದಂಡ ಮಥುರಾ ಇಪ್ಪು ಅತಂದಂಡ ಕೇದಾರನಾಥ ಇಪ್ಪು ಅತಂದಂಡ ಮಹಾಕಾಳ ಇಪ್ಪು ಇಂಚಿತ್ನ ಅನೇಕ ಹಿಂದೂ ದೇವಸ್ಥಾನ ಪುನರುತ್ಥಾನ ಮಲ್ಪನಂಚಿನ ಸಂಕಲ್ಪನೆ ಇನಿ ಸ್ವತಂತ್ರ ಭಾರತದ ಇತಿಹಾಸಡೆ ಮಲ್ತನಂಚಿನ ಏಕೈಕ ಪ್ರಧಾನಿಯರು ಕೆಂಡ ಅವು ಸನ್ಮಾನ್ಯ ನರೇಂದ್ರ ಮೋದಿಯರನ್ನು ನಾನು ಈ ಸಂದರ್ಭ ಬಂದ ಭಾರಿ ಸಂತೋಷ ಪಡಬೇಕು ಬಂದಿದೆ ಅಂಚಿನ ನರೇಂದ್ರ ಮೋದಿಯರದಾದ ಈ ದೇಶದ ಶ್ರದ್ಧಾ ಕೇಂದ್ರದ ಜೀರ್ಣೋದ್ಧಾರದ ಒಟ್ಟಿಗೆ ಇಡೀ ಹಿಂದೂ ಸಮಾಜಕ್ಕೆ ಗೌರವ ಬರ್ಪನಂಚಿನ ಕೆಲಸ ಕಾರ್ಯ ಒಂದುಂಡು ಇನಿ ಈ ದೇಶದ ಈ ಮಣ್ಣದ ನಮ್ಮ ಅಪ್ಪನ ಕ್ಷೇತ್ರ ಅಲ್ಲ ಪುನರುತ್ಥಾನ ಮಲ್ತದ ಬಾರಿ ಪೊರ್ಲುಡು ನೆಕೊಂಜಿ ಬ್ರಹ್ಮಕಲಶೋತ್ಸವ ಮಲ್ಪನ ಮೂಲಕ ಈ ಭಾಗದ ಹಿಂದೂ ಸಮಾಜಗಳ ಶಕ್ತಿ ದಿಕ್ಕೊಂಡು ಒಂಜಿ ನೆನಪದಿಲೆ ಒಂಜಿ ಊರದ ಬ್ರಹ್ಮಕಲಶೋತ್ಸವ ಅಂತ ಪಂಡಂದಾಂಡ ಆ ಬ್ರಹ್ಮಕಲಶೋತ್ಸವದ ಬುಕ್ಕ ನಮ್ಮ ಊರುಡ ಅಪನಚಿತ್ನ ಬದಲಾವಣೆಲೆ ನಮ್ಮ ಇಲ್ಲಿ ಇಲ್ಲಡೆ ನಮ್ಮ ಕುಟುಂಬಡು ನಮ್ಮ ಜೋಕುಲೆಗೆ ಅಕಲ್ನ ಒವೇ ಒಂಜಿ ಕೆಲಸ ಕಾರ್ಯಡು ನೆಮ್ಮದಿದ ಬದುಕಿನ ಬ್ರಹ್ಮಕಲಶೋತ್ಸವದ ಬುಕ್ಕ ಇಡೀ ಊರದ ಬಂಧುಲೆಗೆ ಆ ಅಪ್ಪೆ ಮಹಿಷಾಮರ್ದಿನಿ ದೇವರೇ ಪೂರ್ಣ ಅನುಗ್ರಹನ ಕೊರ್ಪುನಚಿತ್ನ ಒಂಜಿ ಎಡ್ಡೆ ಕಾಲಘಟ್ಟ ಅವು ಬ್ರಹ್ಮಕಲಶೋತ್ಸವ ಅಂಚಿತ್ನ ಎಡ್ಡೆ ಕಾರ್ಯಡು ನಿಖಿಲ ಮಾತೆರ್ಲ ಭಾಗವಹಿಸಿದರು ಏರು ಮಾತ ಬ್ರಹ್ಮಕಲಶೋತ್ಸವದ ಸಂದರ್ಭಡು ಶ್ರಮದಾನದ ಸೇವೆಯನ್ನು ಮಲ್ತಾರೆ ಹೆಂಗೆ ಗೊತ್ತಿಜ್ಜಿ ಏತ್ ಮಲ್ಲ ಪಂಡ್ ಮಟ್ಟಿಡು ಶ್ರಮದಾನದ ಕೆಲಸ ಮಲ್ತಾರೆ ಹೆಂಗೆ ಗೊತ್ತಿಜ್ಜಿ ಅಂಡ ಏರು ಮಾತ ಈ ಜೀರ್ಣೋದ್ಧಾರದ ಬ್ರಹ್ಮಕಲಶೋತ್ಸವದ ಸಂದರ್ಭಡು ಶ್ರಮದಾನ ಮಲ್ತಾರೆ ಏರು ಮಾತ ಈ ಬ್ರಹ್ಮಕಲಶೋತ್ಸವಗೋಸ್ಕರ ಸಮಯದಾನನ ಮಲ್ತಿದ್ದಾರೆ ಏರಿಗೆ ಸಮಯದಾನಲ ಶ್ರಮದಾನಲ ಮಲ್ಪರೆ ಸಾಧ್ಯ ಇಜ್ಜಿ ಯಾನ್ನ ಬೆಗರದ ಒಂಜಂಶ ದುಡ್ಡುನು ಸೇವಾರೂಪವಾದ ಜೀರ್ಣೋದ್ಧಾರದ ಬ್ರಹ್ಮಕಲಶೋತ್ಸವ ಸಂದಾಯ ಮಲ್ಪನಂಚಿದ್ನ ಆ ಧನ ಸಹಾಯನ ಮಲ್ತನಕ್ಲಿಗೆ ಆಪೆ ಮಹಿಷಮರ್ದಿನಿ ದೇವರೇ ಎಡ್ಡೆನೆ ಮಲ್ಪಡು ಪನ್ಪನಚಿನ ಪ್ರಾರ್ಥನೆಯಲ್ಲಿ ನಾನು ಈ ಸಂದರ್ಭ ಮಲ್ಪರೆ ನಾನು ಭಾರಿ ಸಂತೋಷನ ಪಡೆಪೆ ಆಕ್ಲಿಗೆ ಅಭಿನಂದನೆಯನ್ನು ನಾನು ಈ ಸಂದರ್ಭ ಸಲ್ಲಿಸವೆ ಪ್ರಾಯಶಃ ರಂಗಣ್ಣನ ಒಂಜಿ ಭಾರಿ ಕನಸದ ಒಂಜಿ ಸಭಾಭವನಡಿ ಈ ಕಾರ್ಯಕ್ರಮ ಒಂದುಂಡು ದಯಬಂಡ ಈ ಸಭಾಭವನದ ರೂಪುರೇಷೆ ಮಲ್ಪನಗನೆ ರಂಗಣ್ಣನೊಟ್ಟಿಗೆ ನಾನು ಇನ್ನು ತೂದಿದ್ದೆ ಅವ್ರನ್ನ ಭಾರಿ ಒಂಜಿ ಮನಸ್ಸದ ಒಂಜಿ ಭಾರಿ ಅಪೇಕ್ಷದ ಒಂಜಿ ಸಭಾಭವನ ಸನ್ಮಾನ್ಯ ಯಡಿಯೂರಪ್ಪರೇ ಈ ಉದ್ಘಾಟನಾ ಕಾರ್ಯಕ್ರಮನ ಈ ಸಭಾಭವನದೇನು ಮಲ್ತಿದ್ದೀರಿ ಪ್ರಾಯಶಃ ಇಂಚಿತ್ನ ಒಂಜಿ ವ್ಯವಸ್ಥೆದ ಸಭಾಭವನ ಯಾನ್ ತುಯಿಲೆ ಕೊಡು ಎ ಗ್ರೇಡ್ ದೇವಸ್ಥಾನ ಅಡ್ಲ ಇಡೀ ರಡ್ಡು ಜಿಲ್ಲೆ ತಿಕ್ಕೆರ ಸಾಧ್ಯ ಇಜ್ಜಿ ಅಂಚಿತ್ನ ಒಂಜಿ ಸಭಾಭವನ ಇನಿ ಈ ರಡ್ಡು ಜಿಲ್ಲೆಡ್ ಈ ಪುನಂದಾಂಡ ಅವು ನಮ್ಮ ಮಹಿಷಮರ್ದಿನಿ ದೇವಸ್ಥಾನದ ಸಭಾಭವನ ಅಂದ್ರೆ ನಾನು ಈ ಸಂದರ್ಭ ಬಂದ ಭಾರಿ ಸಂತೋಷ ಪಡಪೆ ಈ ರೀತಿ ಈ ಪೂರ ಒಂಜಿ ದೇವಸ್ಥಾನದ ಅಭಿವೃದ್ಧಿದ ದೃಷ್ಟಿಡಿ ಪ್ರಾಯಶಃ ಇನಿ ಈ ಕ್ಷೇತ್ರದ ಶಾಸಕರ ಎಣಿಚಿನ ಸಂಜೀವ ಮಟ್ಟೊಂದೂರ್ಲ ಅನೇಕ ಅನುದಾನ ಈ ಕ್ಷೇತ್ರಕ್ಕೆ ಕೊರಪನ ಮೂಲಕ 6 ಜನಪ್ರತಿನಿಧಿ ಅಲ್ಲ ಇನಿ ಈ ಕ್ಷೇತ್ರಕ್ಕೆ ಅನುದಾನ ಕೊರಪನಂಚಿನ ಕೆಲಸ ಕಾರ್ಯ ಮಲ್ತನಂಚಿನ ಗೌರವಾನ್ವಿತ ಶಾಸಕರ ಹೆಂಚಿನ ಸಂಜೀವಣ್ಣಗ್ಲ ನಾನು ಈ ವೇದಿಕೆದ ಮೂಲಕರಿಗೆ ಅಭಿನಂದನೆಲ್ಲ ಈ ಸಂದರ್ಭ ಸಲ್ಲಹರಿಸಾರೆ ಭಾರಿ ಸಂತೋಷ ಈ ಸಂದರ್ಭ ಪಡೆಯೊಂದಿಲ್ಲ ಬಂದರೆ ಪ್ರಾಯಶಃ ಜಾಸ್ತಿ ಪಾತಿರ್ನ ಸಮಯ ಹತ್ತಿ ಎನ್ನಂಚಿದ್ನ ಅವ್ರಿಗೆ ಕಿರಿಯಾಗ್ಲ ಇನ್ನು ಈ ವೇದಿಕೆಡೆ ಅವಕಾಶನ ಮಲ್ತು ಕೊರಪನ ಮೂಲಕ ಇಡೀ ಹಿಂದೂ ಸಮಾಜದ ಒಂದು ಶ್ರದ್ಧೆದ ಈ ದೇವಸ್ಥಾನದ ಪೂರ್ಣತದ ಒಂದು ಕೆಲಸ ಕಾರ್ಯನ ಮಲ್ತನಚಿದ್ದ ಆ ಜೀರ್ಣೋದ್ಧಾರ ಸಮಿತಿ ವ್ಯವಸ್ಥಾಪನಾ ಸಮಿತಿ ಬ್ರಹ್ಮಕಲಶೋತ್ಸವ ಸಮಿತಿ ದಕ್ಲಿಗೆ ಹೃತ್ಪೂರ್ವಕವನಿಚಿದ್ದ ಅಭಿನಂದನೆ ಸಲ್ಲಿಸವೆ ದಯನ್ ಕೆಂಡ ಒಂಜಿ ಬ್ರಹ್ಮಕಲಶೋತ್ಸವ ಮಲ್ಪಡುಂದಾಂಡ ಐತ ಪಿರವಡಿ ಏತ ಭಂಗ ಬರುಡು ಅಂತ ಪನ್ಪನವು ನಂಗೆ ಎಂಕಲ ಗೊತ್ತುಂಡು ಮುರಣಿದ ವೇಣೂರದ ಬ್ರಹ್ಮಕಲಶೋತ್ಸವಡ್ ನಿರಂತರವಾದ ಯಾನ ಉಳಿತದು ಅವನ ಆತ ಮಲ್ಲ ಬ್ರಹ್ಮಕಲಶೋತ್ಸವ ಮಲ್ಪನಗಲ ಎಂಗ್ಲಿ ಪಡೆಯಿನಚಿಂದ ಕಷ್ಟ ಇಂಜಿನ ಎಂಕ ಐತ ಅನುಭವ ಉಂಡು ಆತ ಮಲ್ಲ ಒಂಜಿ ಕಷ್ಟದ ಅನುಭವನ ಇನಿ ಬ್ರಹ್ಮಕಲಶೋತ್ಸವ ಮಲ್ಪನಚಿಂದ ಈ ಮಾತ ಸಮಿತಿ ಒಟ್ಟು ಸೇರಿದ ನಿಖಿಲ್ ಮಲ್ತಾರೆ ನಿಖಿಲಿಗೆ ದೇವರು ಎಡ್ಡೆನು ಮಲ್ಪಾಡನ್ ಪನ್ಪನಚಿಂದ ಪಾತ್ರನಿ ನಾನು ಈ ಸಂದರ್ಭ ಪನೊಂದು ಮಾತೆರೆಗಳ ಶುಭವಾಡಿ ಇನ್ನಿತ್ತ ಈ ಕಾರ್ಯಕ್ರಮ ನಮ್ಮ ಶ್ರೀ ಕ್ಷೇತ್ರ ಮಾನಿಲದ ಯತಿವರಿಯರಿ ಉಪಸ್ಥಿತರಿರಲಿರಿ ಪ್ರಾಯಶಃ ಮಾನಿಲದ ಸ್ವಾಮಿಲೆ ಬ್ರಹ್ಮಕಲಶೋತ್ಸವದ ಸಂದರ್ಭದ ವೇದಿಕೆಯಿಂದತ್ತೆ ಆರೊಂಜಿ ದೇವಸ್ಥಾನದ ಎಂಕ್ಲೆ ಎಲ್ಲಿಯ ದೇವಸ್ಥಾನ ನೆನ್ನೆ ಪ್ರಾರಂಭ ಮಲ್ಪುಗ ಅಂತ ಪಣ್ಣಂದಾಂಡ ಆರು ಬತ್ತದು ಉಂತದು ಮಾರ್ಗದರ್ಶನ ಮಲ್ಪನಚಿಂದ ಹಿಂದೂ ಸಮಾಜದ ಶಕ್ತಿದ ಯತಿವರಿಯರ ಅನಿಚಿಂದ ನಮ್ಮ ಕ್ಷೇತ್ರ ಮಾನಿಲ ಕ್ಷೇತ್ರದ ಯತಿವರಿಯರ್ನ ಮೂಲಕ ಇನಿ ಸಭೆ ನಡತೊಂದಂದಾಂಡ ಆರೇಗ್ಲ ಸಾಷ್ಟಾಂಗ ನಮ್ಮ ಪ್ರಣಾಮಲ್ಲಿ ಈ ಸಂದರ್ಭ ಮಲ್ತೊಂದು ಪ್ರಾಯಶಃ ಇನಿ ಸದಾಶಿವಣ್ಣೆ ಇನಿ ವೇದಿಕೆ ಉಳ್ಳೇರೆ
ಭಾರಿ ಖುಷಿಯಣ್ಣ ಇಂಕ ಸದಾಶಿವಣ್ಣ ಈ ವೇದಿಕೆ ಉಲ್ಲಿರಂದಾಂಡ ನಿಕ್ಲಿಗೆ ಖಂಡಿತವಾದ್ಲು ಒಂಜಿ ಎಡ್ಡೆ ಶಕ್ತಿ ಇನಿ ಸದಾಶಿವಣ್ಣನ ಮೂಲಕ ಈ ಪುಣಚ ಗ್ರಾಮಕ್ಕೆ ತಿಕ್ಕತನ ನಾನು ಈ ಸಂದರ್ಭ ಪನ್ಪೆ ಏನು ಏಪಲ ಸದಾಶಿವಣ್ಣನ ಅವ್ರನ್ನ ಪುದರ್ ಮಾತ್ರಕ್ಕೆ ಏನೊಂದಿತ್ತೆ ಒಂಜಿ ಯಕ್ಷಧ್ರುವ ಫೌಂಡೇಶನ್ದ ಒಂದು ಕಾರ್ಯಕ್ರಮದ ಅರಡ ವೇದಿಕೆ ಮಾತ್ರ ಕುಲ್ಲುದಿತ್ತೆ ಪ್ರಾಯಶಃ ಅರ್ನ ಬಗ್ಗೆ ಎನ್ನ ಸಹೋದರ ಎನ್ಚಿಂದ ಶಶಿಧರ್ ಶೆಟ್ಟಿ ಏಪಲ ಪನೊಂದಿಪ್ಪಿದ್ದೀರಿ ಸದಾಶಿವಣ್ಣ ನಮಕ್ ಇಡೀ ಜಿಲ್ಲೆಗೆ ಒಂಜಿ ಶಕ್ತಿ ಅಂತ ಪನ್ಪು ನಾವು ಪ್ರಾಯಶಃ ಇನಿ ನಮ್ಮ ಪುಣ್ಯಚ ಈ ಮಹಿಷಮರ್ದಿನಿ ದೇವಸ್ಥಾನಗಳ ಈ ಶಕ್ತಿ ಆತಾರೆ ಈ ಶಕ್ತಿದ ಮೂಲಕ ನನಾತ್ ಈ ಒಂಜಿ ದೇವಸ್ಥಾನದಲ್ಲಿ ಪುನರುತ್ಥಾನ ಆವಡು ಅಂತ ಪನ್ಪುನಂಚಿಂದ ಪ್ರಾರ್ಥನೆಯಲ್ಲಿ ಈ ಸಂದರ್ಭ ಮಲ್ಪೊಂದು ಇರ್ನಲ ಆಶೀರ್ವಾದ ಇಂಕೆಲ ಬೋಡು ಅಂತ ಪನ್ಪುನಂಚಿಂದ ಪಾತೆರಲ್ಲ ಈ ವೇದಿಕೆ ಮೂಲಕ ಇರಿಗೆ ಮಲ್ತೊಂದು ಪ್ರಾಯಶಃ ಇನಿ ಪ್ರಸಾದ್ ಡಾಕ್ಟರ್ ಇನಿ ಈ ವೇದಿಕೆ ಎಂಗೊಂದು ಎಡ್ಡೆ ಅವಕಾಶ ಡಾಕ್ಟರ್ನ ಒಂದು ಶಿಷ್ಯ ಅದೇ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ಪ್ರಾಮಾಣಿಕ ಕೆಲಸ ಕಾರ್ಯವನ್ನು ಮಲ್ತೊಂದಿಲ್ಲ ಈರ್ನ ಆಶೀರ್ವಾದ ನಿರಂತರವಾದ ನನಾತಲ ಇಪ್ಪಡೆ ಪಂಬಂಜಿನ ಪ್ರಾರ್ಥನೆ ಎಲ್ಲ ಈ ಸಂದರ್ಭ ಪನೊಂದು ರವಿ ಅಣ್ಣ ಎಲ್ಲ ಏನ್ ಕಡೆ ಸುರುಕೆ ಬಂಡೆ ರವಿ ಅಣ್ಣ ನನ್ನ ಒಂದು ರೆಡ್ಡ ಬ್ರಹ್ಮಗಳ ಶಾಖ ಬೆಳ್ತಂಗಡಿಯಲ್ಲಿ ತುಂಬ ಪೆನ್ ರವಿ ಅಣ್ಣ ಎನ್ನೊಟ್ಟಿಗೆ ಇಲ್ಲ ಇಪ್ಪಡು ಒಂದು ಪನೊಂದು ಮಾತೆರೆಗಳ ಒಂದು ದಿವಸದ ಕೊಡುರ ಯಾನಿನಿ ಕೊಡುರ ಬಂದ್ಬೆ ಪ್ರಾಮಾಣಿಕವಾದ ಆತ್ಮಸಾಕ್ಷಿಯಾದ ಬರೋದಿಲ್ಲ ಯಾನಿರಿ ಅವ್ರಿಗೆ ಶಾಸಕ ಅದು ಈ ವೇದಿಕೆಡುಲ್ಲೆಂದಾಂಡ ಎನ್ನ ಗುರುಕುಲ ಎನ್ನಿಚ್ಚಿನ ರಂಗಣ್ಣ ನಡೆದದು ಆ ರಂಗಣ್ಣನ ಪಾದಕಮಲಕ್ಕೆ ಪಿರೋರ ಆ ಸಾಷ್ಟಾಂಗ ನಮಸ್ಕಾರ ಮಲ್ತೊಂದು ಮಾತೆರೆಗಳ ಒಂದಿಸದೆ ಏನು ರೆಡ್ಡು ಪಕ್ಕ ಪಾತ್ರೆ ಮುಗಿಸಬೆ ರೆಡ್ಡು ಕೈ ತೀರ್ಥ ಮರಡು ಬೋಲ ಭಾರತ್ ಮಾತಾ ಕೀ ಅವು ಪುಣಚದಕ್ಲಿ ಈತ ಹಿಂದುತ್ವ ಪುಣಚದಕ್ಲಿ ಈ ನಮನೆದ ಬ್ರಹ್ಮಕಲಶೋತ್ಸವ ಪುಣಚದಕ್ಲ ಶಕ್ತಿ ಹೆಂಚಿನ ಅಂತ ಪನ್ಪುನೇನು ಈ ರವಿ ಅಣ್ಣ ಎಂಕಲ ಬೆಳ್ತಂಗಡ್ಡಿ ಬಂದಾಗ ಬೈಟ್ ಆ ಕಡೆ ಬಂದ್ಪೇರು ಮೂಲತು ನಗ ನಿಖಿಲ್ನ ಶಬ್ದನೇ ದಾಲ ಇಜ್ಜಿಂದಣ್ಣ ರಡ್ಡ ಕೈ ಎದಿರ್ತು ಮರ ಬೋಲ ಭಾರತ್ ಮಾತಾ ಕೀ ಬೋಲ ಭಾರತ್ ಮಾತಾ ಕೀ ಬೋಲ ಭಾರತ್ ಮಾತಾ ಕೀ. ಒಬ್ಬ ತರುಣ ಶಾಸಕ ಏನೇನನ್ನು ಮಾಡ್ಬೋದು ಅನ್ನುವಂಥ ಒಂದು ಕಲ್ಪನೆಗೆ ಮೂರ್ತರೂಪರಾದಂತಹ ಶ್ರೀಯುತ ಹರೀಶ್ ಪುಂಜ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಇದೀಗ ಸ್ವಾಮೀಜಿಯವರು ಆಶೀರ್ವಾದ ಪೂರ್ವಕವಾಗಿ ಸಂದೇಶದ ನುಡಿಗಳನ್ನು ಆಡಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ. ಪರಮ ಪೂಜ್ಯ ಯೋಗಿ ಕೌಸ್ತುಭ ಕರ್ಮಯೋಗಿ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ನಮ್ಮನ್ನು ಉದ್ದೇಶಿಸಿ ಸಂದೇಶದ ನುಡಿಗಳಿಗಾಗಿ. ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ ಶರಣಾಗತ ದೀನಾರ್ಥ ಪರಿತ್ರಾಣ ಪಾರಾಯಣೆ ಭಕ್ತಾಭಿಷ್ಟಪ್ರದೇ ದೇವಿ ಶಕ್ತಿರೂಪಿ ಸನಾತನಿ ಗುಣಾಶ್ರಯ ಗುಣಮೇ ನಾರಾಯಣಿ ನಮಸ್ತುತೆ ನಿತ್ಯಾನಂದಂ ಬ್ರಹ್ಮಾನಂದಂ ಬ್ರಹ್ಮಸ್ವರೂಪಂ ನೀಲವರ್ಣಂ ತ್ರಿಲೋಕಜ್ಞಾನಿ ಶ್ರೀ ಗುರುದೇವಂ ಓಂ ನಮೋ ನಿತ್ಯಾನಂದಂ ಸತ್ಯಮದ ಧರ್ಮಂ ಚರ. ಪರಶುರಾಮ ಸೃಷ್ಟಿದ ಪುಣ್ಯದ ಮಣ್ಣು ಪುಂಚೆಡ್ ಮಹಿಷಮರ್ದಿನಿ ಬನಶಂಕರಿಯಾದ ಅನ್ನಪೂರ್ಣೆಯಾದ ಪೂರಾ ಕೃಷಿ ಸಂಪನ್ಮೂಲ ಶಕ್ತಿಯಾದ ಪುಂಚದ ಜನಕಲ್ನ ಆಧ್ಯಾತ್ಮಿಕವಾಗಿ నుంచిన ఆది భౌతికವಾಗಿ నుంచిన పారమార్థికವಾಗಿ నుంచిన చింతನೆಗೆ ಬೋಡಾಯಿ నుంచిన ಕರಿನ ಮೋಜಿ ಸರ್ತಿ ಬ್ರಹ್ಮ ಕಲಶಾಪು నుంచిన ಸಿಯೋಗನು ಪುಂಚದ ಸಮಸ್ತ ಸಮಾಜ ಬಾಂಧವ್ಯರು ಸೇರಿದ ಮಂಚಿರಂಚಿನ ಈ ಸತ್ಕರ್ಮ ಈ ದೇಶ ಈ ರಾಷ್ಟ್ರ ಈ ಸಮಾಜಕ್ಕೆ ಬರ್ಪುನಂಚಿನ ಅಂಧಶ್ರದ್ಧೆ ಅಜ್ಞಾನ ಹಿಂದೂ ಸಮಾಜ ಅಡಿತಿರಂಚಿನ ಅಜ್ಞಾನದ ಅಂಧಕಾರ ಆ ಸುಜ್ಞಾನದ ಸುಬೋಧೆಗೆ ಕಾರಣವಾಡು ಮಾನವೀಯ ಮೌಲ್ಯದ ಜೊತೆಗೆ ಬದುಕನ್ನು ನಿರ್ವಹಿಸೋದು ರಾಷ್ಟ್ರೀಯತೆ ಬೊಕ್ಕ ದೇಶ ಪ್ರೇಮ ರಾಷ್ಟ್ರ ಪ್ರೇಮದೊಟ್ಟಿಗೆ ಅಪ್ಪೆಮ್ಮನ ಸೇವೆಗೆ ಬದ್ಧರಾಪಿನ ಸದ್ಗುಣಶೀಲತೆಯನ್ನು ಅಂಚನೆ ದೇಶಾದ್ಯಂತ ಇರುಪುನಂಚಿನ ಪುರಾ ವಿದ್ಯಾಸಂಸ್ಥೆಯಲ್ಲಿ ನೈತಿಕ ಶಿಕ್ಷಣ ಬೊಕ್ಕ ನೈತಿಕ ಬದ್ಧತೆ ಜೊತೆಗೆ ರಾಷ್ಟ್ರ ಪ್ರೇಮ ದೇಶ ಪ್ರೇಮನು ಹೊಮ್ಮನ ಮೂಲಕ ನನಾತ್ ಸಾಂದರ್ಭಿಕವಾಗಿ ನಿಂಚಿನ ಸಂಧಿವಹಿಸಡು ಮತಾಂತರ ಡ್ರಗ್ಸ್ ಮಾಫಿಯಾ ಅಂಚನೆ ಬೇತೆ ರೀತಿಯ ಯಾಂತ್ರಿಕ ಬದುಕದ ಸೋಗುಗು ಇನ್ನು ಎಂಚ ಬಲ್ಪದ ಮುಟ್ಟ ಪತಂಗ ಬತ್ತಂಡ ತನ್ನ ಖರ್ಚು ರೆಕ್ಕೆ ಪುಕ್ಕನ ಖರ್ಚ ಒಂದು ಎಂಚ ಅಸ್ತವ್ಯಸ್ತಡು ಬೂರಂದುಂಡ ಇನ್ನು ನಮ್ಮ ದೇಶ ಇಡೀ ಜಗತ್ತು ಹಿಂದೂ ಸಮಾಜ ಯೋಚನೆ ಮನ್ಪುನಾಯಿನ ಎಂಚಿನ ಒಂಜಿ ಸಂದಿಗ್ಧ ಕಾಲಸ್ಥಿತಿ ನಮ್ಮ ಉಲ್ಲ
ನಮ್ಮ ಬಾರಿ ಪೊರ್ಲುಡು ಪನ್ಪ ನಮ್ಮ ಹಿಂದುತ್ವದ ಬಗ್ಗೆ ಸನಾತನವಾಯಿನಂಚಿನ ಹಿಂದೂ ಧರ್ಮದ ಬಗ್ಗೆ ಡಾಕ್ಟ್ರು ಅಂಚಿನ ಸದಾಶಿವಣ್ಣೆ ಬಾರಿ ಪೊರ್ಲುಡು ಪಂಡೇರು ಇನ್ನಿತ ಪರಿಸ್ಥಿತಿ ನಮ್ಮ ಆ ಪರಿಸ್ಥಿತಿಗೆ ನನ್ನ ತುಂಬುದ ದಿನಟ್ಟು ಎತ್ತರ ಸಾಧ್ಯತೆ ಉಂಡು ಪನ್ಪುನ ಎಚ್ಚರ ಕೊರ್ಪುನಂಚಿನ ಆ ಒಂದು ಸನ್ನಿವೇಶನ ಆರು ಪಂಡೇರು ಐಕೆ ಪೂರಕವಾದ ಯಾನು ಪಾತೆರ ಪ್ರಯತ್ನ ಮನ್ಪು ನಮ್ಮಡ ಉಪ್ಪುನಿ ಒಂಜಿ ರೆಡ್ಡು ಮೂಜು ಜೋಕುಲು ಆ ಜೋಕುಲು ಒಂಜ ಆಕ್ಸಿಡೆಂಟೆಡ್ ಇಜಿಂಡ ನೀರಿಡು ಇಜಿಂಡ ಮತಾಂತರಡು ಇದರಿಂದ ಯಾತ್ರಿಕ ಬದುಕಿಗೆ ಇಜಿಂಡ ಡ್ರಗ್ಸ್ ಮಾಫಿಯಾದ ಜಾಲಗೆ ಬದಿ ಆ ಒಂದು ನೀರು ನಮ್ಮ ಯೋಚನೆ ಮನ್ಪೊಡು ದಾಯ ಆಪುಣು ನಮ್ಮ ಯೋಚನೆ ಮನ್ಪುಣ ಇಂಚಿನ ಕಾಲ ಸ್ಥಿತಿ ಇಲ್ಲ ಜೋಕುಲಿನ ಸ್ಥಿತಿ ಒಂಜಿ ಕಡೆ ಇಂಚ ಅಂಡ ನಮ್ಮೊಲೆ ಜಾತಿ ಜಾತಿದ ಸಂಘರ್ಷ ಆ ಜಾತಿ ಈ ಜಾತಿ ಜಾತಿಡು ಪ್ರತಿಯೊಂದು ಜಾತಿಗೆ ಐತನೇ ಆಯ್ನಂಚಿನ ಪ್ರಾತಿನಿಧ್ಯ ಉಂಡು ಐತನೇ ಆಯ್ನೆತ್ತಿನ ಶಕ್ತಿ ಉಂಡು ಐತನೇ ಆಯ್ನಂಚಿನ ತೇಜಸ್ಸು ಉಂಡು ಐಕ್ ಇಡೀ ಜಾತಿದ ಸಮೂಹವನ್ನು ಸೇರಿದು ಹಿಂದೂ ಸಾಮ್ರಾಜ್ಯ ಅಂದು ಪಂಡೇರು ಅವು ಕ್ಷಾತ್ರ ತೇಜಸ್ಸು ಛತ್ರಪತಿ ಶಿವಾಜಿನ ಅಂಬಾಭವಾನಿ ಎಂಚ ಆ ಸಮರ್ಥ ರಾಮದಾಸರ್ನ ಆಶೀರ್ವಾದಡು ಗುರುಮುಖೇನ ಅಂಬಾಭವಾನಿನ ಅನುಗ್ರಹಣ ಅಂಚನೆ ಈ ಮಹಿಷಮರ್ದಿನ ಅನುಗ್ರಹ ಪುಣಚದ ಜನಗಳಿಗೆ ಮಾತ್ರ ಇಡೀ ದೇಶದ ಜನಗಳಿಗೆ ಶಕ್ತಿಯಾದ ಪ್ರವಾರ ಪ್ರೊಡಿಸುನಂಚಿನ ಇತಿಹಾಸದ ಚರಿತ್ರದ ಪುಟಟ್ ಮಾಚೇತನವಾಯಿನಂಚಿನ ನಮ್ಮ ದೇಶದ ಪ್ರಧಾನಮಂತ್ರಿ ಆದಿತ್ಯನಂಚಿನ ನರೇಂದ್ರ ಮೋದಿನ ಮಾಚೇತನ ಪ್ರತಿ ಆತ್ಮದ ಸಂತೆರ್ನ ಆತ್ಮದ ಚೇತನದ ಸಮಾಧಿ ಈ ದೇಶದ ಉದ್ದಗಲಡುಂಡು ನಮ್ಮ ಯೋಚನೆ ಮನ್ಪೋಡು ನಮ್ಮ ಜಗದ್ಗುರು ರಾಷ್ಟ್ರ ಅಂದು ಎಪ್ಪನೇ ಆದಾತುಂಡು ನನ್ನ ಆವಡೈನ ಬೋಡಿತ್ತಿನ ಆತುಂಡು ಆಂಡ ಭಾರತ ದೇಶ ಇಡೀ ವಿಶ್ವಕ್ಕೆ ಜಗದ್ಗುರು ರಾಷ್ಟ್ರ ಜಗದ್ಗುರು ರಾಷ್ಟ್ರನೇ ಶಂಕರಾಚಾರ್ಯನ ಜನ್ಮ ಕೊರ್ನಂಚಿನ ಅಪ್ಪೆ ಮಧ್ವಾಚಾರ್ಯನ ಜನ್ಮ ಕೊರ್ನಂಚಿನ ಅಪ್ಪೆ ರಾಮಾನುಜಾಚಾರ್ಯನ ಜನ್ಮ ಕೊರ್ನಂಚಿನ ಅಪ್ಪೆ ನಾರಾಯಣ ಗುರುಕುಲು ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರು ರಮಣ ಮಹರ್ಷಿಗಳು ಭಾರ್ಯಾತ್ ಸಂತ ಮಹಾಂತೇರನ ಜನ್ಮ ಕೊರ್ತಿನಂಚಿನ ಅಪ್ಪೆಲ್ಲನ ಗರ್ಭದ ಬಗ್ಗೆ ನಮ್ಮ ಯೋಚನೆ ಮನ್ಪುಗ ಆತ ಪವಿತ್ರತೆ ಇತ್ತಿನಂಚಿನ ಶಕ್ತಿದ ಕೇಂದ್ರ ಈ ದೇಶ ನಮ್ಮ ಯೋಚನೆ ಮನ್ಪೋಡು ನಮ್ಮ ಅಕ್ಕಲ ಅಪ್ಪೆದ ಪಾವಿತ್ರತೆಯಲ್ಲಿ ಇಂಚು ಏತು ಮುಟ್ಟ ನಮ್ಮ ಇವನು ಒರಿಪೋನ ಪ್ರಯತ್ನ ಮಂತದ ಅಪ್ಪೆಲ್ಲೂ ಯೋಚನೆ ಮನ್ಪೋಡು ಮಹಿಷಮರ್ದಿನಿ ಆಲು ಮುತ್ತೈದೆ ಆದ ಕುಂಕುಮರಾಗ ಶೋಣೆ ಆದ ಸೌಭಾಗ್ಯವತಿಯರಿಗೆ ಅಭಯಪ್ರದೆ ಆದ ಅನುಗ್ರಹ ಮನ್ಪುನಂಜನ ದೇವಿ ಶಕ್ತಿ ಇಡೀ ಜಗತ್ತಿಗೆ ವಿಶ್ವಗ್ ಮಹಾಲಕ್ಷ್ಮಿ ಮಾಕಾಳಿ ಮಹಾಸರಸ್ವತಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಪ್ರಬೋಧೆ ಆಯ್ನಂಚಿನ ಆ ಶಕ್ತಿ ಸ್ವರೂಪಿಣಿ ಅಪ್ಪೆಲೆಗಾರಿಂಬುನಂಚಿನ ಶಕ್ತಿ ಆಂಡಲ ಇನಿ ಅಪ್ಪೆಲ್ನ ಸ್ಥಿತಿಗತಿ ಅಪ್ಪೆಲ್ನ ಗರ್ಭಡ ಪುಟ್ಟಿನಂಚಿನ ಬಾಲ್ಯದ ಆ ಸಂಸ್ಕಾರ ಎಂಚ ನಡತ ಯೋಚನೆ ಮನ್ಪುಗ ನಮ್ಮ ಒಂದು ಭಾರಿ ಯೋಚನೆ ಮನ್ಪುಡ ಆಯ್ನ ಕಾಲಸ್ಥಿತಿಡುಲ್ಲ ಒಂದು ಗರ್ಭವತಿ ಆಯ್ನಂಚಿನ ಅಪ್ಪೆ ತನ್ನ ವರ್ಮ ತಿಂಗಳು ಬಾಲ್ಯನ ಪೋಷಣೆ ಮನ್ಪುನಾಗ ಅಲ್ಲಿ ಎಡ್ಡೆ ದೃಶ್ಯನು ತೋಡು ಎಡ್ಡೆ ತರಂಗನು ತೋಡು ನಿಸರ್ಗನ ಪ್ರೀತಿ ಮನ್ಪೋಡು ಇಡೀ ಕುಟುಂಬದೊಲೆ ಗುರು ಹಿರಿಯರೇನು ಪೂರ ಭಾರಿ ಪ್ರೀತಿಯಡು ಬಾಂಧವ್ಯಡು ತೂವೋಡು ಸಾತ್ವಿಕವಾಗಿ ನಿಂಚಿನ ಆಹಾರ ಸೇವನೆ ಮನ್ಪೋಡು ಎಡ್ಡೆ ತರಂಗಲೇನು ಆಲೋಪನೆ ಮನ್ಪೋಡು ನಮ್ಮ ಯೋಚನೆ ಮಂತದನ ಇನ್ನು ನಮ್ಮ ಗರ್ಭದ ಪರಿಸ್ಥಿತಿ ಎಂಚ ಅಂತದನು ಯೋಚನೆ ಮಂತದನ ವರ್ಮ ತಿಂಗಳು ಬುಲೆವನಂಚಿನ ಬಾಲ್ಯದ ಸ್ಥಿತಿಗತಿ ನಮ್ಮ ಯೋಚನೆ ಮನ್ಪುನಾಗ ಅಪ್ಪನ ಆ ಗರ್ಭದ ಪ್ರಸೂತಿ ಆಯ್ನಂಚಿನ ಬಾಲ್ಯ ಈ ಕರ್ಮಭೂಮಿಗೆ ಸ್ಪರ್ಶ ಆನಾಗ ಬಾಲ್ಯ ಬುಲಿಪುಂಡು ನಮ್ಮ ಸಂತೋಷ ಪಡೆಪ್ಪ ಆಯ್ತು ಅರ್ಥದಾದ ಅಂಚಿನ ವೇದನೆ ಇತ್ತುಂಡಲ್ಲ ಅಪ್ಪೆ ಆ ವೇದನೆಯನ್ನು ಸಹಿಸೊಂದು ಆ ಬಾಲ್ಯನ ತೂದು ಆನಂದ ಪಡೆಪ್ಪಲು ಅಪ್ಪೆ ಆ ಸಂದರ್ಭ ಈತೆಯ ಬಾಲೆ ಪಾತೆರ ಬರ್ಪುಜಿ ಐಕೆ ಓಲ ಗೊತ್ತಾಪುಜಿ ಪಂಡ್ರೆ ತಿನ್ನಂಚಿನ ಶಕ್ತಿಲ ಇಜ್ಜಿ ಆ ಶಕ್ತಿ ಜನ್ನಂಚಿನ ಬಾಲೆನು ಅಪ್ಪೆ ಆಯಾಯ ಸಂದರ್ಭಡು ಆಯಾಯ ಸನ್ನಿವೇಶಡು ಆ ಬಾಲೆಗೆ ಬೋಡ್ ಆಯ್ನಂಚಿನ ಶುಶ್ರೂಷೆ ಮಂತದ ಪೋಷಣೆ ಮನ್ಪುನಾಗ ಅಲ್ಲಿಗೆ ವಾ ಡಿಗ್ರಿಲ ಇಜ್ಜಿ ಅಲ್ಲಿಗೆ ವಾ ವಿದ್ಯೆಲ ಇಜ್ಜಿ ಅಲ್ಲಿಗೆ ವಾ ಟ್ರೈನಿಂಗ್ಲ ಇಜ್ಜಿ ಅಲ್ಲಿಗೆ ವಾ ಶಿಬಿರಲ ಇಜ್ಜಿ ಯೋಚನೆ ಮಂತದ ನಮ್ಮ ಇಂಚಿನ ಶಕ್ತಿ ತಿನ್ನಂಚಿನ ಅರಿವೇ ಗುರು ಪನ್ಪುನಂಚಿನ ಜ್ಞಾನದ ಪ್ರಕಾಶ ಅಪ್ಪನ ಗರ್ಭಡು ಉತ್ಪತ್ತಿ ಆದ ಅಪ್ಪನೇ ಜಗತ್ತಿಗೂ ಗುರು ಆತಿದ್ದ ನಾವು ನೆನಪುದಿನೇ ನಮ್ಮ ಯೋಚನೆ ಮಂತದನ ಇನ್ನು ಅಂಚಿನ ಅಪ್ಪೆಲ್ಲ ಸಂಸ್ಕಾರವಂತೇರ ಆವಡೊಂದಿತ್ತುಂಡ ಅಕ್ಲಿಗೆ ಐನು ಪ್ರಾಮುಖ್ಯವಾಗಿ ನಿಂಚಿನ ಪಂಚಸೂತ್ರಲು ಅರಸಿನ ಕುಂಕುಮ ತಾಳಿ ಮೂಗುತಿ ಕೈಗೆ ಕುಪ್ಪಿದ ಕಾಜಿ ಪಾವಿತ್ರತೆ ತಿನ್ನಂಚಿನ ಕಾಲುಂಗುರ ಈ ಪಾವಿತ್ರತೆಯನ್ನು ನಮ್ಮ ಎಟ್ಟು ಮುಟ್ಟು ಒರಿಪೋ ಒಂದು ಬೈದ ನಮ್ಮ ಯೋಚನೆ ಮಂತದನ ಇನಿ ಕುಂಕುಮ ಧಾರಣೆ ಮನ್ಪುನಂಚಿನ ಅಪ್ಪೆಲ್ಲು ಇನಿ ಸ್ಟಿಕ್ಕರ್ ಪನ್ಪುನಂಚಿನ ವ್ಯಾಮೋಹ ಬಲಿಯಾದ ಇತ್ತಿನ ಸಿಕ್ಕ ಗೋಡೆ ಇರ್ದು ಬಾಕಿಲಿರ್ದು ಅಲ್ಪ ಅಲ್ಪ ಪತ್ತಾದು ಸ್ಥಿತಿಜಿ ಗತಿಜಿ ಮತಿಭ್ರಮಣೆ ಆಪನ ಕಾಲ ಒಂದು ಇನಿ ವಿದ್ಯಾವಂತರಿಗೆಲ್ಲ ಮತಿಭ್ರಮಣೆ ಒಂದುಂಡು ನಮ್ಮ ಯೋಚನೆ ಮಂತದನ
ಅದಕ್ಕೋಸ್ಕರ ಪನ್ಪಿನಿ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಇತಿಹಾಸ ಭಾರಿ ಶಕ್ತಿಯುತವಾಯಿನಂಚಿನ, ಭಾರಿ ಸಾಮರ್ಥ್ಯಯುತವಾಯಿನಂಚಿನ ಅವೇನು ಕಳೆಯುವ ಕೆಲಸ ನಮ್ಮ ಮನ್ಪರೆ ಬಲ್ಲಿ ನಮ್ಮ ಯೋಚನೆ ಮನ್ಪಡು. ನಮ್ಮ ಹಿಂದುಲಾದು ಪ್ರತಿ ಒರಿಯನ ಅಭಿವೃದ್ಧಿ ಒರಿಯನ ಎಡ್ಡೆ ಕೆಲಸಕ್ಕೆ ನಮ್ಮ ಪ್ರೋತ್ಸಾಹ ಕೊಡ್ದು ಮತ್ಸರ ಮನ್ಪುನಂಚಿನ ಮೊಸರ ಮನೋಭಾವನ ಸುರುಕು ಬಿಡುಪುನಂಚಿನ ಕೆಲಸ ಆವಡು. ಉಪಕಾರ ಸ್ಮರಣೆ ಮನ್ಪುನಂಚಿನ ಕೃತಜ್ಞರಾಪುನಂಚಿನ ಕೆಲಸ ಮನ್ಪಡು. ಉಪಕಾರ ಸ್ಮರಣೆ ಮನ್ಪುನಂಚಿನ ಚಿಂತನೆ ಪ್ರತಿ ಒರಿ ಹಿಂದುಳ್ದ ಬರಡು. ಮರಣಗ ಸೈತಂಡ ಮರಣಗ ಪನಡು ಸಾವುಗ ಪನಡು ಪನ್ಪುನ ಭ್ರಮೆನ ಬಿಡ್ದು ನಮ್ಮ ಹಿಂದುಲೇಟು ಏರಗಾಂಡಲ ಒಂಜಿ ಅವಘಡ ಅನ್ನ ಅಪಘಾತ ಅಂಡ ಅತ್ತಂಡ ಬೇನೆ ಅಂಡ ಅನುಕಂಪದ ರಡ್ಡು ಪಾತೆರ್ರೆಲ್ಲ ಅನುಕಂಪಗೆ ಎಲ್ಲ ನಮಕ್ಲ ಉಂಡು ಪನ್ಪುನ ಮನೋಭಾವನ ಉದ್ದೀಪನ ಮನ್ಪುನ ಕೆಲಸ ಮಹಿಷ ಮರ್ದಿನ ಈ ಬ್ರಹ್ಮ ಕಲಶೋತ್ಸವದ ಸನ್ನಿವೇಶಡು ಇಡೀ ದೇಶಡು ಇಡೀ ಜಗತ್ತಿಡ ಆವಡ ಇನ್ನೊಂಚಿನ ಅವಶ್ಯಕತೆ ಉಂಡು. ನಮ್ಮ ಯೋಚನೆ ಮನ್ಪುಡ ಕಾಲಸ್ಥಿತಿ ನಮ್ಮ ಯೋಚನೆ ಮಂತದನ ಇನಿ ನಮ್ಮ ಪರಿಸ್ಥಿತಿ ನಮ್ಮ ಯೋಚನೆ ಮನ್ಪುಗ ಜಾತಿ ಪನ್ಪುನ ಸಂಘರ್ಷದ ದೇವಲೈ ನೀತಿನ ಪದ ರಾಷ್ಟ್ರ ಕಟ್ಟುನ ಕೆಲಸ ಆವಡು. ನನ್ನ ದುಂಬದ ದಿನೊಟ್ಟು ಬರ್ಪುನಂಚಿನ ಈ ರಾಷ್ಟ್ರ ಸದಾಶಿವ ಶೆಟ್ಟರು ಪಂಡಿ ಲೆಕ್ಕನೆ, ಪ್ರಸಾದ್ ಭಂಡಾರ್ಲು ಪಂಡಿ ಲೆಕ್ಕನೆ ನಮ್ಮ ಕ್ಷಾತ್ರ ತೇಜಸ್ಸರ ಪ್ರಭಾವ ಒಟ್ಟಾವಡನ್ನಾಂಡ ನಮ್ಮ ಮನಸ್ಸು ಒಂಜಾವಡು, ನಮ್ಮ ಭಾವನೆ ಒಂಜಾವಡು, ನಮ್ಮ ಕರ್ಮ ಒಂಜಾವಡು, ನಮ್ಮ ಮನ್ಪುನಂಚಿನ ಈ ಸತ್ಫಲ ಇನಿ ಮಹಿಷಮರ್ದಿನ ಪುಂಚಾಡು ಮಹಿಷಮರ್ದಿನ ಬ್ರಹ್ಮ ಕಲಶದ ಮಾತ್ರತ್ ನನ್ನ ಊರೂರು ಲೋಕಲೋಕಡ ಅಪುನಂಚಿನ ಬ್ರಹ್ಮ ಕಲಶಡು ಪ್ರತಿ ಒಂಜಿ ಕಡೆ ಇಟ್ಲ ಆ ಸದ್ಭಾವನದ ಪ್ರತೀಕವಾಯಿನಂಚಿನ ಸಾಮೂಹಿಕವಾಯಿನಂಚಿನ ಪ್ರಾರ್ಥನೆ ಮನಸ್ಸಿಗೆ ಮುಟ್ಟು ಲೆಕ್ಕ ಕದಕ್ ತಟ್ಟು ಲೆಕ್ಕ ಮನ್ಪುನಂಚಿನ ಪ್ರಾರ್ಥನದ ಅವಶ್ಯಕತೆ ಪ್ರತಿ ಶ್ರದ್ಧಾ ಕೇಂದ್ರದ ಅವಧಾನ ಅವಶ್ಯಕತೆ ಉಂಟು. ದೇವಸ್ಥಾನ ಪನ್ಪುನ ಪವಿತ್ರ ಕ್ಷೇತ್ರ ನಮ್ಮ ಬ್ರಹ್ಮ ಕಲಶ ಭಾರಿ ಪುರ್ಲುಡು ಮನ್ಪುವ ಭಾರಿ ಖರ್ಚು ಮನ್ಪುವ ಆಟ ದೇವಸ್ಥಾನದ ಆ ಉಲಯದ ಗರ್ಭಗುಡಿತ ಪರಿಸರ ನಮ್ಮ ಆ ಪಾವಿತ್ರತೆಯನ್ನು ಎಂಚು ಒರಿಪುನ ಕೆಲಸ ಮಂತೊಂದಿಲ್ಲ. ಆ ಪಾವಿತ್ರತೆ ಒರಿಪೋಡು ಬಂದಾಂಡ ಐತ ಉಲಯ ಊಲ ಪಾತೆರ ಬಲ್ಲಿ ನಿಶಬ್ದ ಅಪ್ಪೋಡು. ಆ ಸಾನ್ನಿಧ್ಯಡು ಶಂಖ ಜಾಗಟೆ ಮಂತ್ರದ ತರಂಗದ ಶಬ್ದ ಅನಾವರಣಾವರಣ ಪ್ರಭಾವಲಯ ಪ್ರಸರಣಾಪುನಂಚಿನ ಆ ಸನ್ನಿವೇಶ ಅಲ್ಪ ನಿರಂತರವಾದ ನಡತೊಂದೆಪ್ಪುನಂಚಿನ ಪರಿಸ್ಥಿತಿ ಬಂದಾಗ ಅವಳು ನಮ್ಮ ಓಲ್ಲ ವ್ಯತಿರಿಕ್ತವಾದ ಪಾತ್ರ ಬರಲಿ. ದೇವರನ್ನ ಪೂಜೆ ಅನಗ ದೇವರನ್ನ ಪ್ರಾರ್ಥನೆ ಅನಗ ಪ್ರತಿ ಅಕ್ಷರಡು ನಮ್ಮ ಮನಸ್ಸನ್ನು ಆ ಪ್ರಾರ್ಥನೆದಲ್ಲಿ ಜಿಂಜಾವನ ಕೆಲಸ ಮನ್ಪೋಡು ಒಂದೇತ ಅವಶ್ಯಕತೆ ಒಂದು ಪಾವಿತ್ರತೆ ಹೆಚ್ಚಾವನ ಕೆಲಸ ಮನ್ಪೋಡು. ಒಂದು ದೇಶದ ಪ್ರತಿ ಒಂಜಿ ಪ್ರಾರ್ಥನಾ ಮಂದಿರಡು ದೇವಸ್ಥಾನಡು ಮಠ ಮಂದಿರಡು ಭಜನಾ ಮಂದಿರಡು ಆಬೋಡ ಏನ ಅವಶ್ಯಕತೆ ಉಂಟು. ನಮ್ಮ ಯೋಚನೆ ಮನ್ಪೋಡು ಇನ್ನು ಪುಂಚದ ಈ ಮಹಾಮಲ್ಲ ಗ್ರಾಮ ಬರೀ ಸಾಮರ್ಥ್ಯಿಕ ಎತ್ತಿನಂಚಿನ ಗ್ರಾಮ, ಕ್ಷಾತ್ರ ತೇಜಸ್ಸದ ಪ್ರಭಾವ ಎತ್ತಿನ ಗ್ರಾಮ, ನಮ್ಮ ಪೂರ ಒಂಜೇ ಪನ್ಪುನ ತೋಜೋಂಚಿನ ಪ್ರಭೇತ ಅನಾವರಣ ಮಂತಿನಂಚಿನ ಗ್ರಾಮ. ಮೂಲ ರಾಜಕೀಯದ ವೈಪರೀತ್ಯಪ್ಪು ವ್ಯಕ್ತಿತ್ವದ ವೈಪರೀತ್ಯಪ್ಪು ಓವಿ ಇತ್ತುಂಡಲ್ಲ ಅವೇನು ಪೂರ ಮೀಡ್ದು ನಿಖಲು ಈ ಸಾಧನೆ ಮಂತದರತ ಒಂದು ಅಪ್ಪೆನ ಮಹಿಮೆ, ಒಂದು ಅಪ್ಪೆನ ಲೀಲೆ, ಕಲ್ಲುಟ್ಟಿ ಅಪ್ಪೆನ ಶಕ್ತಿ, ಮೂಲಿತ್ತಿನ ದೈವದ ಮಹಿಮೆ ನಿಖಲು ಪೂರ ಅರ್ಥ ಮಂತ ನೋಡು. ಇನ್ನು ಸದಾಶಿವಣ್ಣ ಪಂಡಿ ಲೆಕ್ಕನೆ ಆ ಸದಾಶಿವಣ್ಣನ ವ್ಯಕ್ತಿತ್ವ ಇನಿ ನಮ್ಮ ಇಂಚಿನ ವ್ಯಕ್ತಿಲು ಅಕಡ ನಮ್ಮ ಕಲ್ಪನೆ ಭಾರಿ ಉಂಡು. ಆರು ದಾನ ಕೊರ್ಪುನ ಇರ್ದಿಲ್ಲ ಹೆಚ್ಚ ಆಡ ಕರ್ಪುನ ಅಂಚಿನ ಅಂಶ ಭಾರಿ ಉಂಡು. ಯಾನು ಅರೇನು ಭಾರಿ ವರ್ಷ ಹೊಡೆದು ಎಂಕಲು ತೂತಿ ನಕಲು ಎಂಕಲ ಕೊಂಡೇವರು ಶ್ರೀ ಎನ್ನ ಗುರುಕುಲು ಎನ್ನ ಶಿಷ್ಯ ನಕಲು ಅಂಜನೆ ಒಡೆಯೂರು ಶ್ರೀಗಳು ಎಂಕುಲು ಪೂರ ಎಂಕ್ಲೆಗೆ ಆರು ಎಂಕಲ ಕ್ಷೇತ್ರದ ಬೆಳವಣಿಗೆಗೆ ಪ್ರತಿ ಒಂಜಿ ಹೆಜ್ಜೆಗೆ ಎಂಕಲನೊಟ್ಟಿಗೆ ಪುನಃ ಆದ್ರೆ ಈತ ಮಲ್ಲ ಸಂಸ್ಥೆ ಉಂಡು, ಈತ ಮಲ್ಲ ಕಚೇರಿ ಉಂಡು. ಯಾನು ಪೋದಿತ್ತೆ ಆತ ಜನ ಬೆನ್ನಿಬೆನ್ನೊಂದಿಲ್ಲ, ಆತ ಮಲ್ಲ ಸಂಸ್ಥೆನ ಪತೊಂದಿಲ್ಲೇರು. ಆ ಸರಳ ವ್ಯಕ್ತಿತ್ವ ಅರೆಗೂ ಕೊಡ್ತೆ ಬಂದ್ಪುನೇ ಎಲ್ಲ ಕೇಂಡಾರೆ ಗೊತ್ತು ಬಂದ ಅಲ್ಲಿ ಓಲು ಕೊಡ್ತೇರು ಬಂತು. ಅಂಚಿನ ದಾನಿಲ್ನ ಅವಶ್ಯಕತೆ ಇನ್ನಿತ ಹಿಂದೂ ಸಮಾಜ ಅಂಚಿನಕ್ಲೆಗೆ ಅಪವಾದ ಪಾಡುನಿ ಅಪಕೀರ್ತಿ ಮನ್ಪುನಿ ಬಿಡಲೆ ಅಕಲು ದಾರ್ಶನಿಕರಾದ ಈ ಅಪ್ಪನ ಸೇವೆಗೋಸ್ಕರ ಹಿಂದೂ ಸುದೃಢವಾಯಿನಂಚಿನ ಹಿಂದೂ ಸಮಾಜದ ಕಷ್ಟದ ದಿನಟು ಏತೋ ಮಠ ಮಂದಿರ ಆಶ್ರಮ ಶಾಲೆಗೆ ಪ್ರೇರಕ ಶಕ್ತಿ ಆದ ಇನಿ ಕನ್ಯಾನ ಸದಾಶಿವ ಶೆಟ್ಟರು ಆರ್ನ ಕುಟುಂಬ ಆರ್ನ ಗುತ್ತದ ಇಲ್ಲದ ಆ ಮಣ್ಣದ ಸತ್ಯದ ಮೈಮೇರ್ದ ಹತ್ರವು ನಡತೊಂದುಂಡು ನೆನಪುದಿಲ್ಲ ಅಂಚಿನ ಮಣ್ಣಡು ಪುಟದ ಬತ್ತಿನ ಅಂಚಿನ ಐ ಕುಮಾರೇ ಅಪ್ಪನ ಗರ್ಭಡು ಆರ್ನ ಅಪ್ಪನ ಗರ್ಭಡು ಜನ್ಮ ಬತ್ತಿನ ಅಂಚಿನ ಈ ಬಾಲೆ ಇನಿ ಸಮಾಜಡು ಪ್ರತಿಷ್ಠಿತವಾಯಿನಂಚಿನ ಧರ್ಮದ ಸಂದೇಶ ಕೊರ್ಪುನ ಪಜ್ಜೆಗೆ ಅಕುಲ್ ಕೊರ್ಪುನ ಅಂಚಿನ ಸಾಕಾರ ಇತ್ತಂಡ ನಮ್ಮ ಅರ್ಥವಂತೋ ನೋಡು. ಈ ಮಹಿಷಮರ್ದಿನ ಮಹಿಮೆದಾದ ಅಪ್ಪನ ಲೀಲೆದಾದ ಇನಿ ನಿಕುಲು ಈತ್ ಶ್ರದ್ಧೆಡು ಈತ್ ನೆಷ್ಟಿಡು ಈತ್ ಭಕ್ತಿಡು ಈ ಸೇವೆನ ಮಂತೊಂದು ಬೈದಾರೆ. ಒಂದು ನಲ್ಲಾತ ಬೆಳಗೆರೆ ಉಂಡು ಈ ಕ್ಷೇತ್ರ
ಯಾನು ಸುರತ ಬ್ರಹ್ಮ ಕಲಶಡ್ಲ ಪಂತೆ ರಡ್ನೇ ಬ್ರಹ್ಮ ಕಲಶಡ್ಲ ಪಂತೆ ಮೂಜನೇ ಈ ಬ್ರಹ್ಮ ಕಲಶಡ್ಲ ಪನೊಂದಿಲ್ಲ ಒಂದು ಸಾಮಾನ್ಯ ಕ್ಷೇತ್ರ ಯಾರಿದೆ ಪಾಶ್ಚಾತ್ಯ ರಾಷ್ಟ್ರದ ಜನಕ್ಲೆನ್ನ ಈ ಕ್ಷೇತ್ರ ಸಾನ್ನಿಧ್ಯ ತರ್ಪಾದು ನನಾತ್ ಆಧ್ಯಾತ್ಮದ ಶಕ್ತಿಗೆ ಭೌತಿಕವಾಯಿನಂಚಿನ ಚಿಂತನೆಗೆ ಪಾರಮಾರ್ಥಿಕವಾಯಿನಂಚಿನ ಮೌಲ್ಯಗೆ ನಮ್ಮ ಜೋಕುಲ್ನ ಬದುಕಿಗೆ ಕೊರ್ಪುನಂಚಿನ ಅರ್ಥವ್ಯವಸ್ಥೆಯನ್ನು ವಿದ್ಯಾವಾರಿಧಿ ಸರಸ್ವತಿಯಾದ ಜೋಕ್ಲಿಗೆ ವಿದ್ಯೆದ ಮೂಲಕ ವಿವೇಕ ವಿನಯ ಸಹನಾಶಕ್ತಿ ಭಾರತೀಯ ಸಂಸ್ಕಾರಯುತವಾಯಿನಂಚಿನ ಬದುಕಿನ ನಿರ್ವಹಣ ಮನ್ಪುರಂಚಿನ ಒಂಜಿ ಸಂಸ್ಕಾರ ಕೇಂದ್ರನೇ ಈ ಸಾನ್ನಿಧ್ಯ ದುಂಬುದ ದಿನ ಟಯರುಂಡು ನೆನಪುದಿಲ್ಲ ನಮ್ಮ ಯೋಚನೆ ಮನ್ಪೋಡು ಇಂಚಿನ ಒಂಜಿ ಸಾನ್ನಿಧ್ಯ ಇಂಚಿನ ಒಂಜಿ ಪವಿತ್ರ ಕ್ಷೇತ್ರ ನಿಕುಲು ಒವೇ ಭಿನ್ನಾಭಿಪ್ರಾಯ ಬಿಡ್ಲಿ ಪ್ರತಿ ಧಾರ್ಮಿಕ ಶ್ರದ್ಧಾ ಕೇಂದ್ರ ಒವೇ ಕ್ಷೇತ್ರ ನಮ್ಮ ಭಿನ್ನಾಭಿಪ್ರಾಯನ ಬಿಡ್ದು ನಮ್ಮ ಹಿಂದುಲಾದ ನಮ್ಮ ಒಂಜಪ್ಪೆ ಜೋಕುಲಾದ ಆ ದೇವಿನ ಸಾನ್ನಿಧ್ಯ ನಮ್ಮ ಸೇವಮಂತಂಡ ನಮ್ಮ ಸುದೃಢವಾಯಿನಂಚಿನ ಹಿಂದೂ ಸಮಾಜದ ಶಕ್ತಿ ಒವ್ವೇ ಆಘಾತಕಾರಿ ಘಟನೆಲ್ಲ ನಡಪೆರೆ ಈ ಸಾನ್ನಿಧ್ಯ ಬಿಡ್ಪೂಜಿ ಸರಿಯಾದ ಅರ್ಥ ಮಂತವನ್ನೇ ಮುರಣಿ ನಾವು ಕುಡ್ಲಾಡು ಆ ಕುಕ್ಕರ್ ಒಂಜಿ ಇಂಥ ಪ್ರಕರಣ ನಡೀತು ಐಟ್ ಒಂಜಿ ಸೊತ್ತು ಇತ್ತನು ಭಾರಿ ಸೂಕ್ಷ್ಮವಾಯಿನ ಅವು ಎಲ್ಲ ಭ್ರಷ್ಟಾದ ಪೋತುಂಡ ಅಲ್ಪ ಜಿಂಜಾಹನ ಅವತ ಆತು ಅವು ಆಯ್ನಿ ಕಂಕನಾಡಿ ಗರಡಿದೆ ಎದುರು ಕೋಟಿ ಚೆನ್ನೈರು ಇಡೀ ದಕ್ಷಿಣ ಕನ್ನಡ ಮಾತ್ರತ್ ಇಡೀ ವಿಶ್ವಗೆ ಆದರ್ಶವಾಯಿನಿಂಚಿನ ಶಕ್ತಿ ಕೇಂದ್ರವು ನಮ್ಮ ಜಗತ್ತಿಡು 275 ದೇಶಡು 275 ಗರಡಿಡು ಆರಾಧನೆ ಮನ್ಪುನ ಶಕ್ತಿ ಕೇಂದ್ರದ ಮೈಮೆದ ಆ ಪರಿಸರಡು ಅವು ಎಂಚ ಆನಂದ್ ಆ ಅಧಿಕಾರಿಗಳು ಎಂಡ ಪನೊಂದುಲ್ಲೇರು ಒಂದು ಭಾರಿ ವಿಸ್ಮಯ ಅದಕ್ಕೋಸ್ಕರ ಏನು ಪನ್ಪೆ ನಮ್ಮ ಪರಶುರಾಮ ಸೃಷ್ಟಿ ದಕ್ಷಿಣ ಕನ್ನಡ ಜಿಲ್ಲೆದ ಮಣ್ಣದ ಶಕ್ತಿದ ಮಹಿಮೆ ಅಗಾಧವಾಯಿನಂಚಿನ ಗುತ್ತು ಬಾರಿಗೆದ ಧರ್ಮ ಚಾವಡಿದು ಗದ್ದಿಗೆಡು ಸತ್ಯದ ಮದಿಪು ಕೊಟ್ಟುಪುನ ಕೊಡಿಯಾಡಿಟ್ಟು ಮನಸ್ಸಿಗೆ ಮನಪೂರ್ವಕ ಸಮಾಜನ ಒಟ್ಟು ಮನ್ಪುನಂಚಿನ ಸಂದೇಶ ಕೊರ್ಪುನ ದೈವಾರಾಧನೆ ಇನ್ನು ದೈವಾರಾಧನೆ ಬಗ್ಗೆ ನಮ್ಮ ಭಾರಿ ಯೋಚನೆ ಮನ್ಪೋಡು ಒಂಜಿ ಪ್ರತಿಷ್ಠಿತವಾಯಿನಿಂಚಿನ ಬ್ರಾಹ್ಮಣ್ಯ ಬಂಟ ಸಮಾಜದ ಆಧಾರ ರಹಿತವಾಯಿನಿಂಚಿನ ಪತ್ತಿನಂಚಿನ ಈ ವ್ಯವಸ್ಥೆ ಇಡೀ ಸಮಾಜನ ಒಟ್ಟು ಮಂತದ್ದು ಇಡೀ ಸಮಾಜನ ಒಟ್ಟು ಮಂತದ್ದು ಇಡೀ ಸಮಾಜಗೆ ಒಂಜಿ ಕೊಡಿಡಾಡಿಟ್ಟು ಜನಸಾಮಾನ್ಯರದ ಬತ್ತಿನ ಪೂರಕಗಳ ಒಂಜಿ ಪ್ರಸಾದ ಕೊರ್ಪಿನ ಒಂಜಿ ಸಂಸ್ಕಾರಯುತವಾಯಿನಿಂಚಿನ ಬದುಕನ್ನು ಕಟ್ಟುನಂಚಿನ ವ್ಯವಸ್ಥೆ ಎತ್ತಂಡ ಅವು ದೈವಾರಾಧನೆ ನಮ್ಮ ನೆನಪು ದೇವಡು ಇನಿ ಏತೋ ಗುತ್ತು ಬಾರಿಗೆದ ಧರ್ಮ ಚಾವಡಿದ ಗದ್ದಿಗೆಡು ಪೊರ್ತುನಂಚಿನ ನಂದಾದೀಪ ಇನಿ ಪರಶುರಾಮ ಷಷ್ಠಿಡು ಇಂಚಿನ ಸದಾಶಿವಣ್ಣನು ಅಂಚಿನ ನಗರಿ ವಿವೇಕರೇನು ಪ್ರಸಾದ್ ಭಂಡಾರಿ ಇಂಚಿನ ಏತೇತೋ ಮಾ ಜನಕ್ಲೇನು ವಾವ ರಾಷ್ಟ್ರಗೆ ಪೋದು ಅವ ಒಂಜಿ ವ್ಯವಸ್ಥೆ ಅಕಲು ಆ ಉದ್ಯಮನ ಸೃಷ್ಟಿ ಮಂತದ ಆ ಉದ್ಯದ ಮನಕ ನನಾತು ಜನ ಸಂಸಾರರಿಗೆ ದುಪ್ಪುದ ಬಟ್ಟಲನ್ನು ಪತ್ತವನಂಚಿನ ಕೆಲಸ ಮಂತದಿತ್ತಂಡ ಪರಶುರಾಮ ಸೃಷ್ಟಿಡಿತ್ತಿನಂಚಿನ ಧರ್ಮ ಚಾವಡಿತ್ತಿನಂಚಿನ ಗದ್ದಿಗೆದ ಆ ಸತ್ಯದ ಮೈಮೆದ ಮದಿಪುಲೊಂದು ನಮ್ಮ ಪೂರೆಲ್ಲ ಗಂಟಾಘೋಷವಾದ ಪನ್ಪುರತುಲೈ ನಮ್ಮ ಗ್ರಾಮ ದೇವಿಯರು ನಮ್ಮ ಸೀಮೆ ದೇವಿಯರು ನಮ್ಮ ಕುಟುಂಬದ ದೈವ ದೇವಿಯರು ಮುಡಿಪದ ವೆಂಕಟರಮಣ ದೇವಿಯರು ನಮ್ಮ ಮೂಲ ನಾಗದೇವಿಯರು ಒಂದು ಪೂರ ನಮ್ಮ ದೇಶದ ಮನ್ನದ ಶಕ್ತಿ ಇದೇನು ಜೋಕ್ಲೆಗೆ ತೆರಿಪವನಂಚಿನ ಜೋಕ್ಲೆಗೆ ಮನಸ್ಸಿಗೆ ಪೊಗ್ಗಾವನಂಚಿನ ಜೋಕ್ಲೆಗೆ ಆ ಮಹತ್ವನ ಪನ್ಪುನಂಚಿನ ನಮಕ ಹಿರಿಯಕಲು ಮಂತಿನ ಸಾಧನೆನು ಜೋಕ್ಲೆಗೆ ಮನವರಿಕೆ ಮನ್ಪುನಂಚಿನ ನನ್ನ ಒಂಜಿ 5 ವರ್ಷ ಪಂಡ ಕಲ್ತಿನ ಜೋಕ್ಲೆಗೆ ಅಕಲ್ನ ಅಜ್ಜರ ಪುದರ್ಸೋಡ್ನ ನೆಟ್ಟಿಡೆ ತೂಡೋ ಇಂಚಿನ ಪರಿಸ್ಥಿತಿ ಬರಂದಿಲ್ಲಕ್ಕ ನಮ್ಮ ಜಾಗ್ರತೆ ರಾಪಿನ ಅವಶ್ಯಕತೆ ಉಂಡು ಪನದು ದೇವೇರು ಪುರೇರೆಲ್ಲ ಎಡ್ಡೆ ಮನ್ಪಾಡು ಇನಿ ಆಯ್ನಂಚಿನ ಈ ಕಾರ್ಯಕ್ರಮ ಧರ್ಮಸ್ಥಳದ ಎಗ್ಡೇರು ಬರೋಡು ಇತ್ತಂಡು ಕಾಣೆ ಮುಟ್ಟಲ್ಲ 11-16 ಗಂಟೆ ಮುಟ್ಟಲ್ಲ ನಾನು ಆಡ ಸಂಭಾಷಣೆ ಪಾತಿರೊಂದು ಇತ್ತೆ ಆರ್ನ ಬರ್ಪನ ಜಿಂಜ ಪ್ರಯತ್ನ ಇತ್ತಂಡು ಬಯ್ಯನಾಗ ಬೇತೆ ಒತ್ತಡ ನಿಮಿತ್ತ ಅರೆಗೆ ಬರ್ರೆ ಆಯ್ಜಿಂಡಲ್ಲ ಆ ಧರ್ಮಸ್ಥಳ ಮಂಜುನಾಥ ಸ್ವಾಮಿನ ಧರ್ಮದೇವತೆನ ಅನುಗ್ರಹ ಉಂಡು ಈ ಕ್ಷೇತ್ರ ನನ್ನನಾಥ ಬೆಳಗಡೆಂದು ಸಂದೇಶನು ನಮ್ಮ ಮುಖೇನ ಕೊಡ್ತೇರು ನಾನು ದುಂಬಗ್ಲ ಮೂಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನವೋದಯ ಶ್ರೀಶಕ್ತಿ ಕುಟುಂಬಶ್ರೀ ಒಡಿಯೂರು ಗ್ರಾಮ ವಿಕಾಸ ಬೇರೆ ಸಂಘ ಸಂಸ್ಥೆಗಳು ರಾತ್ರಿ ಪಗೆಲು ಬೆನ್ನಿ ಬಂದಿನಂಚಿನ ದಕ್ಷಿಣ ಕನ್ನಡ ಜಿಲ್ಲೆಡು ರಾಷ್ಟ್ರೀಯ ಸ್ವಯಂ ಸೇವಕದ ಆ ಸ್ವಯಂ ಸ್ಫೂರ್ತಿದ ರಾಷ್ಟ್ರೀಯತೆದ ಶಕ್ತಿನ ಅನಾವರಣ ಮಂಚಿನಂಚಿನ ಧರ್ಮಕ್ಷೇತ್ರವಾದ ಪುಂಚ ಮೆರವಂದಿತ್ತಿನ ಈ ಕ್ಷೇತ್ರ ನನನಾಥ ಬೆಳಗಡು ಪೂರೆರೆಗಳ ಅಕಲಕಲ ಸಾಮರ್ಥ್ಯ ಅಕಲಕಲ ಸೇವೆಗೆ ನನಲಾತ ಶಕ್ತಿ ಕೊರ್ಪನ ಕೆಲಸ ಅಪ್ಪೆ ಮಹಿಷಮರ್ದಿನಿ ಮನ್ಪೊಡೊಂದು ಪ್ರಾರ್ಥನೆ ಮಂತಂದು ಸದಾಶಿವಣ್ಣನ ಹೇರೆಂಬ ಇಂಡಸ್ಟ್ರಿ ಪನ್ಪುನ ಐತಿ ಎತ್ತೋ ಜನ ಅಕಲ ಸಂಸಾರ ಇನಿ ಜೀವನ ಮಂತೊಂದುಂಡು ಬೆನ್ನಿಂದುಂಡು ಆರ್ನ ಸಂಸ್ಥೆದ ಪ್ರಗತಿ ನನಲಾತ ಆವಡು ನನಲ ಸಾಮಾಜಿಕವಾದ ಧಾರ್ಮಿಕವಾದ ಶೈಕ್ಷಣಿಕವಾದ ಸೇವೆ ಮನ್ಪರೆ ಅರೆಗೆ ಆರೋಗ್ಯಪೂರ್ಣ ಶಕ್ತಿನ ಅಪ್ಪೆ ಆ ಮಹಿಷಮರ್ದಿನಿ ಸದಾ
ಕೊರಡು ನನಲಾತ್ ಮಹಿಷಮರ್ದಿನ ಈ ಸನ್ನಿಡೇಡು ಮಾರಪ್ಪಣ್ಣನ ಅಂಚನೆ ರಂಗಮೂರ್ತಿನ ಕೆಲವು ಯೋಜನೆಗಳು ಪಂತೆರೆಂಡ ಅವೇನು ಸಾಕಾರ ಮನ್ಪರೆ ಸದಾಶಿವಣ್ಣನ ಸಾಕಾರ ನನ್ನ ದುಮ್ಮಗ್ಲ ಒಪ್ಪಡು ಆ ಯರಂಬ ಮಹಾಗಣಪತಿನ ಅನುಗ್ರಹದ ಮೂಲಕ ಆ ಸಂಸ್ಥೆದ ಖ್ಯಾತಿ ಕೀರ್ತಿ ಸೂರ್ಯಚಂದ್ರಪ್ಪನ ಕಾಲ ಮುಟ್ಟದ ಬೆಳಗದ ಬರಡು ಅಕಲ ಗುತ್ತು ಬಾರಿಗದ ಆ ಧರ್ಮದೈವಲ್ನ ಆ ಶಕ್ತಿದ ಮಹಿಮೆದ ಲೀಲೆ ನಿರಂತರವಾದ ಅಕಲನ ಜೀವನಡು ಊರ ಪುರವಡ್ದ ಖ್ಯಾತಿ ಕೀರ್ತಿಗೆ ಶಕ್ತಿ ಆವಡಂದು ಪ್ರಾರ್ಥನೆ ಮಂತದ್ದು ಅಂಚನೆ ನೀತ ವೇದಿಕೆ ಹಿಡಿತೀನಿ ಅಂಚನ ಪ್ರಸಾದ್ ಭಂಡಾರ್ಲು ನಮ್ಮ ಹಿಂದೂ ಧರ್ಮಗೆ ಮಲ್ಲ ಶಕ್ತಿ ಆಯ್ನಾರು ಹಿಂದೂ ಧರ್ಮಗೆ ಶಕ್ತಿ ಮಾತ್ರತ್ತೆ ಒಂಜಿ ಬಡವೆರೆಗೆ ಜನಸಾಮಾನ್ಯರೆಗ್ಲ ಇನಿಕ್ಲ 10 ರೂಪಾಯಿ ಮರ್ದಗೊರ್ಪುನ ಡಾಕ್ಟ್ರ್ ಇತ್ತೇರಂಡ ಅತ್ತಂಡ ದುಡ್ಡು ದೇತನಂದೆ ಸೇವೆ ಮನ್ಪುನ ಡಾಕ್ಟ್ರ್ ಇತ್ತಂಡ ಆ ಕೀರ್ತಿ ಪ್ರಸಾದ್ ಭಂಡಾರಿಲಿಗೆ ಸಂದಾಯ ಅವಡು ಬಹುಶಃ ಅವ್ರನ್ನ ಆ ಮನೆತನದ ಗುತ್ತು ಬಾರಿಗೆದ ಧರ್ಮಚಾವಡಿದ ಗದ್ದಿಗೆಡಿತ್ತಿನ ಸತ್ಯದ ಮಹಿಮೆಲ್ಲ ಅಕಲ್ನಲ್ಲಿ ಹಿಡ್ದಲ ನನಾತ್ ಸಾಮಾಜಿಕವಾದ ಧಾರ್ಮಿಕವಾದ ಶೈಕ್ಷಣಿಕವಾದ ರಾಜಕೀಯವಾದ ಪುರಾಕ್ಷೇತ್ರಡು ತನ್ನನೇ ಸೇವೆ ಮಂತಿನ ಅರೆಗೆ ನನಲಾತ ದೇವರು ಆರೋಗ್ಯ ಬಾರಿಗೆಯನ್ನು ಕೊರಡು ಅಂಚನೆ ಅವ್ರನ್ನ ಧರ್ಮಪತ್ನಿ ಶಾಸಕರಾದ ದುಂಬು ಸೇವೆ ಮಂತಿನಾರು ಅರೆಗ್ಲ ಇನ್ನು ನನಾತ್ ಸಾಮಾಜಿಕ ಕ್ಷೇತ್ರದ ಧಾರ್ಮಿಕ ಕ್ಷೇತ್ರದ ರಾಜಕೀಯ ಕ್ಷೇತ್ರದ ನನಾತ್ ಸಮಾಜಮುಖಿ ಬೆಳವಣಿಗೆ ಸೇವೆ ಮನ್ಪುನಂಚಿನ ಅಪ್ಪೆಲೆಗೆ ಶಕ್ತಿ ಆಪುನಂಚಿನ ಸಾಮರ್ಥ್ಯನ ಕೊರ್ಪುನಂಚಿನ ಅಪ್ಪೆ ಮಲ್ಲಿಕಾ ಪ್ರಸಾದ್ರಿಗೆ ಆ ಮಹಿಷಮರ್ದಿನಿ ಅನುಗ್ರಹ ಮನ್ಪಡೋದು ಪ್ರಾರ್ಥನೆ ಮಂತದ್ದು ವೇದಿಕೆ ಹಿಡಿತಿನ ಪೂರ್ಯರೇಗ್ಲ ಉದಯ್ ಕುಮಾರಪ್ಪು ಮಾರಪ್ಪಣ್ಣೆ ಆರು ಜವಣೆ ಅರೆ ಪ್ರಾಯಾಂಡಲ ಆರು ದಿನ ಮಹಿಷಮರ್ದಿನ ಸೇವೆ ಮಂತಿನಾರು ಆರು ಜವಣೆ ಆವೊಂದುಲ್ಲೇರು ಓಕೆ ಎಲ್ಲ ಜವಣೀರು ಪಂಡೀರು ಒಂಜಿ ಮಂಜಲ್ದ ಒಂದು ಕೇಸರಿಲ ಪಾಡ್ದುಂಡು ಎಡ್ಡೆ ಇತ್ತುಂಡು ಖಂಡಿತ ಆರು ದುಂಬದ ದಿನಟು ಮಹಿಷಮರ್ದಿನಿ ಪಾಡವರು ಅರೆ ಆ ಭಾವನೆ ಉಂಡು ಆ ಮನಸ್ಸು ಉಂಡು ಆ ನಿಷ್ಠೆ ಉಂಡು ಬೊಕ್ಕ ಸಮರ್ಪಣಾ ಭಾವದ ಅವ್ರನ್ನ ಸೇವೆ ಮುಲು ಯಥಾವತ್ತಾದ ಮಂತದೇರು ಅರೆಗ್ಲ ಅವ್ರನ್ನ ಕುಟುಂಬಗ್ಲ ಅಪ್ಪೆ ಸದಾ ರಕ್ಷಣೆ ಮನ್ಪಡು ಉತ್ತರೋತ್ತರ ಅಭಿವೃದ್ಧಿ ಮನ್ಪಡು ಪ್ರಾರ್ಥನೆ ಮಂತದ್ದು ಅಂಚನೆ ನಮ್ಮ ಹರೀಶ್ ಪುಂಜೇರಿ ಇನ್ನೇ ನಮ್ಮ ದೇಶಡು ಒಂಜಿ ನನಾತ್ ಉನ್ನತ ಸ್ಥಾನಡು ನನಾತ್ ಮಲಮಲ್ಲ ಸ್ಥಾನಮಾನಕ್ಕೆ ಪೋಪುನ ಯೋಗ್ಯತೆನು ಬೊಕ್ಕ ಅಪ್ಪನ ಅನುಗ್ರಹನು ಆ ಸ್ಥಾನಮಾನಡು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ನನಲಾತ್ ಕೀರ್ತಿನ ಸಂಪಾದನೆ ಮನ್ಪುನ ಯೋಗ ಭಾಗ್ಯ ಅವರಿಗೆ ಖಂಡಿತ ನನಾತ್ ಸಾಮಾಜಿಕ ರಾಜಕೀಯ ಧಾರ್ಮಿಕ ಶೈಕ್ಷಣಿಕ ಪುರಕ್ಷೇತ್ರಗಳುಂಡು ಬಹುಶಃ ಆರು ಭಾರಿ ಸರಳ ಸಜ್ಜನಿಕೆಯೊಟ್ಟಿಗೆ ಯುವ ಶಕ್ತಿಗೆ ನನಲಾತ್ ಸ್ಫೂರ್ತಿಲ ಶಕ್ತಿ ಸಾಮರ್ಥ್ಯ ಕೊರ್ಪುನಂಚಿನ ಹಿಂದೂ ಸಮಾಜದ ಕ್ಷಾತ್ರ ತೇಜಸ್ಸನ್ನು ಅನಾವರಣ ಮನ್ಪರೆ ಶಿವಾಜಿಗೆ ಎಂಚ ಸಮರ್ಥ ರಾಮದಾಸಿಯರು ಶಕ್ತಿ ಕೊಡ್ತಾರ ಅಂಚನೆ ಮಹಿಷಮರ್ದಿಲ್ಲ ನಮ್ಮ ದೇಶದಿಟ್ಟಿನ ಉದ್ದಗಲಡಿತ್ತಿನ ಅಂಚಿನ ಸಂತೇರ್ನ ಅನುಗ್ರಹ ಅರೆಗೆ ಸದಾ ಉಪ್ಪಾಡು ಆ ಮೂಲಕ ಸಮಾಜರು ನನಲಾತ್ ಬ್ರಹ್ಮಕಲಶ ಏತಿಲ ಮಂತೊಂದುಲ್ಲೇರು ಬ್ರಹ್ಮಕಲಶಡು ಏತೋತ್ತು ಸತ್ಕರ್ಮಲು ಆರ್ನ ಮುನ್ನಕ್ಕೇನ ಆರ್ನ ನೇತೃತ್ವ ನಡುತ್ತದೆ ನನಾತ್ ಅಂಚಿನ ಕಾರ್ಯಲು ಸಮಾಜಮುಖಿ ಬೆಳವಣಿಗೆ ಪೂರಕವಾದ ಶಕ್ತಿ ಕೊಡೊಂದು ಪ್ರಾರ್ಥನೆ ಮಂತದ್ದು ಇನ್ನು ನಗರಿಗುತ್ತದ ವಿವೇಕಣ್ಣೆ ನಮ್ಮ ವೇದಿಕೆಡು ನಮ್ಮ ಎದುರುಗುಲ್ಲೇರು ಇನ್ನು ಸಾಮಾಜಿಕವಾದಿಲ್ಲ ಧಾರ್ಮಿಕವಾದಿಲ್ಲ ಶೈಕ್ಷಣಿಕವಾದಿಲ್ಲ ಬೇತೆ ಬೇತೆ ಕ್ಷೇತ್ರಡು ಆ ನಗರಿಗುತ್ತದ ಮನೆತನದ ಧರ್ಮಚಾವಡದ ಗದ್ದಿದ ಸತ್ಯದ ಮೈಮಲು ಇನ್ನು ನಾಲ್ಕಾಲ್ತಾಯನ ಆ ಪಣಲ್ದ ಬೈಲ್ದ ಅಪ್ಪನ ವಿಶೇಷವಾಗಿ ನಂಚಿನ ಅನುಗ್ರಹದ ಶ್ರೀರಕ್ಷೆತ್ತಿನಂಚಿನ ಮನೆತನ ಆಕಲಿಗೆ ನನರಾತ್ ಅಪ್ಪನ ಸೇವೆ ಮನ್ಪುನ ಶಕ್ತಿನ ಸಾಮರ್ಥ್ಯನ ಅನುಕೂಲತೆಯನ್ನು ಕೊಡ್ದು ಪರಿಪೂರ್ಣ ರೀತಿ ಏಳಿಗೆಗಳು ಬೆಳಗೈಸಾಡು ಅಂಚನೆ ರಂಗಮೂರ್ತಿ ಅಂಚನೆ ಶಾಮಣ್ಣೆ ಮೂಲ ಪೂರ ಪ್ರತಿಷ್ಠಿತವಾಗಿ ನಂಚಿನ ಮಾರಪ್ಪರು ರವಿ ಎಣ್ಣೆ ನಡು ನಮ್ಮ ಮೂಡಂಬೈಲದ ರವಿ ಎಣ್ಣೆ ಸಾಮಾಜಿಕವಾದಿಲ್ಲ ಧಾರ್ಮಿಕವಾದಿಲ್ಲ ಶೈಕ್ಷಣಿಕವಾದಿಲ್ಲ ತಾನು ಪಾಶ್ಚಾತ್ಯ ರಾಷ್ಟ್ರಕ್ಕೆ ಹೋದು ಏತೋ ಜವಣೆರೆಗೆ ನುಪ್ಪುದ ಬಟ್ಟಲನ್ನು ಕೊರ್ಪುನೆತ್ತಲ ಒಟ್ಟಿಗೆ ಏತೋ ಸಂಸಾರನ ಪ್ರಗತಿಪರವಾಗಿ ನಿಂಚಿನ ಪಜ್ಜೆಗೂ ಕೊನೆ ನಿಂಚಿನ ರವಿಯಣ್ಣನ ಮೂಡಂಬೈಲದ ರವಿಯಣ್ಣಗ್ಲ ಅಕ್ಲ ಧರ್ಮಗದ್ದಿಗೆಡು ಆರಾಧನೆ ಮನ್ಪುನಂಚಿನ ಸತ್ಯದ ಮಹಿಮೆದ ಆ ಸತ್ಯದ ಅನುಗ್ರಹಲ ಶ್ರೀರಕ್ಷೆಲ ಅಕ್ಲೇನು ಉತ್ತರೋತ್ತರ ಅಭಿವೃದ್ಧಿ ಮನ್ಪಡೋದು ಪ್ರಾರ್ಥನೆ ಮಂತದ್ದು ವೇದಿಕೆ ರೀತಿಯ ಪೂರ ಅಂಚನೆ ತೀರ್ಥಳಿತಿನ ಅಕ್ಲೆ ಪೂರ್ಯರೆಗ್ಲ ಈ ಪುಂಚದ ಸಮಸ್ತ ಜನತೆಗಳ ವಿಶ್ವ ಕಲ್ಯಾಣ ಮಾಡು ವಿಶ್ವಶಾಂತಿ ಅವಾಡು ಆ ಮೂಲಕ ಬದುಕನ್ನು ನಿರ್ವಹಿಸಲು ಶಕ್ತಿ ಕೊರಡೊಂದು ಪ್ರಾರ್ಥನೆ ಮಂತದ್ದು ಕಡೆತ ಒಂಜೆನ ಭಜನೆ ಪಂಡದ ಆಶೀರ್ವಚನ ಮುಕ್ತಾಯ ಮನ್ಪೆ ಭಜನೆ ಪೂರ್ಯರ್ಲ ಪನ್ಕ ನಮ್ಮ ಭಜನೆ ಇತ್ತಿನವರು ವಿಭಜನೆ ಇಜ್ಜಿ ಭಜನೆಡು ಶಕ್ತಿ ಉಂಡು ಪ್ರಭಾವ ಉಂಡು ಪ್ರಭಾವ ಬೆಳಗುನ ಮಹಾತ್ಮೆ ಉಂಡು ಬಹುಶಃ ಐಕ್ಯ ಶಕ್ತಿದ ಕೇಂದ್ರ ಆಯ್ನುಂಚಿನ ಪುಂಚದ ಈ ಸಾನ್ನಿಧ್ಯಡು ಮುರಳಿ ಹೊರಕಾಣಿಕೆ ಬಂದಾಗ ಜೋಕುಲು ನೃತ್ಯ ಭಜನೆಡು ಪಜ್ಯ ಪಾಡಿನಾಗ ಆ ಶಕ್ತಿದ ಪ್ರಭಾವ ನನಲಾತ್ ಈ ಕ್ಷೇತ್ರದ ಅನಾವರಣ ಅವಡು ಮಹಿಷಮರ್ದಿನ ಅನಗರಾಡು ತಾಳದ ಜೇಂಕಾರ ಯಜ್ಞದ ಧೂಮದ ಪ್ರಭಾವ ಈ ಜಗತ್ತಿನ ವಿಶ್ವನ ಒರಿಪುನಂಚಿನ ಮಲ್ಲ ಸಾಮರ್ಥ್ಯ ಇತ್ತಿನಂಚಿನ ಸಾಧನೆ ಇತ್ತಂಡ ಅವು ಭಜನೆ ಬಕ ಯಾಗ ಯಜ್ಞಾದಿದ ಮೂಲಕ ಪಣದು ಐಕ್ಯ ದೇವರ ಶಕ್ತಿ ಕೊಡೊಂದು ಪ್ರಾರ್ಥನೆ ಮಂತದ್ದು ಬೋಲೋ ಬೋಲೋ ಸಬ್ ಮಿಲ್ ಬೋಲೋ ಓಂ ನಮಃ ಶಿವಾಯ
ಶಿವಾಯ. बोलो बोलो सब मिल बोलो ओम नमः शिवाय. बोलो 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 ओम नमः शिवाय. 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 बोलो बोलो सब मिल बोलो ओम नमः शिवाय. जोट जटा में गंगा धारे, जोट जटा में गंगा धारे, त्रिशूलधारी डमरू बजावे, त्रिशूलधारी डमरू बजावे, डम डम ढम ढम डमरू बजावे, डम 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 डमरू बजावे, घूंघटा दो नमः शिवाय. ओम 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 नमः शिवाय. ಪೂರರೆಗ್ಲ ಎಡ್ಡೆ ಆವಾಡು ಅಪ್ಪೆ ಒಂಜಿ ಸಂದೇಶ ಲೋಕಗು ಕೊರ್ಪುನಂಚಿನ ಅಪ್ಪೆ ಎಂಬಾಲ ಮಹಿಷ ಮರ್ದೀವಿ ನೆನಪುದಿಲ್ಲ ನಿಕುಲು ಏರೇನು ಏತ್ ಪ್ರೀತಿ ಮನ್ಪುವರ, ನಿಸರ್ಗನು ಏತು ಪ್ರೀತಿ ಮನ್ಪುವರ, ಪ್ರಕೃತಿನಿ ಏತು ಪ್ರೀತಿ ಮನ್ಪುವರ, ತೋಜಿನಂಚಿನ ದೇವೇರು ಭಾರಿ ಮುಟ್ಟಡು ನಮ್ಮ ಒಟ್ಟಿಗೆ ಉಳ್ಳೇರು, ಜನ್ಮ ಕೊರ್ಚಿನಂಚಿನ ಅಪ್ಪೆಮ್ಮೆ ದೇವೇರು, ಈ ದೇಶದ ಯೋಧರು ದೇವೇರು, ಈ ದೇಶದ ರೈತರು ದೇವೇರು, ಆಪತ್ಕಾಲಗ ನಿಕಲಿಗೆ ಉಪಕಾರ ಪನಕಲು ಅಕುಲು ದೇವೇರು ಅಂಚನೆ ಏತೋ ದೇವೇರನ್ನು ನಮ್ಮ ತೋಜುನ ದೇವೇರನ್ನು ತೂಪಿನ ಬಡ್ದು ತೋಜನ್ನಿನ ದೇವೇರು ನಾಡು ನೇರ್ದುಂಬು ತೋಜುನ ದೇವೇರು ನಿಖಲುಲ ಐತದು ನಿಖಲ್ನ ಲೆಕ್ಕನೆ ಆತ್ಮಡ ಪೂರಾ ದೈವಿಕ ಶಕ್ತಿ ಇತ್ತಿನಂಚಿನ ಪ್ರತಿವರ್ಯ ಹುಡಲ್ದವಲ ಇಲ್ಲ ದೇವೇರನ ಶಕ್ತಿ ಉಂಡು. ಈ ನಿಖಲೆಗೆ ಬೇನೆ ಲೆಕ್ಕನೆ ನನ್ನೋರೆಗ್ಲ ಬೇನೆ ಅಪ್ಪಣು ಪನ್ಪುನೇನು ಮನಸ್ಸಿಡ್ದು ಒಂದು ಏರೆಗ್ಲ ಬೇನೆ ಮನ್ಪಂದೆ ಬೇಜಾರು ಮನ್ಪಂದೆ ಪೂರಕುಲ ನಿಖಲಕುಲು ಪನ್ಪುನ ಬಾಂಧವ್ಯನು ಸುದೃಢವಾಯಿನುಂಚಿನ ಹಿಂದೂ ಸಮಾಜದ ಒಟ್ಟು ಮನ್ಪುನ ನಿಖಲು ಪುಟ್ಟಿನೇಡ್ದು ಸೈಪುನ ಮುಟ್ಟ ಸಮಾಜಗೆ ಐನಾತಿ ಎಡ್ಡೆ ಮನಸ್ಸು ಎಡ್ಡೆ ಭಾವನೆ ಎಡ್ಡೆ ಕರ್ಮ ಮನ್ಪೆರೆ ಶಕ್ತಿ ಕೊರ್ಪುನ ಶಕ್ತಿದ ಕೇಂದ್ರನೇ ಮಹಿಷಮರ್ದಿನ ಈ ಸಾನ್ನಿಧ್ಯ ಅಂಚಾದ ಪುನಗ ಎಲ್ಲೆ ಕಾಂಡೆ ಬ್ರಹ್ಮ ಕಲಶ ಆನಗ ಊರುದಕ್ಕಲು ಪೂರ ಬತ್ತದು ಅಪ್ಪೆನ ಆ ಕಲಶದ ಅಭಿಷೇಕ ಆನಗ ಆ ಬಿಂಬನ ಮನಸ್ಸಿನ ಕಣ್ಣನ್ನು ಆಯ್ಸಾದು ಅಪ್ಪೆನೊಟ್ಟಿಗೆ ತಲ್ಲಿನಾನಗ ನಿಖಲ್ನ ಕಣ್ಣದ ಬರ್ಪುನಂಚಿನ ಆ ಬಾಷ್ಪದಾದ ಉಂಡು ಆ ನೀರಿದ ಪಣಿದಾದ ಉಂಡು ಅವು ಈ ಸಾನ್ನಿಧ್ಯದ ಬೊಕ್ಕರ ಶಕ್ತಿದ ಪ್ರಭಾವ ಹೆಚ್ಚುನಂಚಿನ ಮಲ್ಲ ಶಕ್ತಿ ಆಪುಂಡು ಐಕೆ ಪೂರೆರ್ಲ ಭಾವುಕತೆಡು ಆ ಬ್ರಹ್ಮಕಲಶಡು ತಲ್ಲಿನಾಲೆ ಐದು ಬಯ್ಯಡು ರಾಘವೇಶ್ವರ ಸ್ವಾಮಿಲು ಪಾದಸ್ಪರ್ಶ ಆರುಂಡು ಸಂತೆರು ಪಾದಧೂಳಿದ ಮೂಲಕ ಇಡೀ ಸುದೃಢವಾಯಿನುಂಚಿನ ಹಿಮಾಲಯಡು ಇನಿ ತಪಸ್ಸು ಮನ್ಪುನಂಚಿನ
ಮುನಿಕುಲು ಸಾಧು ಸಂತರ್ನ ಪ್ರಭಾವದ ಈ ದೇಶದ ಏಪಲ ಹಿಂದುತ್ವಗೆ ನಾಶ ಇಜ್ಜಿ ಈ ದೇಶದ ಹಿಂದುತ್ವ ಬಕ್ಕ ಚಿಗುರುನಂಚಿನ ಶಕ್ತಿದ ಪ್ರಭಾವ ಉಂಡು ಆಂಡ ಅವೇನು ಜೋಕ್ಲೆಗೆ ತೆರಿಪವನ ಪ್ರಯತ್ನ ಮನ್ಪುಲೆ ಜೋಕ್ಲೆಯನ್ನು ಒರಿಪನ ಪ್ರಯತ್ನ ಮನ್ಪುಲೆ ಜೋಕುಲ್ನ ಮನೋಭಾವಗ ಭಕ್ತಿಪಂಥನ ಸಮರ ಭಕ್ತಿಪಂಥದೊಟ್ಟಿಗೆ ಇಡೀ ಸಮಾಜದ ಐಕ್ಯಮತ್ಯದ ಸಮರಸ ಆ ಭಾವನೆಯನ್ನು ಉಂಡು ಮನ್ಪುನಂಜನ ಕರ್ತವ್ಯ ಪ್ರಜ್ಞೆನು ಧರ್ಮ ಪ್ರಜ್ಞೆನು ಪ್ರತಿ ಇಲ್ಲದ ಅಪ್ಪೆಲ್ಲು ಗುರು ಹಿರಿಯರು ಸಾಧು ಸಂತರು ಅಂಚನೆ ಬ್ರಾಹ್ಮಣ್ಯದ ಆ ಪಂಡಿತರು ಒಂದು ಸಮಾಜಕ್ಕೂ ಭಾರಿ ಮನ್ಪುನ ಅಗತ್ಯತೆ ಉಂಡು ನಮ್ಮ ಆಚರಣೆಲು ನಮ್ಮ ಆಚರಣೆದ ಸೂಕ್ಷ್ಮನು ಆ ಮನೋಭಾವನು ಜೋಕಲ್ನ ಭಕ್ತರ್ನೊಲೈ ಪುಟ್ಟವನಂಚಿನ ಅವಶ್ಯಕತೆ ಇಡೀ ಸುದೃಢವಾಯಿನಂಚಿನ ಹಿಂದೂ ಸಮಾಜದ ಪೂರಾಭಾಗೋಡ ಆಯ್ನಂಚಿನ ಅವಶ್ಯಕತೆ ಉಂಡೊಂದು ಪಣದು ಪುರರೆಗ್ಲೆಡ್ಡೆ ಆವಡು ಲೋಕ ಕಲ್ಯಾಣ ಆವಡು ವಿಶ್ವಶಾಂತಿ ಆವಡೊಂದು ಪ್ರಾರ್ಥನೆ ಮಂತದ ಎರಡು ಪಾತ್ರ ಗುರು ಚೆನ್ನಾಗಿ ಸಮರ್ಪಣೆ ಮನ್ಪೆ ಜೈ ಗುರುದೇವದತ್ ಹೌದು ಚಿಂತನೆ ನಗರಿ ಗೊತ್ತದ ವಿವೇಕ್ ಶೆಟ್ಟರ್ ಈ ಸಭಾ ಕಾರ್ಯಕ್ರಮಕ್ಕೆ ಬರ್ತದೇರು 1 ನಿಮಿಷ ವೇದಿಕೆಗೆ ಬರೋಡು 1 ನಿಮಿಷ ಎಂಕಲ್ ಎಲ್ಲಿಯ ಪ್ರೀತಿದ ಶಾಲನ್ನು ಸ್ವೀಕಾರ ಮಲ್ಪಡು ಬೊಕ್ಕ ರಡ್ಡು ಪಾತ್ರ ವಿವೇಕಣ್ಣ ಬತ್ತಿರಲಿ ಹಾಂ ವೇದಿಕೆ 1 ನಿಮಿಷ ಕುಲ್ಲುವಿರ ರಾತೆ ಇನಿ ನನ್ನ ಸಭಾ ಕಾರ್ಯಕ್ರಮದ ಕಕೇರಿದ ಹಂತೊಡು ನಮೋಲ್ಲ ಧನ್ಯವಾದ ಶ್ರೀಧರ್ ಶೆಟ್ಟರು ವೇದಿಕೆಗೆ ಬೋದು ಅಶೋಕಣ್ಣಗೆ 1 ಶಾಲು ವಿವೇಕಣ್ಣ ಕೊಡಿ ನಗರಿಗೊತ್ತು ವಿವೇಕ ಶೆಟ್ಟರು ಅರ ಮುರಾಣಿದ ಸಭಾ ಕಾರ್ಯಕ್ರಮಕ್ಕೆ ಬರೋಡಾಂಡು ನಮ್ಮ ವೇದಿಕೆಯ ಉಪಸ್ಥಿತರಿದ್ದ ಮಾತ ಗಣ್ಯರೆಗಳ ಕೃತಜ್ಞತೆದ ಪಾತ್ರಗೂ ಅದು ದೇವಿ ಪ್ರಸಾದ್ ಕಲ್ಲಾಜೆ ನಮ್ಮ ಮತ್ತೆ ದೇವಸ್ಥಾನದ ಪರಮಕಲಶ ಸಮಿತಿದ ಉಪಾಧ್ಯಕ್ಷರು ಅಂಚನೆ ಧಾರ್ಮಿಕ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಶೀರ್ವಚನ ನೀಡಿರತಕ್ಕಂತಹ ನಮ್ಮ ಪರಮ ಪೂಜ್ಯ ಯೋಗಿ ಕೌಸ್ತುಭ ಕರ್ಮಯೋಗಿ ಶ್ರೀ 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 ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿ ಮಹಾಲಕ್ಷ್ಮಿ ಕ್ಷೇತ್ರ ಶ್ರೀಧಾಮ ಮಾನಿಲ ಇವರು ಬಂದು ಆಶೀರ್ವಚನ ನೀಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ವಂದನೆಗಳು. ಈ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಉಪನ್ಯಾಸಕರಾಗಿ ರವೀಶ್ ತಂತ್ರಿ ಕುಂಟಾರ್ ಅವರು ಬಂದಿದ್ದರು. ಅನಿವಾರ್ಯ ಕಾರಣಗಳಿಂದ ಸಭಾ ಕಾರ್ಯಕ್ರಮದಿಂದ ನಿರ್ಗಮಿಸಿದ್ದಾರೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಅಧ್ಯಕ್ಷರು ಹೇರಂಬ ಇಂಡಸ್ಟ್ರೀಸ್ ಲಿಮಿಟೆಡ್ ಮುಂಬೈ ಇದರ ಸದಾಶಿವ ಶೆಟ್ಟಿ ಕೂಲೂರು ಕನ್ಯಾನ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಡಾಕ್ಟರ್ ಎಂ ಕೆ ಪ್ರಸಾದ್ ಭಂಡಾರಿ ಅವರು ಖ್ಯಾತ ವೈದ್ಯರು ಪುತ್ತೂರು ಇವರು ನಮ್ಮೊಂದಿಗಿದ್ದರು. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಬೆಳ್ತಂಗಡಿ ಶಾಸಕರು ಹರೀಶ್ ಪೂಂಜಾ ಬೆಳ್ತಂಗಡಿ ನಮ್ಮೊಂದಿಗಿದ್ದಾರೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಹಾರ್ದಿಕವಾದಂಥ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಜೊತೆಗೆ ನಮ್ಮ ಪ್ರಮುಖರಿಗೆ ಶ್ರೀಯುತ ಮಾರಪ್ಪ ಶೆಟ್ಟರು, ಉದಯ್ ಕುಮಾರ್ ದಂಬೆ ಹಾಗೂ ರವಿಯಣ್ಣ ಸ್ಮರಣಿಕೆಯನ್ನು ನೀಡಿ ವಿವೇಕ್ ಶೆಟ್ಟರಿಗೆ ಉದಾಹರಣೆ ಕೊಡಿ. ನಗರಿಗೊತ್ತು ವಿವೇಕ್ ಶೆಟ್ಟಿ ಅವರು ಇವತ್ತು ನಮ್ಮೊಂದಿಗೆ ವೇದಿಕೆಯಲ್ಲಿ ಇದ್ದಾರೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಹಾರ್ದಿಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ನಮ್ಮೊಂದಿಗೆ ಉದಯ್ ಕುಮಾರ್ ದಂಬೆ ಅವರಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಹಾರ್ದಿಕವಾದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ರವೀಶ್ ಶೆಟ್ಟಿ ಮೂಡಂಬೈಲು ಕತಾರ್ ಅವರು ಕಳೆದ 4 ದಿವಸದಿಂದ ಬೆಳಗ್ಗೆ 8 ಗಂಟೆಗೆ ಬಂದರೆ ರಾತ್ರಿ 11 ಗಂಟೆಗೆ ಅವರು ಮನೆಗೆ ಹೋಗುವುದು. ಅವರಿಗೆ ಈ ಸಂದರ್ಭದಲ್ಲಿ ವೇದಿಕೆಯನ್ನು ಅಲಂಕರಿಸಿದ್ದಕ್ಕೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಸಭೆಯಲ್ಲಿ ಮಾರಪ್ಪ ಶೆಟ್ಟಿ ಬೈಲುಗುತ್ತು ಉಪಾಧ್ಯಕ್ಷರು, ಆಡಳಿತ ಸಮಿತಿ ಮತ್ತು ಆರ್ಥಿಕ ಸಮಿತಿಯ ಅಧ್ಯಕ್ಷರು ಅವರು ಕೂಡ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ದೃಶ್ಯ ಮಾಧ್ಯಮದವರು ಹಾಗೂ ಪತ್ರಕರ್ತರು ನಮ್ಮೊಂದಿಗೆ ಲೈವ್ ಆಗಿ
ನಾಳೆ ಸುದ್ದಿಯನ್ನು ಬಿಡುಗಡೆ ಮಾಡಲಿಕ್ಕೆ ಇದ್ದಾರೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಸಭಾ ಕಾರ್ಯಕ್ರಮಕ್ಕೆ ನಿರಂತರವಾಗಿ ಮೂರನೇ ದಿವಸ ಕೂಡ ವೇದಿಕೆಯಿಂದ ಕೆಳಗಡೆ ಶ್ರೋತೃಗಳಾಗಿ ಭಾಗವಹಿಸಿದಂಥ ಎಲ್ಲ ಮಾತೆಯರಿಗೆ, ಭಗಿನಿಯರಿಗೆ ಹಾಗೂ ಪುರುಷರಿಗೆ ಎಲ್ಲರಿಗೂ ಭಕ್ತಾದಿಗಳಿಗೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಶ್ರದ್ಧಾಳುಗಳಿಗೆ, ಭಕ್ತಾದಿಗಳಿಗೆ ಈ ಸಂದರ್ಭದಲ್ಲಿ ವಂದನೆಗಳನ್ನು ಅರ್ಪಿಸ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ಜೈ ಹಿಂದ್, ಜೈ ಸಾಕರ್. ಶಾಂತಿ ಮಂತ್ರದೊಂದಿಗೆ ಸಭಾ ಕಾರ್ಯಕ್ರಮ ಮುಕ್ತಾಯಗೊಳ್ತಾ ಎಲ್ಲರೂ ಕೂತ್ಕೊಂಡಿರಿ. 1 ನಿಮಿಷ ಶಾಂತಿ ಮಂತ್ರದಿಂದ ಸಭಾ ಕಾರ್ಯಕ್ರಮ ಮುಗೀತದೆ. ಡಾಕ್ಟ್ರೆ 1 ನಿಮಿಷ ಕುಲ್ಲೆ ಒಂದು ಶಾಂತಿ ಮಂತ್ರ ಸಭಾ ಕಾರ್ಯಕ್ರಮ ಮುಗಿಪುಗ ಪ್ರಾರಂಭ ಮಾಡಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖವಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಧನ್ಯವಾದಗಳು. ಸಭಾ ಕಾರ್ಯಕ್ರಮ ಇಲ್ಲಿಗೆ ಸಂಪನ್ನಗೊಂಡಿದೆ. ಆಗಲೇ ಯತಿವರಿಯವರು ಹೇಳಿದ ಹಾಗೆ ನಾಳೆ ನಡೆಯಲಿಕ್ಕಿದೆ. ಎಲ್ಲ ಭಕ್ತಾದಿಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಭಾಗವಹಿಸಬೇಕು. ಹಾಗೆಯೇ ಸಂಜೆ 5ವರೆಗೆ ನಮ್ಮದು ಪ್ರತಿದಿನ 6ವರೆಗೆ ಸಭಾ ಕಾರ್ಯಕ್ರಮ ಆಗ್ತಾ ಇತ್ತು. ನಾಳೆ 5ವರೆಗೆ ಕೊನೆಯ ಧಾರ್ಮಿಕ ಸಭಾ ಕಾರ್ಯಕ್ರಮ ಸಮಾರೋಪದ ರೀತಿಯಲ್ಲಿ ನಡೀಲಿಕ್ಕಿದೆ. ಕಲ್ಲಡ್ಕದ ಹಿರಿಯರಾದಂಥ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಇವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಹಾಗೆ ಶ್ರೀ ರಾಮಚಂದ್ರಾಪುರ ಮಠದ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ, ನಮಗೆ ಆಶೀರ್ವಚನ ನೀಡಲಿಕ್ಕಿದ್ದಾರೆ. ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ